नमस्तुभ्यं वरदे कामरूपिणि विद्यारम्भं करीक्षामि सिद्धिभवतो मे सदा। ॐ श्रीं गुरुपादुकाभ्यां ದೈಹಿಕ ನೀರು ಪಾಡದು ಈ ಪ್ರಕೃತಿ ನೋಡಿ ಪೊಡು ಪಂಪಿನ ಸಂದೇಶ ಕೊಟ್ಟು ಬಂದುಲ 5 ಲಕ್ಷದ ಅನುದಾನ ಬಿಡುಗಡೆ ಮಾತಿನ ಐದು ನಮ್ಮ ಜನಪ್ರಿಯ ವಾಯುಚಿನ ಶಾಸಕರು ನಮ್ಮ ಕರ್ನಾಟಕ ಸರ್ಕಾರದ ಈ ಒಂದು ವಸತಿ ಪಕ್ಕ ನಗರಾಭಿವೃದ್ಧಿ ಸಚಿವರು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿನ ಸಂಬಂಧಿಸಿದ ಯುಟಿ ಖಾದರ್ ಉದಿಪ್ಪನದ ನುಡಿಕೂರು ಬಂದರೆ ಇದೀಗ ಸಂಬಂಧಿಸಿದ ಯುಟಿ ಖಾದರ್ ಅವರಿಂದ ಹಾಗೂ ಶಿವಾಜಿನಗರ್ ಈ ಪ್ರದೇಶದ ಜನಪ್ರತಿನಿಧಿಯಾಗಿದ್ದಂತಹ ಹಾಗೂ ಆಯ್ಕೆಗೊಂಡಂತಹ ದೀಕ್ಷಿತ್ ಅವರಿಗೆ ಅಭಿನಂದನೆ ಕಾರ್ಯಕ್ರಮ ಹಾಗೂ ಈ ಹಿಂದೆ ಇಲ್ಲಿ ನಗರಸಭಾ ಸದಸ್ಯರಾಗಿ ನಿಮ್ಮೆಲ್ಲರ ಆಶೀರ್ವಾದ ಮುಖಾಂತರ ಆಯ್ಕೆಯಾಗಿ ಇದೀಗ ಈ ಸಲ ಧರ್ಮಗಳ ವಾರ್ಡಿನಲ್ಲಿ ಅಭೂತಪೂರ್ವ ಜಯ ಗಳಿಸಿದಂತಹ ಭಾರತೀಯರಿಗೆ ಸಲ್ಲಿಸುವಂತಹ ಅಭಿನಂದನೆ ಕಾರ್ಯಕ್ರಮ. ಅದರ ಜೊತೆಯಲ್ಲಿ ನನ್ನ ಚುನಾವಣೆಯಲ್ಲಿ ಮತ್ತು ಈ ಒಂದು ನಗರಸಭೆ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಎಲ್ಲ ಅಭ್ಯರ್ಥಿಗಳಿಗೆ ನಾವು ಕೊಟ್ಟಂತಹ ಒಂದು ನೈತಿಕವಾದ ಸ್ಥೈರ್ಯ ಮತ್ತು ಆಶೀರ್ವಾದ ಮತಕ್ಕಾಗಿ ನಿಮ್ಗೆಲ್ಲರಿಗೂ ಜನಸಂಘ ಸಲ್ಲಿಸುವಂತಹ ಒಂದು ಕೃತಜ್ಞತಾ ಸಭೆಯ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿದ್ದು ಸಮಾರಂಭದ ಅಧ್ಯಕ್ಷಸ್ಥಾನ ವಹಿಸಿದಂತಹ ನಮ್ಮೆಲ್ಲ ಆತ್ಮೀಯರು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಸಂತೋಷ್ ಕುಮಾರ್ ಶೆಟ್ಟಿ ಅಸೆಗೋಳಿರವರೇ, ವೇದಿಕೆ ಮೇಲೆ ಉಪಸ್ಥಿತಂತಹ ನಮ್ಮೆಲ್ಲರ ಆತ್ಮೀಯರು, ನಮ್ಮೆಲ್ಲರಿಗೂ ಗೌರವಿತರು, ಬ್ಲಾಕ್ ಕಾಂಗ್ರೆಸ್ನ ಉಪಾಧ್ಯಕ್ಷರು, ಭಗವತಿ ಬ್ಯಾಂಕಿನ ಮಾಜಿ ಉಪಾಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಸುರೇಶ್ ಭಟ್ನಾಗರ್ ಅವರೇ, ನಮ್ಮೆಲ್ಲರ ಹಿರಿಯರು, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷ ಅಂತ ಶ್ರೀಮತಿ ದೇವಕಿ ಪೂಜಾರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತ ಬ್ಲಾಕಿನ ಕಾರ್ಯದರ್ಶಿ ಅಂತ ಮುಸ್ತಫರ್ ಅವರೇ, ಉಳ್ಳಾಲ ನಗರಸಭೆಯ ಮಾಜಿ ಅಧ್ಯಕ್ಷರು, ಇದೀಗ ಕಲ್ಲಾಪುರ ಪ್ರದೇಶದಿಂದ ಆಯ್ಕೆಗೊಂಡಂತಹ ಈ ಪ್ರದೇಶದವರಂತಹ ಬಾಜಿಲ್ ಡಿಸೋಜರ್ ಅವರೇ, ನಮ್ಮೆಲ್ಲರ ಹಿರಿಯರಾಗಿರುವಂತಹ ಮಾಜಿ ಅಧ್ಯಕ್ಷರು, ಅಧ್ಯಕ್ಷ ಸ್ಥಾನದಲ್ಲಿ ಅಭೂತಪೂರ್ವ ಯಶಸ್ಸನ್ನು ಕಂಡಂತಹ ಕುഞ്ഞുಮೋನಕ್ಕನವರೇ, ನಮ್ಮೆಲ್ಲ ಈ ಪ್ರದೇಶದ ಹಿರಿಯರಾದ ರಾಮಣ್ಣನವರೇ, ಇದಾದ ನಮ್ಮ ಗೌರವದ ರಾಘು ಪೂಜಾರ್ ಅವರೇ, ನಮ್ಮೆಲ್ಲರ ಆತ್ಮೀಯರನ್ನು ಗೌರವಿತರು, ಮಾಜಿ ನಗರಸಭೆ ಸದಸ್ಯ ಶ್ರೀಮತಿ ಸ್ವಾಸಿನಕ್ಕನವರೇ, ಮಾಜಿ ನಮ್ಮ ಸದಸ್ಯರಾಗಿರುವಂತಹ ದಿನೇಶ್ ರೈ ಅವರೇ, ವೇದಿಕೆಯ ಮೇಲೆ ಉಪಸ್ಥಿತವಂತಹ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಈ ಒಂದು ಪ್ರದೇಶದವಾಗಿರುವಂತಹ ಶ್ರೀಮತಿ ಕುಮಾರಿ ದೀಕ್ಷಿತ್ ರವರೇ, ಭಾರತೀರವರೇ, ನಮ್ಮ ಸದಸ್ಯರಾಗಿರುವಂತಹ ಅಯ್ಯೂಬ್ರವರೇ, ಸಪ್ನ ಹರೀಶ್ ರವರೇ, ರಿಚಿರವರೇ, ನಮ್ಮ ವಿಜಯ್ ಗೇಮ್ಸ್ ಟೀಮ್ ಅಧ್ಯಕ್ಷ ಅಂತ ಮನೋಜ್ ರೈಯರ್ ಅವರೇ, ನಮ್ಮ ರೆಹಮಾನ್ ಕೋಡಿಜಾಲ್ ಅವರೇ, ಸೆಬಾಸ್ಟಿಯನ್ ಅವರೇ, ಕಾರ್ಯಕ್ರಮ ರೂಪಿಸಿದಂತಹ ರೋಹಿತ್ ರವರೇ, ಮುಂದಿರುವ ಎಲ್ಲ ವಿವಿಧ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರೇ, ಈ ಊರಿನನ್ನೆಲ್ಲ ಗುರು ಹಿರಿಯರೇ, ಸೋದರರೇ, ಸಂಘ ಸಂಸ್ಥೆಗಳ ಅಧ್ಯಕ್ಷ ಮತ್ತು ಪದಾಧಿಕಾರಿ ವರ್ಗದವರೇ, ಈ ಕಾರ್ಯಕ್ರಮಕ್ಕೆ ನೇರವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಂತಹ ಪ್ರತಿಯೊಂದು ವಿದೇಶಿಗಳೇ ಹಾಗೂ ನಮ್ಮೆಲ್ಲರ ಮಾಧ್ಯಮ ಮಿತ್ರರೇ ಹಾಗೂ ಈ ಪ್ರದೇಶದ ಈ ಸಂಘಟನೆ ಮಾಡಿದಂತೆಲ್ಲ ನಮ್ಮ ಬಂಧು ಮಿತ್ರರೇ, ನಿಮ್ಗೆಲ್ಲರಿಗೂ ನನ್ನ ವಿಶೇಷವಾದ ಅಭಿನಂದನೆ ಮತ್ತು ಶುಭಾಶಯ ನಾನು ಇವತ್ತು ಸಲ್ಲಿಸುತ್ತಾ
ಕಾರ್ಯಕ್ರಮಕ್ಕೆ ಬರುವಾಗ ಸ್ವಲ್ಪ ತಡವಾದಕ್ಕೆ ನಿಮ್ಮ ಕ್ಷಮೆಯನ್ನು ನಾನು ಕೇಳಿಕೊಂಡು ಶಿವಾಜಿನಗರ, ಪಂಡಿತ್ ಹೌಸ್ ಮತ್ತು ವಿದ್ಯಾಧನಗರ ಈ ಪ್ರದೇಶದ ಸರ್ವ ಜನ ಮತ್ತು ಜನಸಾಮಾನ್ಯರು ನನ್ನ ಹೃತ್ಪೂರ್ವಕವಾಗಿ ಅಭಿನಂದನೆ ಶುಭಾಶಯ ನಾನು ಸಲ್ಲಿಸಲಿಕ್ಕೆ ಇಚ್ಛಿಸ್ತೇನೆ. ಕಳೆದ 10 ವರ್ಷಗಳಿಂದ ಸತತವಾಗಿ, ಯಾಕೆಂತ ಹೇಳಿದ್ರೆ ನಮ್ಗೆ ಮತ್ತು ನಿಮ್ಗೆಲ್ಲ ಸ್ವಲ್ಪ ಗೊತ್ತಿದ್ದಾಗ 10-15 ವರ್ಷಗಳ ಹಿಂದೆ ಈ ಪ್ರದೇಶದಲ್ಲಿ ನಮ್ಮ ಪಕ್ಷದ ನಗರಸಭೆ ಸದಸ್ಯರು ಇರಲಿಲ್ಲ, ಕೌನ್ಸಿಲರ್ ಇರಲಿಲ್ಲ, ಬೇರೆ ಪಕ್ಷದ ಕೌನ್ಸಿಲರ್ ಇದ್ರು. ಆವಾಗ ನಿಮ್ಮ ಪಂಡಿತ್ ಹೌಸ್ನ ಈ ಒಂದು ಪ್ರದೇಶದಲ್ಲಿ ಒಂದೇ ಒಂದು ಕಡೆ ಕೂಡ ಬಹುಶಃ ಒಂದು ರಸ್ತೆ ಇದ್ದದ್ದು ನಮ್ಗೆ ನೆನಪಿಲ್ಲ. ಎಲ್ಲ ಕೂಡ ಮಣ್ಣಿನ ರಸ್ತೆ ಆಗುವಂತ ಪದ್ಧತಿ ಆಗಿತ್ತು ಅಂತ ಹೇಳಿಕೆ ನಾನು ಇಚ್ಛಿಸ್ತೇನೆ. ಒಮ್ಮೆ ಬಹುಶಃ ರತ್ನಾವತಿ ಅವರು ಈ ಪ್ರದೇಶದಲ್ಲಿ ನಮ್ಮ ಪಕ್ಷ ಮುಖಾಂತರ ನಿಂತು ಹರೀಶ್ ಫೈನಾನ್ಸ್ ಹರೀಶ್ ಅಲ್ಲಿ ಒಂದು ದೊಡ್ಡ ಸಭೆ ಮಾಡಿ ನಾನು ಕರೆಸಿಕೊಂಡು ನಾನು ಬಂದ ನಂತರ ಎಲ್ಲ ನಾವು ಬಹುಶಃ ಅಲ್ಲಿ ತನಕ ಹೋಗುವಂತಹ ರಸ್ತೆ ಕೂಡ ಡಾಮರೀಕರಣಗೊಳಿಸುವಂಥದ್ದು, ನಿತ್ಯಾನಗರ ಬಹುಶಃ 2ನೇ ಬಾರಿಗೆ ಡಾಮರೀಕರಣಗೊಳಿಸುವಂತ ಕೆಲಸ ಅವತ್ತಿನಿಂದ ಇವತ್ತು ಪ್ರಾರಂಭ ಆಗಿದೆ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಈ ಪ್ರದೇಶದವರು ಸತತವಾಗಿ 3 ಸಲ ಇವತ್ತು ಕಾಂಗ್ರೆಸ್ ಪಕ್ಷದ ಜನಪ್ರತಿನಿಧಿಯನ್ನು ಈ ಒಂದು ಕಾರ್ಯಕ್ರಮ ಮುಖಾಂತರ ಈ ಒಂದು ತಮ್ಮ ರಾಷ್ಟ್ರದ ಮುಖಾಂತರ ಯಶಸ್ವಿಗೊಳಿಸುವ ಮುಖಾಂತರ ಇವತ್ತೊಮ್ಮೆ ಏನಾದರೂ ಪಂಡಿತ್ ಹೌಸ್, ವಿದ್ಯಾಧನಗರ ಮತ್ತು ಶಿವಾಜಿನಗರ ಪ್ರತಿಯೊಂದು ಪ್ರದೇಶಕ್ಕೆ ಹೋಗಿ ಗಲ್ಲಿಗೆ ಹೋಗಿ ಅಥವಾ ಓಣಿಗೆ ಹೋದರೂ ಕೂಡ ನಿಮಗೆ ಡಾಮರೀಕರಣ ಮತ್ತು ಕಾಂಕ್ರೀಟೀಕರಣ ರಸ್ತೆ ಸಿಕ್ಕುದು ಬಹಳ ಕಡಿಮೆ ಅಂತ ನಾನು ಹೇಳಿಕೆ ನಾನು ಇಚ್ಛಿಸ್ತಾ ಇದ್ದೇನೆ. ಯಾಕೆಂದ್ರೆ ಹೇಳಿದ್ರೆ ಬಹುಶಃ ತಾವು ಕೊಟ್ಟಂತ ಮತವನ್ನು ಅದನ್ನು ಕೊಟ್ಟಂತ ಮತಕ್ಕೆ ಗೌರವಪೂರ್ವಕವಾಗಿ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ನಿಮ್ಮೆಲ್ಲರ ಕೆಲವೊಮ್ಮೆ ಕೋಪದಿಂದ ಮಾತಾಡ್ತೀರಿ, ಕೆಲವೊಮ್ಮೆ ಪ್ರೀತಿಯಿಂದ ಮಾತಾಡ್ತೀರಿ, ಕೆಲವು ಜೋರಾಗಿ ಮಾತಾಡಿ ಇದನ್ನೆಲ್ಲ ಸಹಿಸಿಕೊಂಡು ಭಾರತೀಯ ಮತ್ತು ಹಿಂದಿದ್ದಂತ ಅಭ್ಯರ್ಥಿಗಳು ಬಹಳ ಅತ್ಯುತ್ತಮವಾಗಿ ತಮ್ಮ ಕೆಲಸವನ್ನು ತಾವು ನಿರ್ವಹಿಸಿ ಈ ಪ್ರದೇಶವನ್ನು ಇವತ್ತು ಅಭಿವೃದ್ಧಿ ಪತ್ರ ತಂದು ನಿಲ್ಲಿಸಿದ್ದಾರೆ. ಅಷ್ಟು ಮಾತ್ರ ನಾನೊಂದು ವಿಶೇಷ ಅನುದಾನವಾಗಿ ಈ ಪ್ರದೇಶಕ್ಕೆ ಮತ್ತೆ 50 ಲಕ್ಷ ರೂಪಾಯಿ ಅನುದಾನ ಇವತ್ತು ಬಿಡುಗಡೆ ಮಾಡಿಕೊಂಡು ಇವತ್ತು ಮತ್ತೆ 50 ಲಕ್ಷಕ್ಕೆ ನಮ್ಮ ಚಾಲನೆ ಕೊಡ್ಲಿಕ್ಕೆ ನಾವು ಇವತ್ತು ಪ್ರಾರಂಭ ಮಾಡಿದ್ದೇವೆ. ಬಹುಶಃ ಭಾರತೀಯ ಕೌನ್ಸಿಲ್ ಸಂದರ್ಭದಲ್ಲಿ ನಮ್ಮ ಹತ್ರ ಬಂದು ನನ್ನ ಶಾಸಕರಿಂದ ಆ ಕೆಲಸ ಈಗ ಯಾವುದೆಲ್ಲ ಕೇಳಿದ್ದಾರೆ, ಈಗ ಎಲ್ಲಾ ಕೆಲಸ ಕೂಡ ನಾವು ಇವತ್ತು ಮಾಡಿಕೊಟ್ಟಿದ್ದೇವೆ. ನಮ್ಮ ಉದ್ದೇಶ ಏನಿದೆ, ಮಂಗಳೂರು ನಗರದಲ್ಲಿರುವಂತಹ ಎಲ್ಲಾ ಸವಲತ್ತುಗಳನ್ನು ಉಳ್ಳಾಲ ನಗರಸಭೆ ಪ್ರದೇಶಕ್ಕೆ ನಾವು ತಂದು ನಿಲ್ಲಿಸುವಂತ ಅವಕಾಶ ಆಗಬೇಕು. ನಗರದಲ್ಲಿರುವಂತಹ ಮೂಲಭೂತ ಸೌಕರ್ಯವಾದಂತಹ ರಸ್ತೆ ಮತ್ತು ಕುಡಿಯುವ ನೀರು ಮತ್ತು ಕರೆಂಟ್ ವ್ಯವಸ್ಥೆ ಸಮರ್ಪಕವಾಗಿ ನಾವು ಈ ಮಟ್ಟದಲ್ಲಿ ಮಾಡಿಕೊಟ್ರೆ ಈ ಪ್ರದೇಶದವರು ಯಾರು ಕೂಡ ಇಲ್ಲಿ ಬಿಟ್ಟು ಮಂಗಳೂರಿನಲ್ಲಿ ಕೂಡ ಯಾರು ನೆಲೆಸುವುದಿಲ್ಲ. ಮಂಗಳೂರಿನಲ್ಲಿ ಇವತ್ತು ಪಂಡಿತ್ ಹೌಸ್ ಅಲ್ಲಿ ಬಂದು ನೆಲೆಸುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡಿದ್ರೆ ಇಲ್ಲಿರುವಂತಹ ಮೂಲಭೂತ ಸೌಕರ್ಯವನ್ನು ಹೇಳಲಿಕ್ಕೆ ಇಚ್ಛಿಸುವಂತಹ ಅವಕಾಶ ನಾನು ಇವತ್ತು ಮಾಡ್ತೇನೆ. ಯಾರು ಕೂಡ ಇವತ್ತು ಈ ಒಂದು ಮಂಗಳೂರಿಗೆ, ಯಾಕೆಂದ್ರೆ ಮಂಗಳೂರಿಗಿಂತ ನಮ್ಗೆ ಇವತ್ತು ಪಂಡಿತ್ ಹೌಸ್ ಆಗ್ಬೋದು, ಉಳ್ಳಾಲ ಆಗ್ಬೋದು, ದೇರ್ಲಕಟ್ಟೆ ಆಗ್ಬೋದು, ಕೊನಾಜ್ ಆಗ್ಬೋದು ಅಂತ ಹೇಳ್ತಾರೆ. ಯಾಕೆ 15-20 ನಿಮಿಷದಲ್ಲಿ ಮಂಗಳೂರು ಹೋಗಿ ಮುಟ್ತದೆ. ಇವತ್ತು ಸ್ಟೇಟ್ ಬ್ಯಾಂಕ್ಗೆ ಜಪ್ಪಿನ ಮೊಗಲಿಂದ ಮುಟ್ಟಬೇಕಾದ್ರೆ ಅರ್ಧ ಗಂಟೆ ಬೇಕಾಗುವಂತ ಪರಿಸ್ಥಿತಿ ಇರುವಂತದ್ದು. ಆದ ಕಾರಣ ನಗರಕ್ಕೆ ಇದ್ದಂತ ಮೂಲಭೂತ ಸೌಕರ್ಯ ಕೊಡುವಂತ ಜವಾಬ್ದಾರಿ ಅದು ಇವತ್ತು ನಮ್ಮ ಜವಾಬ್ದಾರಿ ಆಗಿದೆ ಅಂತ ಹೇಳಿಕ್ಕೆ ನಾನು ಬಯಸುವಂತದ್ದು. ಅದಕ್ಕಾಗಿ ಇಂದಿನ ಅವಕಾಶ ಸಂದರ್ಭದಲ್ಲಿ ಎಲ್ಲ ಕೂಡ ಇವತ್ತು ನಮ್ಮ ರಸ್ತೆ ವಿಚಾರ ಇವತ್ತಾಗಿದೆ, ವಿದ್ಯುತ್ ವಿಚಾರ ಆಗಿದೆ, ಯುಜಿಡಿ ಇವತ್ತು 90% ಕ್ಲಿಯರ್ ಆಗಿ ಅತಿ ಶೀಘ್ರದಲ್ಲೇ ಸಂಪೂರ್ಣವಾಗಿ ಯುಜಿಡೀಕರಣಗೊಳಿಸುವಂತ ಅವಕಾಶ ಆಗಿದೆ. ಬಹುಶಃ ನಿಮ್ಮೆಲ್ಲರ ಕನಸು ಮತ್ತು ಬೇಡಿಕೆ ಮತ್ತು ನಿಮ್ಮೆಲ್ಲ ಅಪೇಕ್ಷೆ ಇವತ್ತು ಯಾವುದು ಅಂತ ಹೇಳಿದ್ರೆ 24 ಗಂಟೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಇವತ್ತು ನಮಗೆ ಈ ಒಂದು ಪ್ರದೇಶಕ್ಕೆ ಆಗ್ಬೇಕಂತ ನಾವು ಬೇಡಿಕೆ ಇಟ್ಟಿದ್ದೀರಿ. ನಿಮ್ಮೆಲ್ಲರ ಆಶೀರ್ವಾದ ಮೂಲಕ ನೀವು ನನ್ನನ್ನೇ ನಗರಾಭಿವೃದ್ಧಿ ಸಚಿವರಾಗಿ ಕೂಡ ಇವತ್ತು ಮಾಡಿದಿರಿ. ನನ್ನ ಮೊದಲ ಕೆಲಸವೇ ಉಳ್ಳಾಲ ಕ್ಷೇತ್ರದ ಉದ್ದಗಲೂ ಕೂಡ 24 ಗಂಟೆ ನೇರವಾಗಿ ಸ್ವಲ್ಪ ತುಂಬೆಯಿಂದ ನೀರು ತಂದು ಇವತ್ತು ಬಹುಶಃ ನಾವು ಈ ನೀರು ಬಿದ್ದು ಕೆಲಸಕ್ಕೆ ನಾವು ಈಗಾಗಲೇ ಚಾಲನೆ ಕೊಟ್ಟಿದ್ದೇವೆ. ಯಾಕಂದ್ರೆ ನಾನು ಮಂಗಳೂರಿಗೆ ಆ ಕಡೆಯಿಂದ ಪೈಪ್ಲೈನ್ ಹಾಕಿದ್ದೆ, ಪೈಪ್ಲೈನ್ ಹಾಕಿ ಇವತ್ತು ನೀರು ಬಿಡ್ತಾ ಇಲ್ಲ. ಮಂಗಳೂರು ಹತ್ರ ನಾವು ಕೇಳಿದ್ರೆ ಡ್ಯಾಮ್ ನಮ್ಗೆ ಇಲ್ಲಿ ತುಂಬ ಇಲ್ಲಿ ನೀರಿಲ್ಲ ಮಾರಿ, ನಿಮ್ಗೆ ಇಲ್ಲಿಂದ ಬಿಡುದಂತ ಒಂದು ಪ್ರಶ್ನೆ ಇತ್ತು. ಅದಕ್ಕಾಗಿ ಇದೊಂದು ಮಂಡಳಿಸ ತಲೆಬಿಸಿಯೇ ಬೇಡ ಅಂತ ಹೇಳಿ ಇನ್ನು 30 ವರ್ಷ ಆದರೂ ಕೂಡ ಉಳ್ಳಾಲ ಕ್ಷೇತ್ರ ಎಲ್ಲಿ ಕೂಡ ನೀರಿನ ಕೊರತೆ ಆಗಬಾರ್ದು ಉದ್ದೇಶದಿಂದ 178 ಕೋಟಿ ರೂಪಾಯಿಯಲ್ಲಿ ಇವತ್ತು ನಾವು ಹರೇಕಳದ ಸಪರೇಟ್ ಆದ ಡ್ಯಾಮ್ ಅನ್ನು ಇವತ್ತು ನಿರ್ಮಾಣ ಮಾಡಿ ಅದರ ಮುಖಾಂತರ ಬೇಕಾದ ನೀರನ್ನು ಸಂಗ್ರಹಿಸಿ ಆ ಒಂದು ಕೆಲಸಕ್ಕೆ ನಾವು ಈಗ ಚಾಲನೆ ಕೊಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಬಹುಶಃ ಇವತ್ತು ಬರೀ ನಾವು ಡ್ಯಾಮ್ ಕಟ್ಟಿ 178 ಕೋಟಿ ರೂಪಾಯಿ ಡ್ಯಾಮ್ ಕಟ್ಟಿದ್ರೆ ಸಾಕಾಗುದಿಲ್ಲ. ಅಲ್ಲಿ ಶೇಖರಣದ ನೀರನ್ನು ಇವತ್ತು ನಾವು ಬಹುಶಃ ಲಿಫ್ಟ್ ಮಾಡಿಕೊಂಡು ಟ್ಯಾಂಕ್ ಮಾಡಿ ಅದನ್ನು ಕ್ಲೀನ್ ಮಾಡಿ ಕುಡಿಯುವ ವ್ಯವಸ್ಥೆಗೆ ಬೇಕಾಗಿ ಈಗಾಗಲೇ 198 ಕೋಟಿ ರೂಪಾಯಿ ಯೋಜನೆ ಎಲ್ಲ ಕೂಡ ತಯಾರಾಗಿದೆ. ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಪ್ರಾರ್ಥನೆ ಸರಿಯಾದ್ರೆ
ಮುಂದಿನ ಸಚಿವ ಸಂಪುಟಕ್ಕೆ ಇದನ್ನು ತಂದು ಅದನ್ನು ಪಾಸ್ ಮಾಡಿ ಬಹುಶಃ ಮುಂದಿನ 3 ವರ್ಷಗಳಿಗೆ ಜಾರಿಗೊಳಿಸುವಂತ ಕೆಲಸ ಮಾಡಲಿಕ್ಕೆ ನಾವು ಇವತ್ತು ತಯಾರಾಗಿ ನಾವು ಇವತ್ತು ನಿಂತಿದ್ದೇವೆ. ಆದ ಕಾರಣ ನಿಮ್ಗೆಲ್ಲ ಆಶೀರ್ವಾದ ಸಹಕಾರ ಇರುವಂತ ಅವಕಾಶಕ್ಕಾಗಲಿ ಬಹುಶಃ ನಾನು ನಿಮ್ಗೆ ಯಾವಾಗ ಕೂಡ ಚಿರವಣಿ ಯಾಕಂತ ಹೇಳಿದ್ರೆ ಯಾವಾಗ ಕೆಲಸ ಇವತ್ತು ನಮ್ಮ ಅಭ್ಯರ್ಥಿಗಳು ಮಾಡಿದಾರ ಅದನ್ನು ತಾವೆಲ್ಲ ನೆನಪಿಟ್ಟುಕೊಂಡು ಕೆಲಸ ಮಾಡಿದಕ್ಕೆ ತಾವು ಉತ್ಪಾಗ ಇವತ್ತು ಬೆಂಬಲಿಸುವಂತ ಕೆಲಸ ಮಾಡಿ ಬೇರೆ ಪ್ರದೇಶದ ಒಂದು ಮಾದರಿಯಾಗಿ ಪ್ರದೇಶ ಜನಸಾಮಾನ್ಯ ತೋರಿಸಿಕೊಟ್ಟಿದೆ ಹೇಳಿಕ್ಕೆ ನಾನು ಬಯಸುವಂತವ್ರು. ಬಹುಶಃ ನಾವು ಇಂದಿನ ಸರ್ಕಾರದ ಅಧಿಕಾರದ ಸಂದರ್ಭದಲ್ಲಿ ಜನಸಾಮಾನ್ಯ ಬೇಕಾಗುವಂತ ಯಾವುದೆಲ್ಲ ಕಾರ್ಯಕ್ರಮ ಇದೆಯಾ ಅದನ್ನೆಲ್ಲ ಕೂಡ ರಾಜ್ಯಕ್ಕೆ ರಹಿತವಾಗಿ ನಾವು ಕೊಡುವಂತ ವಿಚಾರ ಇವತ್ತು ಮಾಡಿದ್ದೇವೆ. ಹಕ್ಕುಪತ್ರ ಇಲ್ಲದೆ 20-30 ವರ್ಷದಿಲ್ಲದೆ ಹಕ್ಕುಪತ್ರ ಇಲ್ಲದೆ ಹಲವಾರು ಜನಸಾಮಾನ್ಯ ಇರ್ತಿದ್ರು. ಇವತ್ತು ಎಲ್ಲ ಕಾಲಘಟ್ಟಕ್ಕೆ ಇವತ್ತು ಹಕ್ಕುಪತ್ರ ಮುಟ್ಟಿಸುವಂತ ವ್ಯವಸ್ಥೆ ನಾವು ಇವತ್ತು ಮಾಡುವ ವಿಚಾರ ಇವತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಾಗಿರಲಿ ಶಿಕ್ಷಣಕ್ಕೆ ಪಟ್ಟಾಗಿರಲಿ ಯಾವುದೆಲ್ಲ ಇವತ್ತು ವ್ಯವಸ್ಥೆ ಬೇಕಾ ಎಲ್ಲ ಕೂಡ ಜನಸಾಮಾನ್ಯರ ಕಣ್ಣೀರನ್ನು ಹೊರಿಸುವಂಥದ್ದು ಮತ್ತು ಜನಸಾಮಾನ್ಯ ಕೂಗು ಏನಿದೆ ಆ ಕೂಗನ್ನು ನೆರವೇರಿಸುವ ಮೂಲಕ ನಾವು ಇವತ್ತು ಜಾರಿಗೆ ತಂದಿದ್ದೇನೆ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತ ಅವಕಾಶ ಇವತ್ತು ಮಾಡ್ತೇನೆ. ಬಹುಶಃ ಈ ಸಲ ಕೂಡ ಅತ್ಯುತ್ತಮವಾಗಿ ನಮಗೆ ಸಹಕಾರ ಇವತ್ತು ಕೊಟ್ಟಿದ್ದೀರಿ. ನನಗೆ ವಿಶ್ವಾಸ ಇದೆ ದೀಕ್ಷಿತರವರು ಇವತ್ತು ಹೊಸದಾದರೂ ಕೂಡ ಬಹುಶಃ ಅವರ ಸೋದರ ಇವತ್ತು ಸತೀಶ್ ಇದ್ದಾರೆ, ಭವನ್ ಇದ್ದಾರೆ, ಬಹಳಷ್ಟು ಉತ್ತಮವಾದ ತಂಡವಿದೆ. ಅವರೆಲ್ಲ ಸಹಕಾರ ಮತ್ತು ನಮ್ಮೆಲ್ಲರ ಸಹಕಾರ ಮುಖಾಂತರ ಮುಂದಿನ 5 ವರ್ಷ ಆಗುವಾಗ ದೀಕ್ಷಿತ ಪ್ರತಿಯೊಂದು ಮನೆಯೂ ಕೂಡ ಅಚ್ಚುಮೆಚ್ಚಿನ ಒಬ್ಬ ಸಹೋದರಿಯಾಗಿ ಅತ್ಯುತ್ತಮವಾದ ಕೌನ್ಸಿಲರ್ ಆಗಿ ಈ ಪ್ರದೇಶದಲ್ಲಿ ತಾವು ಆರಿಸಿ ಮತ್ತೆ ಅವರು ಕಲಿಸುವಂತ ಅವಕಾಶ ಆಗ್ತದೆ ಎಂಬ ವಿಶ್ವಾಸ ಇವತ್ತು ನನಗೆ ಇದೆ. ಆ ರೀತಿಯ ಕೆಲಸ ತಾವು ಇವತ್ತು ಮಾಡ್ಬೇಕನ್ನ ಹೇಳಿಕ್ಕೆ ನಾನು ಬಯಸ್ತೇನೆ. ನಾನು ಯಾವಾಗಲೆಲ್ಲ ಕೌನ್ಸಿಲರ್ ಹೇಳ್ತಾ ಇದ್ದೇನೆ, ನಿಮ್ಮ ಕೆಲಸ ಯಾವ ರೀತಿಯಿಂದ ಇರ್ಬೇಕಂತ ಹೇಳಿದ್ರೆ ನೀವು ನಿಮ್ಮ ವಾರ್ಡಿನಲ್ಲ ನೀವು ಎಲ್ಲಿ ಹೋದ್ರೂ ಕೂಡ ಗೆಲ್ಲುವಂತ ಶಕ್ತಿ ಇವತ್ತು ನಿಮ್ಗೆ ಬರ್ಬೇಕು. ಅದನ್ನು ಇವತ್ತು ಇಲ್ಲಿ ಕೆಲಸ ಮಾಡುವಂತ ಭಾರತೀಯರವರು ಇಲ್ಲಿ ಇದ್ದಂತ ಬಾಜೆಲಿಸದವರು ಬೇರೆ ಬೇರೆ ಊರಿಗೆ ಹೋದ್ರು ಕೂಡ ಅವರ ಪರಿಚಯ ಇಲ್ಲ, ಅವ್ರು ಮಾಡಿದ ಕೆಲಸವನ್ನು ನೋಡಿ ಇವತ್ತು ಆಯ್ಕೆ ಮಾಡಿಕೊಳ್ಳುವಂತ ವಿಚಾರ ಇವತ್ತು ಆಗಿದೆ. ಆದ ಕಾರಣ ಈ ರೀತಿಯ ಒಂದು ಕೆಲಸ ಬಹುಶಃ ನಿಮ್ಮೆಲ್ಲರಿಂದ ಆಗ್ಬೇಕಂತ ನನ್ನ ಅಪೇಕ್ಷೆ. ಎಲ್ಲ ಕೌನ್ಸಿಲ್ ಇವತ್ತು ಇರುವಂತ ವಿಚಾರ ಇವತ್ತು ಮಾಡಿದ್ದೇವೆ. ಆದ ಕಾರಣ ನಿಮ್ಗೆಲ್ಲ ನನ್ನ ಎಲ್ಲ ಕೌನ್ಸಿಲ್ಗೆ ನನ್ನ ಶುಭಾಶಯ ಸಲ್ಲಿಸಿಕೊಂಡು ನಾನೊಬ್ಬ ಸೋದರನಾಗಿ ಒಬ್ಬ ಜನಪ್ರತಿನಿಧಿಯಾಗಿ ಬಹುಶಃ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಪೂರಕವಾಗಿರುವಂತ ಏನೆಲ್ಲ ವಿಚಾರಗಳಿದೆ ಅದಕ್ಕೆಲ್ಲ ನನ್ನ ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತೇನೆ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮತ್ತು ನಮ್ಮ ನಗರಸಭೆ ಒಂದು ಮಾದರಿಯಾದ ನಗರಸಭೆ ಆಗಬೇಕು. ನಾನು ಇವತ್ತು ಕುಂಜಿಮೋಹನಕ್ಕೆ ನಾನು ಎಲ್ಲರೂ ಕೂಡ ಅಭಿನಂದಿಸಲಿಕ್ಕೆ ಇಚ್ಛಿಸ್ತೇನೆ. ಕಳೆದ 5 ವರ್ಷ ಮಾಡಿದ ಯಾವುದೇ ಒಂದು ಒಂದು ಜನಸಾಮಾನ್ಯರಿಗೆ ಬೇಡವಾದ ಯಾವುದೇ ಒಂದು ವಿಚಾರ ಇಲ್ಲ. ಯಾಕೆಂತ ಹೇಳಿದ್ರೆ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದಾದ್ರು ಒಂದು ಕ್ಷೇತ್ರದಲ್ಲಿ ಒಂದು ಇಸ್ಪಿಟ್ ಕ್ಲಬ್ ಇಲ್ಲದಂತ ಕ್ಷೇತ್ರ ಇದ್ರೆ ಅದು ಉಲ್ಲಾಸ ಕ್ಷೇತ್ರ ಆಗಿತ್ತು ಅಂತ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛಿಸುವಂತ ಅವಕಾಶ ಮಾಡ್ತೇನೆ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಿಯಾದ್ರೂ ಇವತ್ತು ಒಂದು ವಿಡಿಯೋ ಗೇಮ್ ಇಲ್ಲದಂತ ಕ್ಷೇತ್ರ ಯಾವ್ದಾದ್ರು ಇದ್ರೆ ಅದು ಉಲ್ಲಾಸ ಕ್ಷೇತ್ರ ಆಗಿತ್ತು ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಿಯಾದ್ರೂ ಕೂಡ ಆಯುರ್ವೇದಿಕ್ ಮಸಾಜ್ ಸೆಂಟರ್ ಅಂತ ಪ್ರಾರಂಭ ಮಾಡಿದಂತ ಎಲ್ಲಿಯಾದ ಸೆಂಟರ್ ಎಲ್ಲಿ ಇವತ್ತು ಎಲ್ಲಿ ಒಂದು ಕ್ಷೇತ್ರ ಇಲ್ಲದಿದ್ರೆ ಅದು ನಮ್ಮ ಕ್ಷೇತ್ರದಲ್ಲಿ ಇವತ್ತು ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ ಅಂತ ನಾನು ಇವತ್ತು ಹೇಳಲಿಕ್ಕೆ ಬಯಸುವಂತ ಇಚ್ಛೆ ನಾನು ಇವತ್ತು ಮಾಡುವಂಥದ್ದು. ಇದಕ್ಕೆ ಅವತ್ತೇ ನನಗೆ ಬೇಕಾ ನಾನು ಈ ಒಂದು ತೀರ್ಮಾನಕ್ಕೆ ಬಂದಾಗ ನಮ್ಮ ಕಾರ್ಯಕರ್ತರು ನಮ್ಮ ಕೌನ್ಸಿಲ್ ನಮಗೆಲ್ಲ ಸಂಪೂರ್ಣವಾದ ಸಹಕಾರ ಕೊಟ್ಟು ನನ್ನಂತೆ ಕೆಲವು ಕಾರ್ಯಕರ್ತರು ಬಂದು ಹೇಳಿದ್ರು ಬೇರೆಯವರು ಮಾಡ್ತಾರೆ ಅಲ್ಲಿ ಮಾಡ್ತಾರೆ ನಮ್ಗೆ ಯಾಕೆ ನೀವು ಅವಕಾಶ ಕೊಡುವುದಿಲ್ಲ ನಾವು ಕೂಡ ಇದನ್ನು ಮಾಡ್ತೇವೆ. ನಾನು ಇಲ್ಲಿ ಒಂದು ನನ್ನ ಕ್ಷೇತ್ರವನ್ನು ನೀವು ಮಾಡಬೇಕು ಎಲ್ಲಿ ಬೇಕಾದ್ರೆ ಮಾಡಿ ನನ್ನ ಕ್ಷೇತ್ರ ನಮ್ದು ಅವಕಾಶ ಕೊಡುದಿಲ್ಲ ಅಂತ ಹೇಳಿದಾಗ ಅವ್ರೇನು ಕೋಪಗೊಳ್ಳದೆ ಪ್ರೀತಿಯಿಂದ ಅದಕ್ಕೆ ಸಹಕಾರ ಕೊಟ್ಟು ಇಲ್ಲಿ ತನಕ ಕೂಡ ಯಾವುದೇ ನಮ್ಮ ಒಂದೇ ಒಬ್ಬ ಕಾರ್ಯಕರ್ತ ಬಂದು ನಮಗೆ ಇಸ್ಪಿಟ್ ಮಾಡಲಿಕ್ಕೆ ಒಂದು ಪರ್ಮಿಷನ್ ಕೊಡಿ ಇನ್ನೂ ಕೊಡಿ ನನಗೆ ಇಲ್ಲಿ ತನಕ ಕೂಡ ನಮಗೆ ಕೇಳೋದಕ್ಕೆ ಬಹುಶಃ ಸಂಪೂರ್ಣವಾದ ಅಭಿನಂದನೆ ಬಹುಶಃ ಎಲ್ಲರಿಗೂ ನಾನು ಸಲ್ಲಿಸಿದ ಅವಕಾಶ ಮಾಡಿ ಇವಾಗ ಇಡೀ ಜಿಲ್ಲೆಯಲ್ಲಿ ಇವತ್ತು ನಾವು ಮಾದರಿ ಆಗುವಂತ ವಿಚಾರ ಇವತ್ತಾಗಿದೆ. ಮತ್ತೆ ನಿಮ್ಗೆ ನಮ್ಮೆಲ್ಲರ ಶುಭಾಶಯ ನಾನು ಇವತ್ತು ಸಲ್ಲಿಸುವಂತ ಅವಕಾಶ ಮಾಡಿಕೊಂಡು ದೀಕ್ಷಿತ್ ಅವರಿಗೆ ಭಾರತೀಯವರಿಗೆಲ್ಲ ಹೊಸ ಕೌನ್ಸಿಲರ್ ಇದ್ದಾರೆ, ಸಪ್ನ ಅಯ್ಯೂಬ್ ಹೊಸಬ್ರು ಇದ್ದಾರೆ. ಆಗ ಎಲ್ಲರನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸುತ್ತಾ ಜನಪ್ರತಿನಿಧಿಯಾದ ನಂತರ ಟೀಕೆ ಟಿಪ್ಪಣಿಗಳು ಬೈಗಳು ಪ್ರೀತಿ ಇದೆಲ್ಲ ಸ್ವಾಭಾವಿಕ. ಯಾರು ಕೂಡ ನಾವು ಬೈಗಲು ತಿನ್ನೋದು ದೊಡ್ಡ ಜನ ಆಗಲಿಲ್ಲ. ಯಾರು ಹೈಯೆಸ್ಟ್ ಬೈಗಲ್ ತಿಂದಿದ್ದಾರೆ ಅವ್ರು ಹೈಯೆಸ್ಟ್ ದೊಡ್ಡ ಜನ ಆಗಿದ್ದಾರೆ. ಅಂದ್ರೆ ನಾನೇ ಎಷ್ಟು ಬೈಗಲ್ ತಿನ್ನೋರು. ಆಗ ಪ್ರತಿಯೊಂದು ಬೈಗಲನ್ನು ಪ್ರತಿಯೊಂದು ಟೀಕೆಯನ್ನು ಪ್ರತಿಯೊಂದು ನಿಂದನೆಯನ್ನು ಸಕಾರಾತ್ಮಕ ಸ್ವೀಕರಿಸಿ ಅದನ್ನು ದೊಡ್ಡ ಬಂಡಲ್ ಆಗಿ ಅದನ್ನು ನಿಮ್ಮ ಕಾಲ ಅಡಿಯಲ್ಲಿ ಹಾಕಿ ಅದರ ಮೇಲೆ ನಿಂತು ನೀವು ಯಶಸ್ವಿ ಆಗುವಂತ ವ್ಯಕ್ತಿತ್ವ ನೀವು ಮೈಗೇರಿಸಿಕೊಂಡು ಬರಬೇಕು ಹೇಳಲಿಕ್ಕೆ ಇಚ್ಛಿಸುವಂತ ಅವಕಾಶ ಮಾಡ್ತೇನೆ. ಯಾಕಂತ ಹೇಳಿದ್ರೆ ನಾನು ಯಾವಾಗಲೂ ಹೇಳುವುದಿದೆ ಕೆಲವರಿಗೆ ಬಹಳ ಇಂಟ್ರೆಸ್ಟ್ ಒಟ್ಟಿಗೆ ನಿಲ್ಲುವಾಗ ಬಿಡಿಸೋತಿಲ್ಲ. ಒಟ್ಟಿಗೆ ನಿಂತು 1 ವರ್ಷ ಆಗೋ ತನಕ ಆ ಕೆಲಸ ಆಗಬೇಕು ಈ ಕೆಲಸ ಆಗಬೇಕು ಡಿಮಾಂಡೇ ಡಿಮಾಂಡ್. 1 ವರ್ಷ ನಂತರ ಮೆಂಬರ್ ಕಾಣೆ ಅಡ್ರೆಸ್ ಇಲ್ಲ ನೋಡ್ಲಿಕ್ಕೆ ಇಲ್ಲ
ಕೇಳಿದ್ರೆ ಏನ್ ಮಾರ ಈಗ ಸುದ್ದಿ ಇಲ್ಲ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ನನಗೆ ಬೇಡ ಮಾರ, ನಾನು ರಾಜೀನಾಮೆ ಕೊಟ್ಟು ಹೋಗ್ತೇನೆ, ನನಗೆ ಸಾಕಾಗಿದೆ ಅಂತ ಹೇಳಿ. ಏನು ಇಷ್ಟು ಬೇಗ ಸಾಕೈತೆ ಅಂತ ಹೇಳಿದ್ರೆ ಜನಸಾಮಾನ್ಯ ನನ್ನ ತಂದೆಗೆ, ನನ್ನ ತಾಯಿಗೆ, ನನ್ನ ಅಣ್ಣನಿಗೆ, ನನ್ನ ತಮ್ಮನಿಗೆ ನಾಯಿಗೆ ಬಗ್ಗೆ ಬೈತಾರೆ, ಇದು ವಿಚಾರವೇ ಬೇಡ ಅಂತ ರಾಜೀನಾಮೆ ಕೊಡು ಅಂತ ಹೇಳ್ತಾರೆ. ಅದಕ್ಕೆ ನಾನು ಯಾವಾಗ ಹೇಳ್ತದೆ ಏನು ಟೆನ್ಷನ್ ಇವತ್ತು ಮಾಡೋ ಅವಕಾಶ ಆಗೋದು ಬೇಡ. ಜನರನ್ನು ಮೆಚ್ಚಿಸಲಿಕ್ಕೆ ಬಹಳ ಕಷ್ಟ ಇದೆ, ದೇವರನ್ನ ಮೆಚ್ಚಿಸುವಂತ ಅವಕಾಶ ಇವತ್ತು ಆಗ್ಬೇಕು. ಒಬ್ಬ ಬಹಳ ಕಷ್ಟದಲ್ಲಿದ್ದಂತೆ, ಅದು ದೇವರ ಭಕ್ತ. ಬಹಳಷ್ಟು ಕಷ್ಟ ಸಂದರ್ಭದಲ್ಲಿ ದೇವರಿಗೆ ಒಂದು ಪತ್ರ ಬರೀತಾರೆ, ನಾನು ಬಹಳ ಕಷ್ಟದಲ್ಲಿದ್ದೇನೆ, ನನಗೆ ಅರ್ಜೆಂಟ್ 2,000 ರೂಪಾಯಿ ದುಡ್ಡು ಕಳಿಸ್ಬೇಕಂತ ಹೇಳಿ. ಈ ನಡೆ ಸಿಕ್ಕುದು ಯಾರಿಗೆ? ಪೋಸ್ಟ್ ಮಾಸ್ಟರ್ಗೆ. ಪೋಸ್ಟ್ ಮಾಡಿದ್ರೆ ಇವನಿಗೆ ತಲೆ ಸರಿ ಇಲ್ಲ, ಇವನು ದೇವರಿಗೆ ಪದವನ್ನು ಹರಿದು ಬಿಸಾಡ್ತಾನೆ. ಒಂದು ವಾರ ಇನ್ನೊಂದು ಲೆಟರ್ ಬರ್ತದೆ, ನಾನು ಬಹಳ ಕಷ್ಟದಲ್ಲಿದ್ದೇನೆ, ಮೊನ್ನೊಂದು ಪತ್ರ ಬರೆದಿದ್ದೇನೆ, ನಯ ಪೈಸೆ ಬರಲಿಲ್ಲ, ಈ ಲೆಟರ್ ಸಿಕ್ಕ ತಕ್ಷಣ ನನಗೆ 2,000 ದುಡ್ಡು ಕಳಿಸ್ಬೇಕಂತ. ಎರಡನೇ ಲೆಟರ್ ನೋಡಿದಾಗ ಪೋಸ್ಟ್ ಮಾಸ್ಟರ್ಗೆ ಬಹಳ ಬೇಸರ ಆಗ್ತದೆ, ಈ ಮನುಷ್ಯ ಬಹಳ ಕಷ್ಟದಲ್ಲಿ ಇರಬೇಕು, ಇಲ್ಲದಿದ್ದರೆ ಇಷ್ಟೊಂದು 2 ಪತ್ರ ದೇವರಿಗೆ ಬರೀಲಿಕ್ಕಿಲ್ಲ ಅಂತ ಹೇಳಿಕೊಂಡು ಈ ಪೋಸ್ಟ್ ಮಾಸ್ಟರ್ ಬೇಸರವಾಗಿ ಇವನ ಸಂಬಳದಿಂದ ಕಿಸೆ 1,000 ರೂಪಾಯಿ ತೆಗೆದು ಅದೇ ಅಡ್ರೆಸ್ಗೆ ಮನಿ ಆರ್ಡರ್ ಮಾಡ್ತಾನೆ. ಇವನಿಗೆ ಇಲ್ಲಿ 1,000 ಸಿಕ್ಕ ತಕ್ಷಣ ಪಕ್ಕದ ಅಂಗಡಿಯನ್ನು ಕೇಳ್ತಾರಂತೆ, ನಿನ್ನೆ ತನಕ ನಿನ್ನ ಕೈಯಲ್ಲಿ 1 ನಯ ಪೈಸೆ ಇಲ್ಲ ಮಾರ್ಯ, ಈಗ ನಿನ್ನ ಕೈಗೆ 1,000 ರೂಪಾಯಿ ನೋಟು ಬಂದಿದೆ, ಇದು ಎಲ್ಲಿಂದ ಬಂದಂತ ಅಂಗಡಿ ಕೇಳುವಾಗ ಹಂಗೆ ಇವನು ಹೇಳ್ತಾನಂತೆ, ನಾನು ಬಹಳ ಕಷ್ಟದಲ್ಲಿದ್ದೆ, ನನಗೆ ಬಹಳಷ್ಟು ಕಷ್ಟ, ನಾನು ದೇವರಿಗೆ 2 ಪತ್ರ ಬರೆದೆ, ನಾನು ಬಹಳ ಕಷ್ಟದಲ್ಲಿದ್ದೇನೆ, ನನಗೆ ಅರ್ಜೆಂಟ್ 2,000 ದುಡ್ಡು ಕಳಿಸ್ಬೇಕಂತೇಳಿ ದೇವರು ನನಗೆ 2,000 ರೂಪಾಯಿ ದುಡ್ಡು ಕಳಿಸಿದ್ದಾನೆ. ಆದ್ರೆ ಈ ಕಲ್ಲ ಪೋಸ್ಟ್ ಮಾಸ್ಟರ್ 1,000 ರೂಪಾಯಿ ತಿಂದು ನನಗೆ 1,000 ರೂಪಾಯಿ ಕಳಿಸಿ ಮಾತಾಡ್ತಾರೆ. ಸೊ ಜನರನ್ನು ಮೆಚ್ಚಿಸಿದಷ್ಟು ಸುಲಭ ಇಲ್ಲ, ಬಹಳ ಕಷ್ಟದ ಕೆಲಸ. ದೇವರನ್ನು ಮೆಚ್ಚಿಸುವಂತ ಕೆಲಸ ಮಾಡಿ ದೇವರು ನಿಮ್ಮನ್ನು ಕೈ ಬಿಡುವುದಿಲ್ಲ ಅಂತ ಒಂದು ಆತ್ಮವಿಶ್ವಾಸ ನನಗೆ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸುವಂತ ವಿಚಾರ ಇವತ್ತು ಮಾಡ್ತೇನೆ. ಆದ ಕಾರಣ ಜನರ ಪ್ರೀತಿ, ವಿಶ್ವಾಸ, ಆಶೀರ್ವಾದದ ಜೊತೆಯಲ್ಲಿ ದೇವರ ಆಶೀರ್ವಾದ ತಾವು ಇವತ್ತು ಪಡೆದುಕೊಂಡು ಜನ ಮತ್ತು ದೇವರು ಮೆಚ್ಚುವಂತ ಕೆಲಸ ಇವತ್ತು ನಿಮ್ಮಿಂದ ಆಗಲಿ, ಆ ಕೆಲಸ ತಾವು ಇವತ್ತು ಮಾಡ್ತೇನೆ ಅನ್ನೋ ಒಂದು ಆತ್ಮವಿಶ್ವಾಸ ಕೂಡ ನನಗೆ ಇದೆ ಅಂತ ನಾನು ಹೇಳಿಕೊಳ್ತಾ, ಒಬ್ಬ ಸೋದರನಾಗಿ ನನ್ನಿಂದ ಯಾವುದೇ ಸಂದರ್ಭ ಪ್ರದೇಶದ ಯಾವುದೇ ಸಹಕಾರ ಬೇಕಿದ್ರು ಕೂಡ ಮುಂದೆ ನಿಂತು ಅವರಿಗೆ ಸಹಕಾರ ಕೊಡುವಂತ ಕೆಲಸ ನಾವು ಜೊತೆಗೆ ಮಾಡೋ ನಾನು ಹೇಳಿಕೊಂಡು ನಿಮ್ಗೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ಅಭಿನಂದನೆ ಶುಭ ಸಲ್ಲಿಸಿಕೊಂಡು ಈ ಕಾರ್ಯಕ್ರಮ ಹಮ್ಮಿಕೊಂಡಂತ ಎಲ್ಲ ನಮ್ಮ ಇಲ್ಲಿಯ ಕಾರ್ಯಕರ್ತರ ಮಿತ್ರರಿಗೆ, ಇಲ್ಲಿಯ ನಮ್ಮ ವಿವಿಧ ಸಹಕಾರ ಕೊಟ್ಟಂತ ಎಲ್ಲ ನಮ್ಮ ಸೋದರರಿಗೆ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ಕೃತಜ್ಞತೆ ಸಲ್ಲಿಸುತ್ತಾ ನಿಮ್ಗೆಲ್ಲರಿಗೂ ನನ್ನ ಅತ್ಯಂತ ಯಶಸ್ವಿಯ ಶುಭ ಸಲ್ಲಿಸಿ ನನ್ನ ಮಾತು ಮುಗಿಸಿ ಜೈ ಹಿಂದ್ ಜೈ ಕರ್ನಾಟಕ. ನನಗೆ ನೀವೆಲ್ಲರೂ ಸಹಕಾರ ಮಾಡಿದ್ದೀರಿ, ಅದೇ ರೀತಿ ನಾನು ಇಲ್ಲಿ ಕೆಲಸ ಮಾಡಿದ ಕಾರಣ ನಾನು ಇನ್ನೊಂದು ಕ್ಷೇತ್ರದಲ್ಲಿಯೂ ಹೋಗಿ ಸಹ ನಾನಲ್ಲಿ ಗೆಲುವನ್ನು ಸಾಧಿಸಿದ್ದೇನೆ. ಅದೇ ರೀತಿ ಈಗಾಗಲೇ ಇಲ್ಲಿ ಕೂಡ ವಿಜಯಿಯಾದಂತಹ ನಮ್ಮ ಕುಮಾರ್ ದೀಕ್ಷಿತ ಅವರಿಗೆ ಸಹ ನಿಮ್ಮೆಲ್ಲರ ಸಹಕಾರ ಬೇಕು ಎಂದು ಕೇಳಿಕೊಳ್ಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ವೇದಿಕೆಯಲ್ಲಿರುವ ಗಣ್ಯರಿಗೆ ಹಾಗೂ ನನ್ನ ಒಟ್ಟಿಗೆ ಕೆಲಸ ಮಾಡಿರುವ ಕಾರ್ಯಕರ್ತರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ನನ್ನ ಜೊತೆಗೆ ಕಾರ್ಯವನ್ನು ನಿರ್ವಹಿಸಲು ಸಚಿವರಾದ ಎ.ಟಿ. ಖಾದರ್ ಅವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಹಾಗೆ ಯಾರೆಲ್ಲ ನನಗೆ ಓಟ್ ಹಾಕಿದ್ದಾರೆ ಅವರಿಗೆಲ್ಲರಿಗೂ ನಾನು ಹೃತ್ಪೂರ್ವಕ ಧನ್ಯವಾದ ತಿಳಿಸಿ ನನ್ನ ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ವೀಕ್ಷಕರವರಿಗೆ ಒಂದು ಹೃದಯದಿಂದ ಕಾರ್ಯಕ್ರಮ 52 ಲೋಕಸಭಾ ಕಾರ್ಯಕ್ರಮಕ್ಕೆ 5 ಲೋಕ ಸನ್ಮಾನ ಕಾರ್ಯಕ್ರಮಕ್ಕೂ ಇದ್ರೆ ಕಾಂಗ್ರೆಸ್ನ ಮುಖಂಡರು ಒಂದು ವಾಗ್ಮಿ ಸಂಭಾಷಣೆ ದಿನಷ್ಟೇ ಹೆಚ್ಚು ನಮ್ಮ ಕಾರ್ಯಕರ್ತರಿಗೆ ನುಡಿ ಕೊರಡು ಕಾಂಗ್ರೆಸ್ ಪಕ್ಷದವರನ್ನು ಆಯ್ಕೆ ಮಾಡಿದ್ರೆ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅನ್ನೋದನ್ನ ತೋರಿಸಿಕೊಟ್ಟಂತ ಇಬ್ಬರು ನಮ್ಮ ಕಣ್ಣ ಮುಂದೆ ಇದ್ದಾರೆ. ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದೆ. ಇವತ್ತು ಉಳ್ಳಾಲ ನಗರಸಭೆ ಇಡೀ ದೇಶದಲ್ಲಿ 4ನೇ ಸ್ಥಾನವನ್ನು ಪಡೆದಿದೆ ಅಂತಾದ್ರೆ ನಮ್ಮ ಸರ್ಕಾರ ಕೇಂದ್ರದಲ್ಲಿ ಇಲ್ಲ. ಇವತ್ತು ಭಾರತೀಯ ಜನತಾ ಪಕ್ಷದ ನರೇಂದ್ರ ಮೋದಿ ಸರ್ಕಾರ ಇದ್ರೂ ಕೂಡ ಸರ್ವೇಕ್ಷಣ ಆ ಒಂದು ಸಮೀಕ್ಷೆಯ ಮುಖಾಂತರ ಉಳ್ಳಾಲ ನಗರಸಭೆ ಇಡೀ ರಾಜ್ಯದಲ್ಲಿ ದೇಶದಲ್ಲಿ 4ನೇ ಸ್ಥಾನವನ್ನು ಪಡೆದಿದೆ ಅಂತಾದ್ರೆ ಸನ್ಮಾನ್ಯ ಕುಂಜಮನಾಥನವರ ಅಧ್ಯಕ್ಷತೆಯಲ್ಲಿ ಅದು ಆಗಿದೆ ಅಂತಕ್ಕಂಥ ಮಾತನ್ನ ನಾನಿಲ್ಲಿ ಹೇಳಬೇಕಾಗಿದೆ. ಚುನಾವಣೆ ಅಂದಾಗ ನಾವೇನು ಹೆಚ್ಚು ಮಾತನಾಡುವಂತ ಪರಿಸ್ಥಿತಿ ಅಲ್ಲ. ನಾನು ಕೂಡ ಪಕ್ಕದ ಕೆರೆಬೇಲು ವಾರ್ಡಿನಲ್ಲಿ ಚುನಾವಣೆಗೆ ನಿಂತಿದ್ದೆ. ಆದ್ರೆ ನಾನೇನು ಅಂತ ಹೇಳಿದ್ರೆ ಈ ಉಳ್ಳಾಲ ನಗರಸಭೆಯಲ್ಲಿ ಒಂದು ರೀತಿಯ ದಾಖಲೆಯನ್ನು ಸೃಷ್ಟಿ ಮಾಡಿದಂತ ಒಬ್ಬ ಸದಸ್ಯನಾಗಿದ್ದವ ಈಗ ಸೋತಿದ್ದೇನೆ ಅಷ್ಟೇ. ಹಿಂದೆ ಕೆರೆಬೇಲಿನಲ್ಲಿ ಗೆದ್ದು 9 ಕೆರೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿ ಅಲ್ಲಿ ಉಳ್ಳಾಲ ನಗರಸಭೆಯಲ್ಲಿ ಒಂದು ದಾಖಲೆಯನ್ನು ಸೃಷ್ಟಿ ಮಾಡಿದಂತಹ ಹೆಸರು ನನಗಿತ್ತು. ಈ ಬಾರಿ ಮತ್ತೆ ಕೆರೆಬೇಲಿನಲ್ಲಿ ನಾನು ಚುನಾವಣೆಯಲ್ಲಿ ಸ್ಪರ್ಧಿಸಿ ಯಾವ ಪಕ್ಷದವರಿಗೂ ಕೂಡ ನನ್ನನ್ನು ಸೋಲಿಸಲಿಕ್ಕೆ ನನ್ನ ಕೆರೆಬೇಲಿನ ಜನ ಬಿಟ್ಟಿಲ್ಲ. ಆದರೆ ಅದೃಷ್ಟದ ಆಟದಲ್ಲಿ ಮಾತ್ರ ನಾನು ಸೋತಿದ್ದೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಈ ಒಂದು ಎಲ್ಲ ನಗರಸಭೆಯಲ್ಲಿ ಯಾವ ಕೆಲಸ
ಸಚಿವರಿರುವಾಗ ಮತ್ತೊಬ್ಬರ ಭರವಸೆ ನಿಮಗೆ ಅಗತ್ಯ ಇಲ್ಲ. ಸನ್ಮಾನ್ಯ ಸಚಿವರು ಹೇಳಿದಂತೆ ನುಡಿಯುವಂತ ಒಬ್ಬ ಸಚಿವ ಅಂತದನ್ನು ನಂಬಿಕೊಂಡು ಇವತ್ತು ಜನ ಹಿಂದೂಗಳಿರುವುದು, ಮುಸಲ್ಮಾನರಿರುವುದು, ಕ್ರಿಶ್ಚಿಯನ್ ಇರುವುದು ಎಲ್ಲ ಜಾತಿಯ ಜನ ಕೂಡ ಇವತ್ತು ಅಣ್ಣ ತಮ್ಮಂದಿರಾಗಿ ಒಂದು ಪಕ್ಷದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲಿಗೆ ಮಾತ್ರ ಸಾಧ್ಯ. ಮತ್ತೆ ಇಲ್ಲಿಗೆ ಬರುವವರಿಗೆ ಒಂದು ಕಾರ್ಯಕರ್ತರು ಹೇಳಿದ್ರು, ಸಚಿವರೇ ನಮ್ಮ ಬ್ಯಾನರ್ ಅನ್ನ ಹರಿದಿದ್ದಾರೆ ಅಂತ ಹೇಳಿ. ನಮಗೆ ಬ್ಯಾನರ್ ಬೇಕಂತ ಇಲ್ಲ, ನಮಗೆ ಬ್ಯಾನರ್ ಹಾಕಿ ಪ್ರಚಾರದ ಅಗತ್ಯ ಇಲ್ಲ. ಆದರೆ ಇಲ್ಲಿ ಆರಂಭದಲ್ಲಿ ಕೊರಗಜ್ಜನ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಇನ್ನು ಮುಂದಾದ್ರೂ ಕೂಡ ಬ್ಯಾನರ್ ಹರಿಯುವವರಿಗೆ ಆ ಬುದ್ಧಿಯನ್ನು ಕೊಡದೆ ಹೇಳಿ ಆ ಕೊರಗಜ್ಜ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ ಮುಂದಿನ ದಿನದಲ್ಲೂ ಕೂಡ ಜನರ ಮನಸ್ಸನ್ನು ಗೆಲ್ಲತಕ್ಕಂಥ ಕಾಂಗ್ರೆಸ್ನ ಕಾರ್ಯಕರ್ತರು ಇರುವವರೆಗೆ ಈ ಪ್ರದೇಶದಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತದೆ ಅನ್ನೋದನ್ನು ಹೇಳಿಕೊಳ್ಳುತ್ತಾ ಅವಕಾಶಕ್ಕಾಗಿ ಹೊಂದಿಸುತ್ತಾ ತಮ್ಮೆಲ್ಲರಿಗೆ ನಾನು ಮತ್ತೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಕಾಂಗ್ರೆಸ್. ಇವತ್ತು ಮೊದಲನೇದಾಗಿ ನಾನು ನಮ್ಮ ದೀಕ್ಷಿತರನವರನ್ನು ಗೆಲುವಿನ ಒಂದು ರೂವಾರಿ ಎನಿಸಿದರೆ ಅದರ ಬಗ್ಗೆ ಹಿಂದಿರುವ ಶಕ್ತಿ ಅಂತ ಹೇಳಿದರೆ ನಮ್ಮ ಕಾರ್ಯಕರ್ತರು ಹಾಗೂ ಇಲ್ಲಿನ ಈ ಎಲ್ಲ ಸಹೋದರಿಗಳಿಗೂ ಅಭಿನಂದಿಸುತ್ತಾ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಮಹಿಳೆ ಯಾವ ರೀತಿ ಕೆಲಸ ಮಾಡ್ತಾರೆ ಅದು ಕಾಂಗ್ರೆಸ್ನ ಮಹಿಳೆಯಿಂದ ಮಾತ್ರ ಸಾಧ್ಯವಾಗುವುದನ್ನು ಭಾರತೀಯವರು ತೋರಿಸಿಕೊಟ್ಟದ್ರಿಂದ ಪುನರಾಯ್ಕೆ ಮಹಿಳೆಯನ್ನು ಇವತ್ತು ಊರವರು ಮಾಡಿದೆ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ನ ಮಹಿಳೆಯಿಂದ ಮಾತ್ರ ಇಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಎನ್ನುವ ಒಂದು ನಿಟ್ಟಿನಲ್ಲಿ ಇವತ್ತು ಕುಮಾರಿ ದೀಕ್ಷಿತರವರನ್ನು ಕೂಡ ಮರು ಆಯ್ಕೆಗೆ ಒಂದು ನಾಂದಿ ಹಾಕಿ ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಇದರ ಹಿಂದೆ ಇರುವ ಒಂದು ಶಕ್ತಿ ಅಂತ ಹೇಳಿದ್ರೆ ಭಾರತೀಯವರ ಆ ಕಾರ್ಯವೈಖರಿಯ ಒಂದು ಭರವಸೆ ಇವತ್ತು ಈ ಊರಿನವರಿಗೆ ದೀಕ್ಷಿತರ ಮೇಲೆ ಇದೆ. ಆ ಒಂದು ಭರವಸೆಯನ್ನು ನಮ್ಮ ದೀಕ್ಷಿತರವರು ಖಂಡಿತ ಉಳಿಸಿ ಕೊಡ್ತಾರೆ. ಈ ನಮ್ಮ ಸಚಿವರ ಅದಕ್ಕೆ ಒಂದು ಹಿಂದುಗಡೆ ಒಂದು ಬಹಳ ಪವರ್ಫುಲ್ ಸ್ಟ್ರಾಂಗ್ ಸಚಿವರ ಒಂದು ಶಕ್ತಿ ನಮ್ಮ ಕಾರ್ಯಕರ್ತರಿಗೆ ಇದ್ದೇ ಇರ್ತದೆ. ಯಾಕಂತ ಹೇಳಿದ್ರೆ ಕಾರ್ಯಕರ್ತರ ಇನ್ನೂ ಸುತ್ತಲಿದ್ರು ನಮ್ಮ ಸಚಿವರು ಆ ಏರಿಯಾದಲ್ಲಿ ಯಾವ ರೀತಿ ಕೆಲಸ ಆಗ್ಬೇಕಂತೇಳಿ ಮತ್ತೆ ಕಾರ್ಯಕರ್ತರ ನಮ್ಗೆ ಒಂದು ಸಚಿವರದ ಒಂದು ಭರವಸೆ ಅಂತ ಹೇಳಿದ್ರೆ ನಮ್ಮ ಒಂದು 10,000 ಕಾರ್ಯಕರ್ತರ ಹೆಸರು ನಮ್ಮ ಸಚಿವರಿಗೆ ಬಾಯಿಪಾಠ ಇದೆ. ಹಾಗಾಗಿರುವಾಗ ನಮಗೆ ಯಾವ ವಿಷಯದಲ್ಲಿ ನಮಗೆ ತೊಂದರೆ ಇಲ್ಲ. ಯಾಕಂತ ಹೇಳಿದ್ರೆ ಕಾರ್ಯಕರ್ತರು ಯಾರು ಎಲ್ಲಿ ಏನಂತ ಸಚಿವರಿಗಂತೂ ಪೂರ್ತಿ ವಿಳಾಸ ಎಲ್ಲ ರೀತಿ ಇದ್ದು ಸಚಿವರು ನಮ್ಮ ಕಾರ್ಯಕರ್ತರಿಗೆ ನಿಜವಾಗಿಯೂ ಯಾವ ಸಮಸ್ಯೆ ಇದ್ರು ತಕ್ಷಣ ಸ್ಪಂದನೆ ಕೊಡ್ತಾರೆ. ಆ ಸ್ಪಂದನೆ ನಿಟ್ಟಿನಲ್ಲಿ ಇವತ್ತು ಸಚಿವರನ್ನು ಅಭಿನಂದಿಸುತ್ತಾ ಅದೇ ದೀಕ್ಷಿತರಿಗೆ ಪೂರ್ತಿ ಸಹಕಾರ ಕೊಡಿ, ಮರು ಆಯ್ಕೆ ಮಾಡಿ ಭಾರತೀಯ ರೀತಿಯಲ್ಲಿ ಇನ್ನು ಬರುವ ಒಂದು 5 ವರ್ಷದಲ್ಲಿ ಇಲ್ಲಿ ಕಾಂಗ್ರೆಸ್ ಒಂದು ಭದ್ರಕೋಟೆಯಾಗಿ ಇರಲಿ ಅಂತ ಹೇಳುತ್ತಾ ದೀಕ್ಷಿತರನ್ನು ಅಭಿನಂದಿಸುತ್ತಾ ಹಾಗೆ ಭಾರತೀಯರನ್ನು ಅಭಿನಂದಿಸುತ್ತಾ ದೇವರವರು ಒಳ್ಳೆಯದು ಮಾಡಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಿಜವಾಗಿ ಅವರು ಶಾಸಕರು ಹೇಳಿದ ಪ್ರಕಾರ, ಸಚಿವರು ಹೇಳಿದ ಪ್ರಕಾರ ಈ ವಾರದಲ್ಲಿ 15-10 ವರ್ಷದ ಮುಂಚೆ ಬಿಜೆಪಿ ಆಗಿತ್ತು, ಹೇಳಲಿಕ್ಕೆ ಇಲ್ಲ. ಇವರು ಬಂದ ನಂತರ ಮುಂಚಿನವರು ಬಂದ ನಂತರ ಇಲ್ಲಿ ಕಾಮಗಾರಿ ಡಾಮರು ಇಲ್ಲಿಂದ ದಾರುಣ ರೈತಂಗ ಇಲ್ಲಿ ಎಲ್ಲ ಸೈಟು ಎಲ್ಲ ಕಡೆಯಲ್ಲೂ ಆಗಿದೆ. ಈಗ 50 ಲಕ್ಷ ರೂಪಾಯಿದ 1.5-2 ವರ್ಷದಿಂದ ಈ ದುಡ್ಡು ಬಂದು ಪೆಂಡಿಂಗ್ ಆಗಿತ್ತು. ನಮ್ಮ ಬೋರ್ಡ್ನಲ್ಲಿ ಅದಕ್ಕೆ ಸರಿಯಾದ ತೀರ್ಮಾನ ಮಾಡಿ ಸಚಿವರ ಹತ್ರ ಹೇಳಿ ಎಲ್ಲವರಿಗೆ ಈ ಕಾಮಗಾರಿ ಕೆಲಸವು ನಾಳೆಯಿಂದ ಆರಂಭ ಆಗ್ತದೆ. ಆ ಕೆಲಸವನ್ನು ನೋಡುವುದು ನಿಮ್ಮ ಕರ್ತವ್ಯ ಅಂತ ಶಾಸಕರು ಹೇಳಿದ್ದಾರೆ. ನಾನು ಸಾಧ್ಯ ಪ್ರಕಾರ ಹೇಳ್ತೇನೆ, ನಾವು ಯಾವುದಾದ್ರೂ ಒಂದು ಭ್ರಷ್ಟಾಚಾರಕ್ಕೆ ಬೀಳದ ಆಡಳಿತ ಮಾಡಿದ್ದೇವೆ. ಸಚಿವರು ಗೊತ್ತಿದೆ, ಊರಿನವರಿಗೆ ಗೊತ್ತಿದೆ. ಇಲ್ಲಿ ತಂದು ನೀರನ್ನು ಭಾರತೀಯರು ನಾನು ತಂದು ಕೊಟ್ಟವನಾಗಿರ್ತೇನೆ. ನೀರು ಕುಡಿಲಿಕ್ಕೆ ತಂದು ಕೊಟ್ಟವ ನಾವು ಸಹ ಬಂದು ಅಧ್ಯಕ್ಷನಾಗಿ ಬಂದು ಭಾರತೀಯರು ನಿಲ್ಲಿಸಿ ನೀರು ಕೊಟ್ಟವನಾಗಿರ್ತೇನೆ. ಆಗಿರುವಾಗ ಒಳ್ಳೆ ಕಾರ್ಯಕ್ರಮವಾಗಿದೆ, ಇದರಿಂದ ಆಗ್ಲಿಕ್ಕಿಲ್ಲ. ನಾನೊಂದು ಮಾತು ಸಚಿವರ ಹತ್ರ ಹೇಳಿದ್ದೇನೆ. ಈಗ ಹೇಳ್ತೇನೆ, ನಮ್ಮಲ್ಲಿ ಒಂದು ಇಂಜಿನಿಯರ್ ಅನ್ನು ಕೂಡಲೇ ಒಂದು ವಾರದಲ್ಲಿ 2-3 ದಿವಸದಲ್ಲಿ ಚೇಂಜ್ ಮಾಡಲಿಕ್ಕೆ ತಿಳಿಸುವವರನ್ನು ಬಡವರಿಗೆ ಯಾವ ಉಪಚಾರವನ್ನು ಕೊಡುವುದಲ್ಲದೆ ಯಾವುದಾದ್ರೂ ಕೊಡುವುದಿಲ್ಲ. ಹೆಂಗೆ ನನಗೆ ಈಗ ಸಂಸದರಲ್ಲಿ ನನಗೆ ಮುಲಾಜಿಲ್ಲ, ನಾನು ಸಚಿವರ ಹತ್ರ ಪ್ರಮಾಣ ಬರೆಯುತ್ತೇನೆ, ತುಳಸಿ ಅವರನ್ನು ಕೂಡಲೇ ಚೇಂಜ್ ಮಾಡಬೇಕು. ಜಾತಿ ಸಿದ್ಧ ಮನೆಗೆ ಅವರು ದೊಡ್ಡ ಮಗಳು ಕೊಡಬಾರ್ದು, ದುಡ್ಡು ತೆಗೆದುಕೊಂಡು ಕೊಡುವಾಗ್ತದೆ. ದುಡ್ಡು ತಗೊಳ್ತಾನೆ, ಅಲ್ಲಿ ಬರೆಯುವುದು ಉಂಟ.
ಬೇಕು ಬೇಕು, ನೀವು ಮಾಡ್ಬೇಕು, ನೀವು ಮಾಡಲೇಬೇಕು. ಅದು ನಾವು ಸತ್ಯ ಹೇಳುದು. ಯಾರನ್ನು ಇಷ್ಟವರೆಗೆ ನಿಮ್ಗೆ 5 ವರ್ಷದಲ್ಲಿ ಯಾರ ದೂರನೇ ಇರಲಿಲ್ಲ. ಇವನನ್ನ ಹೇಳಲಿಕ್ಕೆ ಬಡವರಿಗೆ ಭೋಜನ ಮಾಡ್ಕೊಳ್ಳಿಕ್ಕೆ ಏನು ಅಭಿನವ ಪಡ್ಕೊಂಡು ನನ್ನ ನಂಬರನ್ನು ಕೊಟ್ಟದ್ದು ನೀವು ಕೊಡದಿದ್ದರೆ 5 ಸಂವತ್ಸರ ಬಿಸಾಡಿ ಅಂತ ನಾವು ಕೊಡ್ತೇವೆ, ಅಭಿನವ ಕೊಡ್ತೇವೆ. ಆದ್ರೂ ಕೊಡುವುದಿಲ್ಲ. ನೀವು ಅದನ್ನು ಪಾಲಿಸಲೇಬೇಕು. ಹಾಗಿರುವಾಗ ನಾನು ಹೆಚ್ಚು ಮಾತಾಡುವುದಿಲ್ಲ. ಚರ್ಚೆ ಮಾಡಿದ್ರೆ ತುಂಬಾ ಉಂಟು. ನಾನು ಎಲ್ಲರಿಗೂ ಶುಭ ಕೋರಿ ವೇದಿಕೆ ಇದ್ದವರಿಗೂ ಎದುರು ನನ್ನ ಮಾತನ್ನು ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಒಂದು ಕ್ಷೇತ್ರದಲ್ಲಿ ನಾನು ಚುನಾವಣಾ ಸಂದರ್ಭದಲ್ಲಿ ನಾನು ಪ್ರತಿಯೊಂದು ಈ ಒಂದು ಕ್ಷೇತ್ರದಲ್ಲಿ ಒಂದು ಸಂಚಾರ ಮಾಡಿದ್ದೇನೆ. ಉತ್ತಮವಾದ ಕೆಲಸ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಒಂದು ಅನೇಕ ಈ ಒಂದು ಸಣ್ಣ ಸಣ್ಣ ಇಲ್ಲಿ ರಸ್ತೆಗಳಿದೆ. ಇದಕ್ಕೆ ಬೇಕಾಗಿ ಒಂದು 50 ವರ್ಷದ ಒಂದು ಕಾಮಗಾರಿಯನ್ನು ಇಟ್ಟುಕೊಟ್ಟಿದ್ದಾರೆ. ಎಲ್ಲ ನಮ್ಮ ಈ ಕ್ಷೇತ್ರದ ಎಲ್ಲ ಕಾರ್ಯಕರ್ತರ ಬಂಧುಗಳಿಗೆ ನಮ್ಮ ಈ ಒಂದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ಲಿಸಿಕೊಟ್ಟಿದ್ದೀರಿ. ನಿಮಗೆ ಒಬ್ಬರಿಗೆ ಅಭಿನಂದನೆ ಸಲ್ಲಿಸಿಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಒಂದು ಜಾತ್ಯತೀತ ಪಕ್ಷ, ಇದರಲ್ಲಿ ಹಿಂದೂ ಮುಸ್ಲಿಂ ಕ್ರಿಸ್ತನ್ ಇರುವಂತಹ ಪಕ್ಷ. ಯಾವತ್ತು ನಮ್ಮ ನೆಮ್ಮದಿಯ ಸಾಮರಸ್ಯ ಜೀವನದ ಒಂದು ಇರಬೇಕಾದ್ರೆ ಯಾವತ್ತು ರಾಜ್ಯದಲ್ಲಿ ಒಂದು ಕೇಂದ್ರದಲ್ಲಿ ಅಧಿಕಾರ ಇರಬೇಕು. ಈ ಒಂದು ಕ್ಷೇತ್ರದಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಈ ಒಂದು ನಮ್ಮ ಈ ಕಳೆದ ಸಲ ವಿಧಾನಸಭಾ ಕ್ಷೇತ್ರದ ಒಂದು ಸಿದ್ದರಾಮಯ್ಯ ಸರ್ಕಾರದ ಒಂದು ಸಂದರ್ಭದಲ್ಲಿ ನಂಬರ್ 1 ಶಾಸಕರ ನಂಬರ್ ಮಂತ್ರಿಯಾಗಿ ಹೆಸರುಪಡಿಸುವಂತಹ UT ಖಾದರ್ ನಮ್ಮೊಟ್ಟಿಗೆ ಇದ್ದಾರೆ. ಈ ಒಂದು ಕ್ಷೇತ್ರದಲ್ಲಿ ದೊಡ್ಡ ಅಭಿನಂದನೆ ಸಲ್ಲಿಸಿ ಇವರಿಗೆ ಮುಂದಿನ ದಿನದಲ್ಲಿ ಈ ಒಂದು ಶಿವಾಜಿನಗರ ಹಾಗೆ ಪಂಡಿತ ಕ್ಷೇತ್ರದ ಎಲ್ಲ ನಾವು ಬಂಧುಗಳು ನಿಮಗೆ ಸಹಕಾರ ಕೊಟ್ಟು ನಮಗೆ ಎಲ್ಲರಿಗೂ ಮುಂದಿನ ದಿನಗಳಲ್ಲಿ ನಮಗೆ ಸಹಕಾರ ಕೊಟ್ಟು ಅಂತ ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಮ್ಮೆ ಸಾಧಿಸಿದೆ ತನಕ ತಾನು ಮಾತಿನ ಕೆಲಸನು ಮೆಚ್ಚಿದ ಪುರಂಗಿ ಕ್ಷೇತ್ರ ಬಂಡ ಧರ್ಮನಗರ ಬಂದಿದೆ. ಬಿಜೆಪಿದ ಪತ್ರಕೋಟೆಯನ್ನು ಪುಗತದ ಅಲ್ಪ 25 ವರ್ಷದ ಪಕ್ಕ ಕಾಂಗ್ರೆಸ್ಗೆ ಒಂದು ಪಟ್ಟ ಸಿಂಹಾಸನ ಕೊರಚಿನ ಕುಮಾರಿ ಭಾರತಿ ಬಂದಿದೆ. ಉಲ್ಪ 2 ಕೋಟಿ ದಾತ ಒಂದು ಕಾಮಗಾರಿನ ಅರ್ನ ಅವಧಿನ ಮಧ್ಯೆ ಅವರು ನಮ್ಮ ಸಚಿವರ ಅನುದಾನದ ಒಟ್ಟಿಗೆ ಬಂದಿದೆ. ಖಂಡಿತವಾದ ಭಾರಿ ಮಲ್ಲ ಕೆಲಸ ಮಾಡ್ತೇವೆ. ಅದೊಟ್ಟಿಗೆ ಉಸ್ತಾದ ಈ ಒಂದು ಶಿವಾಜಿನಗರ ವಾರ್ಡ್ ಕುಮಾರಿ ದೀಕ್ಷಿತ ನಿಖಲ ಅಭಿನಂದನ ದೀಕ್ಷಿತ ಬೋರ್ಡು ಅದೊಟ್ಟಿಗೆ ಬಂಧುರ ಈ ಒಂದು ವಾರ್ಡ್ ನಮ್ಮ ಪರವೂರಿನ ಆಡ ಖಂಡಿತವಾದ ನೀರು ಬೋರ್ಡು ನೀರಿನ ವ್ಯವಸ್ಥೆ ಭಾರಿ ವ್ಯವಸ್ಥಿತವಾದ ಸರಿಸುಮಾರು 25 ವರ್ಷದ 19 ನಚಿನ ರಾಮನ್ಯ ಬಂದಿಲ್ಲ. ಈ ಸಮಾಜ ಬಗ್ಗೆ ಕೆಲಸಗಳು ರಾಮನ್ನಾಗ ಒಂದು ಗೌರವ ಬಂದಿಲ್ಲ. ಅದೊಟ್ಟಿಗೆ ಸನ್ಮಾನ್ಯ ಸಚಿವರು UT ಖಾದರ್ ನಿಖಲ ತಾಟಿದವರು ಕರೆಯಲ್ಲ ತಮ್ಮನ ಮೇಲೆ ಕುಳ್ಳೂರು ಬಂದು ಕೆಲವು ನಿರ್ವಹಣೆ ಮಾಡಿದ ಅಪೇಕ್ಷೆ ಬಂದಿಲ್ಲ. ಅದೊಟ್ಟಿಗೆ ಬಂದಿಲ್ಲ ಸಚಿವರಿಂದ ಸಚಿವರ ಮಂದಿ PA ಬಂದಿಲ್ಲ. PA ಖಂಡಿತವಾದ ರಾತ್ರಿಗೆ ಅವಡು 1 ಗಂಟೆ ಅವಡು 3 ಗಂಟೆ ಅವಡು ಆ ರಾತ್ರಿ ಫೋನ್ ಎತ್ತದ ಸರಿಯಾಗಿ ನನಗೆ ರೆಸ್ಪಾನ್ಸ್ ನಿಜಪಾಲಿಸಿ ಮಂದಿ ಅವು PA ತಿಂದ ಅವು ನಿಪ್ಸಿ ಬಂದಿಲ್ಲ. ಅರಗ ಜೋತಾಟದ ಪ್ರಮುಖರು ಬಂದಿಲ್ಲ.
ಕಾಪಾಡೋನೆ ಕಂಡ 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 ಕಂಡನ ಕಂಡ ಪರಶಿವನ ಕಂಡ 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 ಕಂಡನ ಕಂಡ ಪರಶಿವನ ಕಾಪಾಡೋನೆ ಕಂಡ 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 ಕಂಡನ ಪರಶಿವನ ಕಂಡ 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 ಕಂಡನ ಕಂಡ ಪರಶಿವನ दमड़ी गिच्चोंदोने कोटी कोटी सोने बन्ने कट्टितौने हो कट्ले जीवने स्फूर्ति कट्लागे आकाशाने कल्ची तलव्याग बिथंगे मुझे बोटो चिनाइनु बागोद्यागे कट्लागिन कोटल कीरंगे आतम बंदो कायो नौने वारन्याने कैयागिंदो कंड 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 कंडन कंड परशिवना कंड
बाजीराव की तलवार का सम्मेलन नहीं करते और उनकी मात्र शक्ति
raining. Look at this. Let's start this show. Jay, Connie, Connie, Nara. Shut up. Give me this phone. You're done me. Give me the phone back. You, hold this. I want you to stop my suddenly on phone. You know, enough. Stop. Do you want to see the show? No. Are you ready for a show? Yeah, baby. Do you want to see a band show? Yeah, you want to see a band show? You want to see a band? Of course, I want to see a band. Yeah. Oh, great. Are you ready? Let's go. पुलिस रास्ते खींच रही तो
ಚರಿತ್ರದ ಹಾಟಲ್ಲಿ ಕುಂಟವಾಗಿ ಅಗತ್ಯವಾಗಿ ಬಚ್ಚದ್ದು ಆ ತಲೆಯಲ್ಲಿ ಕಾಯಿ ಹಾಕಿ ಕಾಯಿ ಚೆನ್ನಾಗಿ ಪಡೆದುಕೊಂಡು ಬಂದು ತಲೆಗೆ ಇದು ಹಾಟ ಬೀದಿಯಲ್ಲಕ್ಕೆ ಕೈಯ ಕೂಡಿ ಬರೋಬ್ಬರ ಅಂತ ಕೆಟ್ಟದ್ದು ನಿಲ್ಲಿಸಬಹುದಿಲ್ಲ. ಯಾಕಂದ್ರೆ ನನ್ನ ಕಾಯಿಲೆ ಖರಾಬಾಗೋದಿದೆ ಏಕಾಭಿಮಾನಿ ದೇವರುಗಳೇ ಅದರ ಮುಖಬೇಕು ಎಲ್ಲೇ ತಪ್ಪಲ್ಲರ ಎಲ್ಲಿರ್ತೀರಿ ಅಲ್ಲೇ ಸರಿ ಉದಯಗಳನ್ನು 8 ಜನದ ಶಂಕರನಾಗಿ ರೀತಿಗೆ ಒಳಗೆ ಸಂದರ್ಭಗಳಾಗಿರುವ ಒಂದೆರಡ ಅರ್ಣಶೈಲಿ ಶಂಕರ ತೆಗೆಬೇಕಂತಾರೆ ಸರ್ ಅಂತ ಯಾಕಂದ್ರೆ ಯಾಕೊಂಡು ಬರೋಬ್ಬರ ಅಂತ ಕೇಳ್ಕೊಂಡು ಸಿಗೇ ಇರಲಿಲ್ಲ. ಯಾಕಂದ್ರೆ ನಮ್ಮ ತಾಯಿನೇ ಖರಾಬ್ ಆಗೋಗಿದೆ ಏನಾಗ್ತದೆ ಪಂಡಿತ ಜನ ಕಲಾಭಿಮಾನಿಗಳು ಸರಿ 6 ವರ್ಷ ಬಂದವರ ಬಿರಂಜಿ ಯಾರು ಫೇಮಸ್ ಪ್ರದೀಪರಲ್ಲಿ ಸಿನಿಮಾಗಳ ಅಭಿನಯ ಮಂದಿರದ ಅರ್ಣಶೈಲಿಂದ ಬರ್ತೀನಿ ಅಂತ ಬಂದವರಿಂದ ಸರಿ 6 ವರ್ಷ ಬಂದವರಿಗೆ ಒಂದೇ ಡೈಲಾಗ್ ನಾನು ಇತ್ತದ ಹೀರೋ ಆಗ್ಬೇಕು ಹೀರೋ ಶಿವರಾಜ್ ಕುಮಾರ್ ಅರ್ಣಶೈಲಿ ಬಂದರು ಮುಖ್ಯಮಂತ್ರಿ ಆಗ್ಬೇಕು ಹೀರೋ ಶಿವರಾಜ್ ಕುಮಾರ್. ವಿಜಯ್ ಸರ್ ಆ ಬೆಟ್ಟ ಸರ್ ಆ ಮಾಸ್ಕಲ್ ಜೇಡಿಎಸ್ ಕಜೀಸ್ ಅದಕ್ಕೆ ದಲಿತ ರಾಜ್ಯದ ಬಂಧನಾಗಿದ್ದೀರಿ ಆ ಬಸ್ಸಿಗೆ ಆ ಗಾಯ ಕೆಲಸವಾಗಿ ಪ್ರವೇಶಿಸಬೇಕಂದ್ರೆ ಅರ್ಥದಲ್ಲಿ ಇದೆಯಾ ಇದು ಆಚೆಲ್ಲ ಆ ಕೈ ಕೊಟ್ಟು ಆ ಪ್ರಬಲತೆ ಕೇಳ್ಕೊಂಡು ನಮ್ಮ ತಾಯಿಯನ್ನು ನಿಲ್ಲಿಸಿರೋದಿಲ್ಲ. ಯಾಕಂದ್ರೆ ನಮ್ಮ ಕಾರ್ಯಕ್ರಮದ ಬಂದರೆ ಸರಿ ವಿಚಾರಕ್ಕೆ ಬದುಕಲಿಕ್ಕೆ ನಮ್ಮ ರಾಜಕಾರಣಿಯಲ್ಲಿ ನೋಡಿಲ್ಲ ಹಾಸ್ಯಕ್ಕೋಸ್ಕರ ಮಾತ್ರ ಮಿಮಿಕ್ರಿ ಮಾಡೋದು ಮಾತ್ರ ನಮ್ಮ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಈ ಸಿನಿಮಾದಲ್ಲಿ ಅಭಿನಯ ಅರ್ಣಶೈಲಿ ಬಂದು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ದಯವಿಟ್ಟು ಪಕ್ಷದವರುಗಳ ಇಲ್ಲಿ ಸೇರ್ಪಟ್ಟ ಎಲ್ಲ ಗಲಾಟೆಗಾರರಿಗೆ ಯಡಿಯೂರಪ್ಪ ನಮಸ್ಕಾರ ಬರಲಿ. ಸರಿ 6 ವರ್ಷ ಬಂದಾಗ ನಮ್ಮ ಗುಂಡಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅರ್ಣಶೈಲಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರಿ ಉದಯಗೌಡರು ನಮ್ಮ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಈ ಸಿನಿಮಾಗಳ ಅಭಿನಯ ಅರ್ಣಶೈಲಿ ಬಂದ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಸರಿ ಮುಂದೆ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಇಂಚ ಬಂದವರು ನಮಸ್ಕಾರ 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 ನಿಮ್ಮದು ನಿಮ್ಮ ಡ್ಯೂಟಿ ನಿಮ್ಗೆ ಹೆಜ್ಜೆ
ಪುನಃ ಸಿಗಲ್ಲ ರಾಸ್ಕಲ್ ದೇವದಾಸ್ ಕಂಟ್ರಿ ತಪ್ಪು ಕೇಳಿ ಈ ದರಿದ್ರ ಹಾಟಲ್ಲಿ ದೊಡ್ಡದಾಗಿದೆ ಕಂಟ್ರಿ. ಮನುಷ್ಯನಿಗೆ ತಲೆಯಲ್ಲಿ ಗಾಯ ಆಗಿ ಕ್ಯಾನ್ಸರ್ ಆಗಿ ಕಡೆಗೊಂದಿನ ಡಾಕ್ಟರ್ ತಲೆನೇ ತೆಗಿಬೇಕಂತಾರೆ. ಅಂಥದ್ರಲ್ಲಿ ವಿಧಿ ಹಾಟಲ್ಲಿ ರೀತಿಯಲ್ಲಕ್ಕೆ ಕೈಯ ಕುಂದು ಪರ ಅಂತ ಕೆರ್ಕೊಂಡ್ರು ನೀವು ಸಿಗೋದಿಲ್ಲ. ಯಾಕಂದ್ರೆ ನನ್ನ ತಾಯಿ ಖರಾಬಾಗೋಗಿದೆ. ಮತ್ತೆ ನಾನು ಹುಟ್ಟಿದೆ ನಿನ್ಗೋಸ್ಕರ, ನೀನು ಹುಟ್ಟಿದೆ ನನಗೋಸ್ಕರ. ಚಾರ್ಮಿಡಿ ಘಾಟಲ್ಲಿ ನಿಂತು ಈ ಕಣ್ಣು ನಿಂತು ಅಂತ ಹೇಳ್ತೀನಿ. ಸರಿ, ಒಂದೇ ಡೈಲಾಗಿನ ಬಹುಶಃ ನಮ್ಮ ಉಚ್ಚ ಅರುಣಾಶಾಲಿ ಕಲ್ಪನೆ ಇಂಟರ್ನೆಂಟ್ ಎಕಡಿಂచి గ్రీన్ రూమ్ ಕೆಲವು ಚೋಟು ಪುಗ್ಗುದಿತ್ತ ಅಂತ ಇದು ತಿಳಿದವಳಿದ ಕ್ಯಾಂಡಿ ಕ್ರಶ್ ಬಯಲಂದು ಖಂಡಿತವಾಗಲು ಹಿಡಿದು ನಮ್ಮ ಉಚ್ಚ ಹೊರಟು ಈ ಸಿನಿಮಾದಲ್ಲ ಅಂದರೆ ಅರುಣಾಶಾಲಿ ಕಲ್ಪನೆ ಉಚ್ಚ ನನ್ನ ಮಗ ಮನುಷ್ಯನು ಕ್ಯಾನ್ಸರ್ ಆಗಿ ಕಡೆಯಿಂದ ಡಾಕ್ಟರ್ ತಲೆಯಲ್ಲಿ ತೆಗೆದು ಕಾಡ್ತಾರೆ ಗೊತ್ತಾ ಅಂತಂದ್ರಲ್ಲಿ ಇದೆಯಾ ಇದ್ದೀನಿ ಯಾಕಂತ ಇದೆಯಲ್ಲ ಕೈ ಹಾಕೊಂಡು ಬರಬರ ಅಂತ ಕೆಟ್ಟು ನೀವು ಸಿಗೋದಿಲ್ಲ ನಂಗೆ ಎತ್ತಿಲ್ಲ. ಯಾಕಂದ್ರೆ ತಾಯಿನ ಖರಾಬಾಗೋದಿಲ್ಲ. ಮುಂದೆ ಬೆಳಗ್ಗೆ ನಾನು ಪುನಃ ಸಿನಿಮಾ ಅಂತಂದಿತ್ತು ಬಹುಶಃ ಕ್ಯಾಂಡಿ ಕ್ರಶ್ ಬಗ್ಗೆ ಅಂತೇಳಿ ನನ್ನ ಮಗ ಅಲ್ಲ ಕ್ಯಾಂಡಿ ಕ್ರಶ್ ನಾನು ಆಗೋದು ಅದನ್ನು ಮೊದಲೇ ಮಾಡಿರ್ತಿದ್ವಿ ಪ್ರಾಜೆಕ್ಟ್ ನಾನು ಎತ್ತದಲ್ಲ ಫ್ಲಾಶ್ ಬ್ಯಾಕ್ ಕೊಡ್ತಿದ್ವಿ ತಿಳಿಸಿ. ನನ್ನ ಬ್ಯಾಂಗ್ಳೂರ್ ಬಿಟ್ಟು ಕುಡ್ಲೆ ಪಂಚ ಬರ್ತಾರೆ ಬಹುಶಃ ಇದು ಮಾಂತರಿಗೆ ಗೊತ್ತಿತ್ತು ಕನೆ ಇತ್ತು ಅದನ್ನ ಸಿನಿಮಾದ ಬೈದಾಗ 5 ನಾಟಕಗಳನ್ನು ಬರುತ್ತಿದ್ದಾರೆ. ಆ ಸಿನಿಮಾದ ಯಾವ ಅಭಿನಯ ನಂಬಗೆ ಏರ ನನ್ನ ಮರಿಕತೆ ಹೆಚ್ಚು ಸಿನಿಮಾ ಬರ್ತಾರೆ. ಬಹುಶಃ ತೆಲಿಕದ ಬಳ್ಳಿ ದೇವದಾಸ್ ಅಭಿಗಾಡು ಈ ಇಡೀ ಬೈದೆಲ್ಲ ನಿಂತು ಕಾಲ್ಪನಿಕವಾದ ಪಂಡಿತ ಹೆಸರಿಗೆ ಬಿಡಿ ಬ್ರಾಂಚ್ ಮಾಡಿದವರಲ್ಲ ಬಿಡಿ ಕೊಂಪಿನ ಪುಜ್ಜೋಳುವ ರೀತಿ ಕಾಪಾಡ್ತಿದ್ದೆ ಒಂದು ತೆಲಿಕದ ಬಳ್ಳಿ ದೇವದಾಸ್ ಅಭಿಗಾಡು. ಬಣ್ಣಗನ ಬಿಗಿಲ್ಲ ಮೇವು ಏನು ಮೇವು ಹರ್ಷ మన శేఖర పాట బ్రాంచ్ బంచ్ బైకి పుష్ప పీడికందಲ್ಲ రామరామ ఎన్నట్టు కొంటారు మానయ్య ఎంకంటే 30 పరిపాటు జన అవైనతిన్న సైతం దాని రమ్మిజాగా మారి బ్రాంచిని తప్పవరాను దేవదేవ ఆ దీక్ష దగ్గర పండుగలు ఏం కూడా తప్పవు ಸೈಯರಂಚಿ ನಾನು ತಿರ್ತೆಲ್ಲ ಸುಗುಣಕಂದಲ್ಲ ರಾಮರಾಮ ಅಲ್ಲ ನಾನೇ ಕಂದಗಳಿಗೆ ಮಾರಿ ಮಗಳು ಬಲ್ತಲ್ಲ ಬಲ್ತಿನೇನು ಪುರಮ ಎಲ್ಲ ಪನೋಡಮ್ಮ ಇತ್ತ ಜೀವದ ಪರಂಗ ಜೀವದ ಕಲ್ಲ ಸಿಂಬ ಇದು ಅಪ್ಪನ್ನೇನು ನನ್ನ ಮಗಳು ಜೊತ್ತಲ್ಲ ನಲ್ಲ 14 ಗಂಟೆ ರಾತ್ರಿ ಬರೀತಲ್ಲ ಹಂಗೆ ಚಾಟಿಂಗ್ ಗೊತ್ತಾಪಿ ಪುರ ಜೈದೆ ತೋಜ ಬಟ್ಲ ತಾಡಿ ಬಾಬಾ ಸ್ವಲ್ಪ ಚೆನ್ನಾಗಿ తెలుపలే మనకు అవకాశం పెంచిన సేతు నచ్చిన ఈ సంఘ మిత్రుడు పూర్తి నచ్చిన అభిప్రాయం ముందు చేహరించి వాళ్ళకి మహాభిమాని వేరే పండుగ ಪ್ರಭು ಸಮಾನ ಇದೇ ಕಾರ್ಯಕ್ರಮಗಳ ಎಂದೇ ರೀತಿ ಅವರು ಅಲ್ಲಾಗ ಐದು ಸರಬ ಅಭಿವೃದ್ಧಿ ಅಗತ್ಯ ಐತ ತಾಂತ್ರಿಕ ಮಟ್ಟದಲ್ಲಿ ಜೀವನ ಪ್ರಾಂತ್ಯರಿಗೆ ಏನು ತಿಳಿದುಕೊಳ್ಳುತ್ತಾರೆ ಸ್ವಲ್ಪ ಸಮಾನರು ಅಕೇರಿದ ರಿಸಲ್ಟ್ ಇಲ್ಲ ಬಹುಶಃ ಮಧ್ಯಾಹ್ನ ಪಕ್ಕ ಬಳಿಕ ಪರಿಶೀಲನೆ ಈ ಸರ್ವೇ ಸಾಮಾನ್ಯ ಅವರಿಗೆ ನೀಟ ಒಂದು ಆಸೆ ಆ ಆಸೆಯಲ್ಲಿ ಕಂಡದ ಈ ದೇಶ ಇನ್ನು ಪರಿಣಾಮಕಾರಿ ಮಂಗಲಿನ ದರ್ಜಾರ ಕುರಿತಾದ ಚಾಮರಾಜನಗರ ಹಲೋ ಹಲೋ ರೀಟಾ ಒಲ್ಲದಿ ಯಾನ್ ಬಸ್ ಸ್ಟ್ಯಾಂಡ್ ಬರ್ತದ ಆಣ ಮಾರಿದಿ ಅಂದ ಮಾರಿದಿ ನೀ ಗಾಳಿ ಪಟ ಸ್ಪರ್ಧೆ ಅಂತ ಗೊತ್ತಿದೆ ನಿಕ್ಕು ಹಾ ನಿನ್ನ ಸ್ಕೂಟಿ ಪತ್ತಂಗ್ ಬಲ ಬೇಗ ತಡಿ ನಿನ್ನ ಸ್ಕೂಟಿ ಪಂಚರ್ ಆಗ್ತದ ದೇವಿರಿ ನಿನ್ನ ಹಿಂಗೆ ಪಂಚರ್ ಹೊಡಿ ನಿನ್ನ ಸ್ಕೂಟಿ ಬಸ್ ಸ್ಟ್ಯಾಂಡ್ ಪೋಯ್ ರಾಪುಚಿ ಮಾರಿದಿ ಸರಿ ಫೋನ್ ದಿಲ್ಲ ಡೀಲ್ ಮಾಡಿದ್ದು ಫೋನು నేను బస్సు ఉంటే కూడా బస్సు ఏది కొట్టుబడుతు నాకు ఏ విరిగిపోతుంది ಒವ್ವೇ ಪ್ರದೇಶದ ಮಗಳ ಖುಷಿ ಆಗುದಿ ಅಂದ ಈ ಕುತ್ತಾರ್ದ ಪ್ರದೇಶದ ಬತ್ತಿ ಕೂಡಲೇ ಆಪಿನಂಚಿನ ಖುಷಿ ಓಡಿ ಹೋಗಲಿ ಅವೇ ಕೆಲವು ಕಡೆಗೆ ಹೋಗ ಬಂದಿದ್ದು ಪ್ರಯೋಜನಕ್ಕೆ ಏ ದುನಿಯಾ ವಾನಾ ದುನಿಯಾ ಬೆರಡೆ ಕುತ್ತಾರಿದೆ ಇಂಚಿನ ಮಾತ ಕವನ ಸಂಪರ್ಕ నేను పని అన్నప్పుడు అదే ఉంటాను పొచ్చాందిన ప్లేస్ ఇదే పన్నాక భారీ ఖుషి అప్పుడు ఆత్మ బస్ స్టాండ్ ಒಂಜಿ ಜವನೇರ ನಿರ್ವಹಣೆ ಒಳಗಡೆ ಒಟ್ಟಾದ ಏಕಿ ಹಾಕಿದ ಬಸ್ ಸ್ಟ್ಯಾಂಡ್ ಕಟ್ತೇರಿಯಾ ಮುಡಿಪು ಒಂಜಿ ಬಾರಿ ಮಲ್ಲ ಕಾರ್ಯಕ್ರಮ ಬಾರನ್ ಬಸ್ ಇಜ್ಜಿ ಬಾರಿ ಬೇಜಾರಾಪು ಬಸ್ ಸ್ಟ್ಯಾಂಡ್ ಒರ್ಗೆ ನೀವು ಕೋಲ ಕಟ್ಟಣ ಸೇಸ ಪೇತ
ini enak mantel lagi gue itu kemarin dulu ini mudah nggak boleh nih kalpaga ini aku nggak ini bari ke suluan sih kalpaga siapa dia ada untuk ponnya sorry ponnya sorry yang kita tuin sorry oke sorry timnya boleh aku boleh dicoba ini ya ponnya kebanyakan sensun dan hey yang sorry nih Nina kandu pudadila ni kaanir ponnir bandina kandu dane netti vikuna anjatta maregi yan sorry nu mandeta tattabodu bandigi sorry nu mande okkala ಈ ನೇರ್ಪುನಿ ಬಂದಾಗ ಅಂಚೆ ಈ ಮಲಮಲ್ಲ ಬಾತಿಯನ್ನು ಮುಚ್ಚಿ ಗೊತ್ತಾಯ್ತಾ ರಾಜ ನಿಖಿಲೆಗೆ ಒಂದು ಸೀರೆ ತುತ್ತನಾಗ ನಿಜವಾದ ಪೊನ್ನನ್ನು ಹೋಗುವ ಒಂದು ಮೆಲ್ಲಗೆ ಹೋಗಿ ಕರ್ಕಾಸದ ಮೂರ ಒಂದು ಹೋಯ್ತೀನಿ ಸೀರೆತ್ತ ಕೈ ನಿಲ್ಕ ಕಾಜಿ ಬಾಯಿ ನಿಲ್ಕ ಸೋಜಿ ಬಾರದಾನೆ ಸನ್ನಿಯ ನಮ್ಮ ಕಂಡು ಬಂದು ಒಂದು ಗೊತ್ತಾಗಲು ಅವಧಿ ಗಾದೆನಿ ಉಂಡತ ಆನುಲೆಗೆ ಮೀಸೆ ಬಂದಾಗ ದೇಶ ಸೋಜಿಗೆ ಅಂಚಾಲಿನ ಗಾದೆ ಯಾನ್ಲಕ್ಕೆಂದೆ ಏನ ಇಲ್ಲ ರವೇನು ಅನ್ಕಿನಿ ಅಮ್ಮೇರಿ ಕುಣಂದಿ ಗಾದಂಡು ನಿಖಿಲೆ ಬರ ಭೂಮಿ ತೋಚಿಗೆ ಏನಪ್ಪ Jangan boleh panya. Dah, ada pedang batu ni. Pedang batu dah apa balik. Bala lagi. Nenu meli ke lagi dare. Nana gela apa? Nina gelas. Yang sorry manda. Anda lah ija baca mana ka? Encina ne war. Illa dape. Apa lah orang dulu leri. Encina mana kau ni mati mela. Dah itu gua encam. Tu nak bari sokul lah. Apa nak tu kasar teman saya apa tu kah? Mana? Bari borlo lagi. Oh, dah ini panen pandi jengk. Karena lekor bonsara jana dumbe ganti ram. Ada mungkin dah. Kalau je politik itu terbukan ini ya. Nah, muttu pasata. Anda muttu pasata depada. Lu nina kuntu pasata. Mungkin depada andike ini jalan. Sorry, I am bored. Okay, sorry. Nina pudar ini nan. Site. Itu pokai dalam pudar site ada saat ini kalpaga. Yang pudar site rame. Yang pudar site itu. Yang pudar site itu. Yang pudar la site rame itu. Yang pudar jaya lita. Yang karena ini. Undai menteri kau. Ulakkan. Berarti jabur kacang yang itu minggu berlalu. Ulakkan என்ன புதர் ஜெயிலில் தத்து என்ன புதர்ல கருணாநிதி ஜத்து என்ன புதர் சக்கீலா ಮಂಡೆ ಮೀಗಿನ ಬಂಜು ಎಡಿ ಸಕೀಲಾ ನಾನು ಮುಮ್ಮುಟ್ಟಿಡಿ ಬಟ್ಟಿ ಓಲ್ಲ ಶಟರ್ ಬಟ್ಟಿಗೆ ನೀರಿಯಲ್ಲ ಅಂದು ಹಲೋ ಇನ್ನ ಒರಿಜಿನಲ್ ಪುದರ್ ಅದೊಂದಿಗೆ ಜಲ ಲಂಗ ಜಲ yang jangan mana cantik pala molu joru lalu nana molda inchine paatare balli onchuru namma enchina naanu enchina toje podu ee malamala paatare varchi ninnala malamala varchi undu ninna ammere kattidina paste adattu nerapudi vai ninna ammere kattidina adattu bokada algu sai adani ಈ ಆನುಲೈನ್ ಸಸರಾಪುರ ಬರ್ತಿ ಗೊತ್ತಾಯ್ತಾ ಆನುಲೈನ್ ಸಸರಾಪುರ ಬರ್ತಿ ನಿನ್ನಂಚಿನ ಹೋಗಾಯ್ತ ಪೊನ್ನುಲೆಗೆ ಮರ್ಯಾದೆ ಕೊಡ್ಬಿಟ್ಟು ಅಂತಪ್ಪ ಈ ಪೊನ್ನುಲೆ ಮರ್ಯಾದೆ ಕೊಡ್ಬಿಟ್ಟು ನಿನ್ನ ಪೆದ್ದಿನಲ್ಲಿ ಒಂದು ಪೊಂದು ಬಂದು ಮಂಡೇಡಿಪ್ಪಾಡು ಅವು ಬರ್ತಿನಿಕ್ಕೆ ಗದ್ದೆರ ಕಾರಣ ಕತ್ತಿ ಅಮ್ಮೇರು ನಿಕ್ಕಿನೇನು ಬುಪ್ಪಾಡು ಊರ ಪೊನ್ನುಲೆಗೆ ಕೊರಲುವಾಗ ಆನುಲೆಗೆ ದಾಳಜ್ಜ ಹೆಂಗ್ ಗೊತ್ತಿತ್ತು ನಿಕ್ಕೆ ಫೀಟ್ಸ್ ಉಂಟು ಪೋ ಎಪ್ಪಿಟ್ಟಲ್ಲ ಪೋ ಒಂದು ಫಿಟ್ಸ್ ಆಗ್ತು ಹೆಂಗ್ ಮೊಬೈಲ್ಗೆ ರಿಂಗ್ ಆಯ್ತು ವೈಬ್ರೇಟ್ ಆಗ್ತಿತ್ತಪ್ಪ ಹಲೋ ಈ ದಾಯ ಫೋನ್ ಮಾಡ್ಕೊಂಡು ಯಾನು ಇದ್ದೇನಾ ಮರ್ಯಾದೆ ಹೋಗ್ಲಿಕ್ಕೆ ಆಗ್ಬೇಕು ಕಟ್ಟುವೆ ಅನ್ನತ್ತ ಇಚ್ಛೆ ಶೇಖರ ಕಟ್ಟುವೆ ಪಂಡಿ ಕಟ್ಟುವೆ ಈ ದಾಯ ಕಟ್ಟುವೆ ಬ್ಯಾಂಕ್ ಲೋನ್ ಮಿನಿ ಇದ್ದೀನಿ ತೊಂದೊಂದು ಮರ್ಯಾದೆ ಹೋಗ್ಲಿಕ್ಕೆ ಆಗ್ಬೇಕು ಕಟ್ಟುವೆ ಹಲೋ ಒಂದು ನಿಮಿಷ ಒಂದು ಏನ ಬೇಕೆ ಪರ್ಸನಲ್ ಕೊಡ್ಲಾಕ್ಲಾಕ್ ಕಟ್ಟುವೆ ಈ ಕಟ್ಟುಲಿಕ್ಕೆ ದಾಗಿತ್ತು ಟೆನ್ಷನ್ ಪಿಡಿಯಾನ್ ಕಟ್ಟುವೆ 5 ನಿಮಿಷ ಬಿಡ್ತು ಕಾಲ್ ಮಾಡ್ಕೋ yang katu ini dah kita le beker tu koi. Kalau ini ni ada hati mana mana dulu. Dah tapi nanti yang katu ini. Apa ni? Ni kan katu apa? Ni kan katu ini. Apa nak katu nak? Para berikut tu nak kau mana ada katu? Mana ada katu ni? Boleh? Mana lagi wajar mana kan? Kau ada? Itu rumah kau. Berapa ni mana kan? Apa yang tu lain?
ಫೋನು ಈ ಎಣ್ಣೆ ಯಾನು ಫೋನ್ ಏಡ ಬಾತಿ ಅಂತ ಗೊತ್ತುಂಡ ಶೇಖರೆ ಬಂಡದ ಎನ್ನ ಬಾರಿ ಮಲ್ಲ ದೋಸ್ತಿ ಆಯ್ ಗೊತ್ತು ನನಗೆ ಆಯೆ ಮುರುಣಿ ನಾಟಕ ಮಾಲ್ತಿ ಎಂಜಿನ ಬಂದಾಗ ದ್ರೌಪದಿ ಪ್ರತಾಪ ದ್ರೌಪದಿ ಬಾರ್ದಿನಿ ಆಯ್ ದುಶ್ಯಾಸನೆ ಒಂದು ಸೀರೆ ವೈಪರನ್ನು ಗೊತ್ತುಂಡ ಎದುರು ಆರು ಶೇಷಪ್ಪನ್ನೇ ಮಾಡದ ಒಂದು ಬಾರ್ದಿನಿ ದುಶ್ಯಾಸನೆ ನೇಡ ಬಂತದ್ದು ಪೂರ ಸೀರೆ ವೈಪೊಚ್ಚಿ ಶೇಖರ ನಂದು ಈ ಜನ ಕೇಂದಿನಿ ಶೇಖರನ ಸೀರೆಯನ್ನು ಪೂರ ಹೊಯ್ತೀನಿ ಇನ್ನೇ ಉಲ್ಲ ದಾಳ ಬಾರ್ದಿನಿ ಇಡೀ ಊರ್ದಾಕೊಂಡು ಸರಿ ಮಾಡ್ತೀರಿ ಬಿಟ್ಟು ఆయన జన్మగా నాటక మల్పరేది ఆయన ఒక ఓడిగా బల్తి ఎన్న కాంటాక్ట్ బిల్లి ఈయన కూడా అవే నాటక మల్పారే పాప ఆయననే ఖర్చుದ మల్పాರೆ అంత ద్రౌపದಿ వాడరేరు ಯಾನ್ ಗೊತ್ತಾಯ್ತಾ ಆಯ ಪಂಪಿನಿ ಮುರಾನಿ ಹಾಗೆ ಬೆಳೆದಿಂತೆತ್ತ ಈ ಜಾಗ್ರತೆ ಹೋಗಿ ಮಾರ ಉಲಾಯಿ ಕಟ್ಟು ನಾನು ಕಟ್ಟುವೆ ಅಂದ್ರೆ ನಾನು ಫೋನ್ ಬಾತ್ ಹೇಳ್ತೀನಿ ಇಲ್ಲನ್ನೇ ಈ ರಾತ್ರಿ ಟೆನ್ಷನ್ ಡಿಪ್ಪುನಾಗ ಈರೋಲ ಬ್ಯಾಂಕ್ ಲೋನ್ ಮಿನಿದಿದ್ದರೆ ನಾನು ಅವೇನ್ ಕಟ್ಟು ಬಂದೀನಿ ಅನ್ನ ಮುಗಿಸಿದೆ ಯಾನಿದ್ದೀನಿ ಅವಲ್ಲ ಮಲ್ಲ ಪೆದಮ್ಮುಂಡು ಅಂದ ಈತು ಹಾಕಿದ ಎಡ್ಡೆ ಮಾಸ ನಿಂಡು ನೀನು ಗೊತ್ತಿದ್ದೀಯಾ ಎಂಕೊಂದು ಯಾನು ಬಂಗಡೂಲ್ಲ ಬಂದಿದೆ ಅಂತ ಹೆಲ್ಪ್ ಮಾಡ್ಬಿಡ್ತೀನಿ ಆಯ್ಕೆ ಬಂತೀನಿ ಅಪ್ಪಲ ಕಣ್ಣಾರೆ ಕಂಡರು ಪರಂಪರಿಸಿ ನೋಡಬೇಕು ವರಾನೆ ಏರಲ್ಲ ಮಾಪನ ಸರ್ತಾಪುಜಿ ಎಂಚೆಲ್ಲ ಹಾಡು ಮುಟ್ಟ ಒಂದು ಲೆಕ್ಕ ಉಂಟು ನಿನ್ನ ಈ ಕೆಟ್ಟ ಮನಸ್ಸು ನಂಗೆ ಗೊತ್ತಿದ್ದೀಜಿ ನಾನು ಅವ್ರಿಗೆ ಬಸ್ ಸ್ಟ್ಯಾಂಡ್ ನಮ್ಮ ಒಟ್ಟ ಇರುವನೆ ಮಾಡಿಡು ಎಲ್ಲ ಇಲ್ಲ ಹಾಕೋಣ ಆಪಿನೆಟ್ ತುಂಬ ತೂಪಿನೆಟ್ಟೆ ಕಾಲ ಕಲ್ಜಿಗಂಡಪ್ಪ ಆಪಿನೆಟ್ಟೆ ಇಚ್ಚಿ ತೂಪಿನೆಟ್ಟೆ ಅತ್ತ ಆಪಿನೆಟ್ಟೆ ಅಯ್ಯೋ ದೇವರೇ ತೂಪಿನೆಟ್ಟೆ ಅದು ನಾಲ್ಕು ಅಂತ ಇದ್ರು ಎಡ್ಡೆ ಹಾಪುಜಿ ಇಲ್ಲ ಕತ್ತ ಪೊನ್ನು ತೂಪಿನ ಕ್ರಮ ಇಚ್ಚೆ ಪೊನ್ನು ತೂಪಿನ ഞാൻ ಬೇಡ ಬೆದಮಿ ಒಂದೊಂದಾದೇನು ಸಾವು ತೂಪಿನಿಯ ಎನ್ನ ಮೇಲೆ ಎತ್ತೋ ಕಡೆಗೆ ನಾನು ಪೊನ್ನು ತೀಯರನ್ನ ಎತ್ತೊಂದು ಹೋಯ್ರಿ ಒಂಜಿ ಕಡೆಗೆ ಪೊನ್ನು ತೀಯರನ್ನ ಎತ್ತೊಂದು ಹೋಯ್ರಿಯ ಸರ್ಬತ್ತುಪುರ ಬತ್ತಲು ಪೊನ್ನು ತೋಜ್ಯ ಇಲ್ಲ ಪೊನ್ನು ಒಂದು ತೂಪೆ ರಡ್ಡು ಬಂಬೆದ ಲೆಕ್ಕ ಕಾರು ತುದು ಆ ಕಾರನ್ನು ಪಾಲ ಮತ್ತೊಂದು ತೂಪೆ ಅಮಿತಾಬ್ ಬಚ್ಚನದು ಮೂಜಿ ಪಾಲು ಉದ್ದದ ಪೊನ್ನು ಅವೇನು ಕುಪಾನ್ ಒಟ್ಟನ ತುಂಟ ಯಾರು ಗೊತ್ತ ಲೆಂಚಿನಿದು ಬಿತ್ತು ಓದಕ್ಕೆ ಬಿಟ್ಟು ಬಂದು ಬರ್ತೀನಿ ನನಗೆ ನೀನು ಬೇಡ ಆಯ್ತಾ ಇದನ್ನು ಒಂದು ವೇಳೆ ಮದುವೆ ಹಾಕೊಂಡ ಒಂದು ಅಪ್ಪನಟ್ಟೆ ಬೇರೆ ಗೊತ್ತಿಲ್ಲ ಲೆಂಚಿನಿದು ಪಾತಿರ್ದು ಹೊರಡು ಅಪ್ಪನಟ್ಟೆ ಊಟ ಹೋದ್ ಬರ್ತಾನೆ ಇದನ್ನ ಎಂಜೆ ಬಿಡ ಅವಳು ಏನಾದ್ರು ಸಾಧ್ಯ ಅಪ್ಪ ಬಿಡ ಅದು ಕೊಡ್ತೀವಿ ಇನ್ನೆಲ್ಲ ಯಾರು ಮಾತಾಡಲೇರಿ ಇನ್ನೆಲ್ಲಡಿ ಏರ್ಲಿದ್ದೀರಿ ನನ್ನತ್ತೆ ಪೊಣ್ಣು ಪಾಪ என்ன பொப்போண்டது இஞ்சது தீர்ப்போய் ಅಮ್ಮೇರ್ದ ಅಂತಿನ ಪೊಣ್ಣು ಪಾಪ ಇಲ್ಲ ನಿನ್ನ ಪೊಪ್ಪ ಎಂಚ ತೀರ್ಪೋಯ್ನಿಯಾ என்ன பொப்போண்டது என்ன பொப்பு ಒಯ್ತು ಕಟ್ಟದಿದ್ದೀರಿ ಒಳ್ಳೆ ದುಷ್ಟ ಕೋಮನವಿ ನಿನ್ನನ್ನು ತಲೆತಲಾಂತರದಿಂದ ನಮ್ಮ ತಾತನ್ನು ಪೂಜಿಸ್ತಾ ಇದ್ರು ಯಾಕಂದ್ರೆ ಆ ಸಮಯದಲ್ಲಿ ಅವರ ಮಾನವನ್ನು ಒಲಿಸಿ ಉಳಿಸಿದ ವಸ್ತ್ರ ನೀನು ಅವರೇ ಇವತ್ತು ಒಬ್ಬಳ ತಂದೆಯನ್ನು ದಮ್ಮು ಕಟ್ಟಿಸಿಕೊಂಡು ನಿನ್ನನ್ನು ಹೀಗೆ ಬಿಟ್ಟರೆ ಇನ್ನೆಷ್ಟು ಜೀವಗಳನ್ನು ಬಲಿ ಕೊಡುವುದಿಲ್ಲ ದುಷ್ಟ ಕೋಮನವೇ ನಿನ್ನನ್ನು ಮುದ್ದೆ ಮಾಡಿ ನಾನು ಕೂರು ದಾದಿ ನಿನ್ನ ಅಮ್ಮೇರು ನೀನು ಒಯ್ತು ಕಾಟದ ದಮ್ಮುಗಾಟ ತೀರ್ವೈನತ್ತ ಅಯ್ಯೋ ದೇವಿರಿ ಅತ್ತಿ ಇನ್ನೇನು ಒಯ್ತು ಕಾಟ ಆರ್ IPL ಬೆಟ್ಟಿಂಗ್ ಒಯ್ತು ಕಾಟದಿದ್ದಿ IPL ಒಯ್ತು ಕಾಟದಿನ ನಿನ್ನ ಅಮ್ಮೆ ಬೋಯಿನ ಎಡ್ಡೆನೇ ಅಂಡ್ ಐಮೀನಿ ಒರಿದು ನನ್ನ ಎತ್ತಿಗೆ ನಾನು ಕೊನುತ್ತೇನೆ ನಾನು IPL ಕಟ್ಟದು ಎಡ್ಡೆ ಅಂಡ್ ಬೋಯಿನ ಅಪ್ಪೆಂಡ ನಂಗೆ ಮಿಕ್ಕು ಇಜ್ಜಿ ಅಮ್ಮಲ ತೀರ್ಬೋತೀರಿ ಅಪ್ಪೆಲ್ಲ ತೀರ್ಬೋದು ಪಾಪ ಎಂಚ ತೀರ್ಬೋಯಿನ ಅಪ್ಪೆ ಅಮ್ಮ ಎಂಚಿನ ಗೊತ್ತುಂಡೆ ಎಂಗ್ಲೇಡ್ ಓಲು ಹೊಸ ತೊಸ್ತು ಬರ್ರೆ ಗೊತ್ತುಜ್ಜಿ ಅಮ್ಮ ಬಾರ್ ಕೊಪ್ಪಿನ ಮುತ್ತ ಕೊರ್ಪಿನಿ ಹೆಚ್ಚಿನ ವಿಷಯ ಎಂಗ್ಲೇಡ್ ಫಸ್ಟ್ ಕರೆಂಟ್ ಬರ್ತೀನಿ ಅಮ್ಮ ಬೀಸ್ ತೆತ್ಬೋದು ಐಕೆ ಮುತ್ತ ಕೊಡ್ತೀನಿ ಅಮ್ಮ ಖರ್ಚಿದ ಕೊಡ್ತೈ ಅದೇ ಅಂಜು ಕೊಟ್ಟೆ ಬಂದಾರಂತ ಬರ್ತಿದ್ದೀನಿ ಮಾತಾಡಿನಿ ಎಲ್ಲ ಸಿಗುತ್ತೆ ಅಲ್ಲ ಎಂಚಿನೇ ಅವಳು ಎಲ್ಲ ಜ್ಞಾಪಿನ ಹಾಕಲತ್ತ ಮಾತ ಸರಿ ಅಡಿ ದಾದಿ ಗೊತ್ತಿದೆ ಏನಿನ ನಮ್ಮ ಕಿತ್ತಿನಿ ಮದ್ಮೆ ಆಂಡಿಂದು ಪತ್ತಗ ಆಂಡಿಂದು ಪತ್ತಗ ಮದ್ಮೆ ಹಿಡಿದು ದಾದ ಹಾಕೊಂಡು ಏನ ಪಿಲ್ಲರ ಪಕ್ಕ ಅಡಿದಿಲ್ಲ ಖುಷಿ ಆದ್ರು ಬಗದಾದ ಖುಷಿ ಮಾತ್ರನಾ ನಮ್ಮ ಕಿರುಬೇರಿಗ್ಲ ಜೋಕುಲ ಹಾಕೊಂಡು ಎಂತ ಜಪ್ಪ ಎಂಚ ಜೋಕುಲಾಪಿನಿ ಜೋಕುಲಾಪಿ ಓ ಮದುವೆ ನಡೆದು ನಂಗೆ 2 ಜನ ಕಲಾಪುಂಡು 2 ಜನ ಕಲಾಪುಡಿ ಆಪುಡತಿ ನಮ್ಮ ಬಾಳಿನ ಮೆಂಚ ತೋಡು ಕಣ್ಣ ಮುಚ್ಚಿದ್ದು ನಮ್ಮ ಬಾಲೆ ಓಡಿ ಬರತೊಂದು ಹೋಗ್ಬೇಕಲ್ಲ ಹೋಡೆ ಬರು ಬಿರಬರು ದಾದ ಬಾತಿರ್ನಿ ಏಪಲ ಪಾಲಕನ ದೃಷ್ಟಿ ಏಪಲ ಜೋಕುಲ ಮಿತ್ತು ಬೋಡಿ ದಯಮನ್ನಾಗ ಅಕಲ ಬೆಳವಣಿಗೆಗೆ ಕಾರಣ ಆಪುಡು ಗೊತ್ತಾಯ್ತಾ ನಮ್ಮ ಬಾಲೆ ನಮ್ಮ ದೃಷ್ಟಿಗೋದು ఆయన ಬಲಪವನ ಎಂಚ ನನ್ನ ಮುಂದುವರಿಯೋರು ಪಂಡದು ನಮ್ಮದೊಂದು ಏನು ಮುಪ್ಪೋಡು ಕೊಂಚ ತಾವನಿ ಒಂದು ತಲಗಟ್ಟಬೋಡು ಗೊತ್ತಾಯ್ತಾ ಎಂಕೊಂದು ಜಾಸ್ತಿ ಎನ್ನ ಬಾಲೆ ಎಂಕೊಂಜ ಆನ್ ಬಾಲೆ ಅನ್ನಂದ ఆయనೊಂದು ಡಾಕ್ಟರ್ ಕಲ್ಪೋಡು ఆయన 4 ಜನಕ್ಕೆ ಹೆಲ್ಪ್ ಮಾಡುವ ಉದ್ದೇಶ ಉಂಟು ಅಲ್ಲಿ ಅವು ಇಂಕ ಯಾನೆನ್ನ ಬಾಲಿನ ಮತ್ತೆ ಇಂಜಿನಿಯರಿಂಗೇ ಕಲ್ಪೋಡು
ಆಯ್ ಗೊತ್ತು 4 ಜನಕ್ಕೆ ಉಪಕಾರ ಆವಡು ಡಾಕ್ಟರ್ ಕಲ್ಪನೆ ಹೇಗೆ ಐ ಮೆಡಿಕಲ್ ಕಲ್ತಿನ 4 ಜನಕ್ಕೆ ಉಪಕಾರ ಆಪತ್ತು ಪಂಡಿತ ಯಾನ್ ಎನ್ನ ಬಾಲಿನ ಇಂಜಿನಿಯರಿಂಗ್ ಕಲ್ಪ ಸಾಧಾರಣ ಯಾನ್ ನಿನ್ನ ಕಣ್ಣಲ್ಲಿ ಮಾತಾಡ್ದಲ್ಲ ಮಾರೆ ಯಾನ್ ಎನ್ನ ಎಲ್ಲ ಡಾಕ್ಟರ್ ಅವಡಿ ಬಾಲಿನ ಇಂಜಿನಿಯರಿಂಗ್ ಯಾನ್ ಹಾಕೇನೆ ಈ ರೀತಿ ಹಾಕಿದ್ದಾರೆ ನಾಳೆ ಕಟ್ಟಿನ ಕಣ್ಣನಿಗೆ ಹಾಕ್ಬಾರ್ದಲ್ಲ ಈ ಎತ್ತು ಮಲ್ಲ ಈ ಮೊಳ್ಳು ಇತ್ತರ ನಿಂಗೆ ಈನ ಬಾಯಿ ಡೌ ಪಾತ್ರ ಬರ್ತನೆ ಎನ್ನ ಬಾಲ್ಯದಲ್ಲೆಲ್ಲ ಖರ್ಚಿಕೊಡಿ ಎನ್ನ ಬಾಲ್ಯದಲ್ಲೆನ್ನೆಲ್ಲ ಖರ್ಚಿಕೊಡಿ ಇತ್ತಗಿತ್ತ ಕೊರಡಿ ನಿನ್ನ ಮಕ್ಕಳೇನು ಮಾಡಕ್ಕೆ ಎನ್ನ ಯಾನಿ 9 ತಿಂಗಳು ಬಂದಿದ್ದೀನಿ 5 ತಿಂಗಳು ಮಡಕ ಬಾಲೆ ನಮ್ಮ ಎಸ್ಟಿಮೇಟ್ ಪಾಡದು ಓಡಿ ಬಿಟ್ಟ ಹೋಯ್ನಿಯ ಶಿಟ್ ಬಾಲೆನಾಥಜಿ ಬಾಲದ ಬಿತ್ತದ ಗಲಾಟೆ ಸಾರಿ ನಮ್ಮ ಆತ ಡೀಪ್ ನಮ್ಮ ಹೋಯ್ನಿಟ್ಟ ಅಂತಲ್ಲ ನಮ್ಮ ಡೀಪ್ ಒಂಚೂರು ಡೌನ್ ಮಾಡ್ಬೋದು ಎಂಜಿನ ಬಿದ್ದಾನೆ ದೂರ ಯಾನ್ ಗಾಳಿ ಪಡಿಸ್ಬಾರ್ದಿಕ್ಕಿದ್ದಿ ಮುಡಿಬೋಗು ಯಾನ್ ಎನ್ನ ಗಾಳಿಪಟ್ಟು ಅಲ್ಪ ರೆಡಿ ಒಂದುಂಡು ಒಂದು ಈರೇಂಚಿನ ಬಲ್ಲು ಬತ್ತೊಂದು ಕನಕ ಬಿದ್ದೆ ಈ ಬಲ್ಲದ ಕೊಟ್ಟಿಟ್ಟು ಎಂಚಿನ ಗಾಳಿಪಟ ಒಂದು ಗೊತ್ತು ನನಗೆ ಊರ ಮಾತಾ ದೇಶದ ಕುಲ ತುಂಡ ಪೋಡು ಅಂಚಿನ ಗಾಳಿಪಟ ತೋಜಲಿ 1 ನಿಮಿಷ ಮ್ಯೂಸಿಕ್ ಉಂಟು ಗಾಳಿಪಾಟ ಎಂಜೊಂಡು ಈಗ ಕೆತ್ತನೆಗೆ ಹಾಕುವ ಸೇಲಂದ ಪೂಜೆ ಸುಯ್ದೆತ್ಕಂತ ಉಂಟದರ ತೀರು ಒಂದು ಏರಿಯಾ ಒಂದು ಪುತ್ತಾರದ ಗಿರಿಯಾಪಣ್ಣೆ ಮಂಡದಿಯ ಪಾಪ ಜೂಂಡ ಆತ್ ಕರೆಕ್ಟ್ ಉಂಡವು ಗೊತ್ತಾಯ್ಯ ಮುರಾಣಿ ಪಾಪ ಒಂದು ಗೋಲ್ದ ಮರತ ಒಂದು ಬಲ್ಲು ಬತ್ತ ಒಂದು ಬುಲಿ ತೊಂದುಂಡು ಯಾನ್ ಸೈಕೆ ಮಗ ಯಾನ್ ಕೆಂಡ ದಾಯಬಿ ಸೈಕಿನಿ ಎನ್ನ ಕಿಡ್ನಿ ಪೋತುನು ಮಗ ಎನ್ನ ಒರಿದಾದ ಬೇಡ ನಾ ಬಲ್ದೊಂದು ಸೈಪೆ ಅಂದು ಯಾನ್ ಬಂಡೆ ದೇವರು ಕೊಡ್ತೀನ ನಮ್ಗೆ ಜೀವ ದೇವರೇ ಕೊಂಡೋಡತ್ತಾನೆ ನಮ್ಮನೆಗೆ ತೊಂದ್ರೆ ಇಜ್ಜಿ ಇದು ದಾಯ ಪೋಡಿಯವರು ಇದೇ ಕಿಡ್ನಿ ಕೊಡ್ತೀನಿ ವ್ಯವಸ್ಥೆ ಹೆಂಗ್ ಮಲ್ಪೆ ಬೇಡಲ್ಲ ಒಂದು ಗಾಳಿಪಟ ಸ್ಪರ್ಧೆಗೆ ಎಲ್ಲ ಹೋಗ್ಬೇಕು ಮಂಡೆ ತುಲ ಮೇರೆ ಒಂದು ದೇವರು ಕೊಡ್ತೀರ ನೀವು ಆರೋಗ್ಯದ ಒಂದು ವಿಷಯ ತುಲ ಒಂದು ಯಾರಿಗೆ ವರ ದೇವರು ಉಂಡತ್ತ ಹೆಂಗಿನ ಕೊಡ್ತೀರ ನಾವು ದೇಹವನ್ನು ಕೊಡ್ತಿರಲ್ಲ ಹಾಕಿದ ಮೇರೆಗೆ ಯಾವ್ದಾವ ಸರಿಗಿನ ಸುಮಾರು ಒಂದು ತೊಲಿ ಅದು ಎಕ್ಸ್ರೇ ಒಂದು ಆಸ್ಪತ್ರೆ ಪೋಡಿಚ್ಚಿ ಕಾಲು ಆರ್ದ ಹೆಡ್ಲೈಟ್ ಮಾಡಿ ಎದುರು ಬಂದೆ ಮೇರೆ ಎಂಚಿನ ಮಾತ ಕೊಡಿದಿಲ್ಲ ಪೂರ ಗೊತ್ತಾಗ ಮುರಣಿ ಈ ಕಿಪ್ಪಾರ್ದ ಲೈಟ್ ವಾರದು ತೂಲೆ ಮೇರೆ ಜೋರು ಕೂತನು ಅಂಡೇರಿ ತೂಪೆ ಮೇರೆ 4 ಕಿಡ್ನಿಲ ಫೈಲಿಯ ಹಲೋ 4 ಕಿಡ್ನಿ ಪುನಃ ರೊಟ್ಟಿ ಇಪ್ಪುನು ಬೊಕ್ಕ ರೊಟ್ಟಿ ಎಂಜಿನ ಬೀನಿಯ ಹೆಡ್ಲೈಟ್ ಸ್ಪ್ರೆಡ್ ಆಗತ್ತಾವ ಪಾರ್ದ ಗಂಟಲ రోజు ಅಂಚಿತ್ತಿನ ಮೇಲೆ ಗೊತ್ತಾಗ್ತದೆ ಅದೇ ಹೆಂಗೆ ಮಾತಾಡಂడి ಮಾತಾಡ್ತೀರಿ ಹೆಂಗೆ ಮಾತಾಡ್ರಿ ಯಾರು ವೈಟ್ ಕಮ್ಮಿಲ್ಲ ಇದು ವೈಟ್ ಜಾಸ್ತಿ ಉಲ್ಲಾರ ಅಲ್ಲಿ 4 ಕಿಲೋ ಮಾಸೋದು ಜಾಸ್ತಿ ಉಂಟಾಗಿದೆ ಅಂದಿ ಇಂಚ ಮಾತಾಡಿ ನನ್ನ ಗಡಿ ಸೈಕಲ್ ಸುದ್ದಿ ಜಾಗ್ರತೆ ಇದಕ್ಕೆ ಸೈಯರ್ ಹೆಚ್ಚ ಹೊಟ್ಟು ಮಾಡಿ ಅಂದೆ ಕಾಲಿ ಒಂದು ಎಣ್ಣೆ ಕೂದಿದ್ದು ಜತ್ತಂಡೆ ಅವನು ಪಿಜಿರು ಮನ ಪೂಜೆ ಕಲ್ಲನ್ನು ಬರ್ಕಬೇಕು ನನ್ನ ಕಲ್ಲನ್ನು ತಕ್ಕಲಿ ಇದನ್ನಕ್ಕೆ ಬಂಡೆ ಗಾಳಿಪಟ ಸ್ವಾರ್ಥೆಯಲ್ಲಿ ಎತ್ತಗೋಪ ನಾಂಡಲ್ಲ ಹೋಗಿ ಸೊಯಗಾಡ್ತಿಲ್ಲ ಕಮಲ್ ಅವನು ಚಿದಾನಂದ ಡಾಕ್ಟರ್ ಬಂಡದುಳ್ಳಿ ರಟೆ ನಿಮಿಷ ಕಲ್ಲರಟ್ಟೆ ಅಂಚನೆ ಪೋಪುಲ ಡಾಕ್ಟರ್ ಕಲ್ಲುಂಡು ಬಂದ ಕಲ್ಲು ಮತ ಬರುಡು పండ ఊప జాగుండు జాగొచ్చు తోల్పడు నంచ ఏం జిల్లాడు ಎಲ್ಲ నాకు ಮದುವೆ ಆರಂಡು ಅತಿ ಅಂದಪ್ಪ ಅಂದಿ ನಮ್ಮ ಮದುವೆ ಏನಿದ್ವಕ್ಕ ಪುನಮುನು ಗೋಡೆ ಪೊಪ್ಪುನಿ ನಂದಿ ಗುಡ್ಡೆಗೆ ಪುನಮುನು ಗತ್ತ ಪುನಮುನು ನನ್ನ ನಂದಿ ಗುಡ್ಡೆಗೆ ಹೋದು ಹನಿಮೂನುಗು ಮಾರ ಇದೆ ಇಂಚಿನ ಪುನಮುನ ತಗ ಹನಿಮೂನು ತಕ್ಕಿನ ನಮ್ಮ ಸ್ವಿಟ್ಜರ್ಲ್ಯಾಂಡ್ ಪೋಯತಿ ಅತ್ತ ವಾಮಂಜೂರ್ದ ಕಜಾವ್ಲ್ಯಾಂಡ್ ಒಂದು ಬೀಡಿ ಎತ್ತು ಒಂದು ಸಿಗರ್ಲೈಟ್ ಅವ್ರಿಗೆ ಆಸಿದ್ವಿ ಅವ್ರಲ್ಲಿ ಸ್ವಿಟ್ಜರ್ಲ್ಯಾಂಡ್ ಹೋತಾಳೆ ಮಲ್ಲ ಸಂಗತಿ ಅವರ ಸಿಂಪಲ್ ಡಾಕಿನ ಬೇಲೆ ಗೊತ್ತಾಯ್ತಾ ಅದೇ ನೀ ಮಲ್ಲ ಪಾತಿ ಇರೋದು ಅವನ ಕೊಡ್ಚಿ ದೇವರದೇ ಎಡ್ಡೆ ಡಾಕ್ಟರ್ ಮದುವೆ ನೀವು ಬರೋದು ಅವರಿಗೆ 5 ಪದ ಗೊತ್ತಾಯ್ತಾ ನಮ್ಮ ಅಡಿಕೆ ಗಾಳಿಪಟ ಹೋರು ಆಯ್ತು ಕಣ್ಣು ಗೊತ್ತಾಗ ಮ್ಯೂಸಿಕ್ उसकी भुजाएं बदली कथाएं
आधी रात तेरी तरफ सूरज चले देख जरा ये विचित्र माया उसकी भुजा तू रामदेवरे ಈಜಂತ ಪಡಿಕೆಡಿ ಈದ್ ಮಲ್ಲ ಕಲ್ಲಿತ್ತೀನಿ ಆನ ಪಡಿಕೆಗೆ ಸೂದಿನ ಆನ ಮೇಟಿ ಜಾಗೋಲಿತ್ತೀನಿ ಆಟ ಮಲ್ಲ ಹೆಚ್ಚಿನ ವಸ್ತುಂದು ಈ ನಮ್ಮದೊಂದು ಕಲ್ಲು ಆ ಸಂಪ್ರದಾಯವಲ್ಲಿ ಆ ಸಂಪ್ರದಾಯ ಇಂಚು ಬರ್ತೇನೆ ಈಗ ಅನ್ನ ಸೊತ್ತುಗೊಳ್ಳುತ್ತೆ ಮಾರು ಕಲ್ಲೊಂದು ಹೋಗಿ ತಟ್ಟದ ಮುರಿಯಾಡ ನನ್ನ ಇಲ್ಲ ಕಾಣದ ಚೋಲಿಗೆ ಹೋಗಿ ಕಲ್ಲು ದೋಚರಿ ಅಂದೆ ಕಲ್ಲು ಹೋಗಿ ಮಂತಿದ್ದಿನ ಧರ್ಮಕೋಲದ ಕಲ್ಲು ನಾನು ಮುಚ್ಚಿಗಾಸ್ತಾ ಇದು ನಾನು ಕರ್ಕೊಂಡಿಲ್ಲಮ್ಮ ಕೊಡೆ ಈ ಮಲನ ಬಾಯ್ಕೆ ಹೋದು ಗುಟ್ಟು ಬಿಂಟು ಬರ್ತದ ಹೋಗಿಲು ఒక కట్టంగా గుళ్ళువా ఏంటಲ್ಲ పనుర్తి ಎಲ್ಲ ಗುಟ್ಟು ಕಾಟು ಮಾಡಿದ್ದೆ ಯಾರು ದುಮ್ಮೆ ದಾರ ಹಾಕಿದೆ ಒಂದು ಪಾತ್ರ ಕಟ್ಕೊಂಡು ಅತ್ತಮ್ಮ ಇದು ಮೂಜಿ ತಿಂಗಳು ನಾರಾಯಣ ಬಂದಿರ್ಲಿ ಅಂಗದಿ ನದಿ ಅವನ್ ಹೆಂಡೆ ನೀವು ಅಂತೀರಿ ಫಸ್ಟ್ ಕನ್ನಡ ಬನ್ನಿ ಹಲೋ ಹಲೋ ಓಲರಿ ಓಲ ಸಣ್ಣ ಬೇಗ ಓಲರಿ ಯಾನೆ ಟಾಕಿಸ್ಕೊಲ್ಲ ಇಲ್ಲಿ ವಿಚಾರ ಹೋಗಲ್ಲ ದಾದಾ ಈರಂಜಿ ಬಾಲ್ಯದ ಅಮ್ಮ ಒಂದಿಲ್ಲ ರೀ ಏಡಲ ಮೇಲೆ ಪಂಡ್ರೆ ಮೇಲೆ ಪೋಡ್ಸಿ ಬೇಗ ಇಲ್ಲದೆ ಬರ್ರೆ ಹಾಕಿಸಿರಿಕ್ ಅಂಬ ಓ ದೇವರೇ ಬಾಲ್ಯನ ಏರ್ಮೊಟ್ಟಿಗೆಲ್ಲ ಗೊಬ್ಬರ ಬಿಡೋಚ್ಚಿ ಬಾಳೆ ಮಲ್ಲಾವು ಬರ್ತ ಬೇಗ ಬರ್ತೆ ನೀವು ಬಾಳೆ ಬೆದ್ದಿದ್ರ ನೀವು ಓ ದೇವರೇ ಮೇರೆ ಫೋನ್ ಸರಿಗೆ ಸನ್ಯ నేను అమ్మేరే పెద్దదిని శాంతి ఉలే పేరు పెట్టుది గంట ముచ్చ మాత పరంద తోచు ఆపుజి పండుదు కట్టదుకుందా ఆపుడు తూలేదేలే ఆపువకు సగుబాలం ఆపుజి పండుదు కట్టదుకుందా ఆపుడు తూలేదేలే ఆపువకు సగుబాలం दुनिया वालों तुम लोग क्या बोल रहे थे ये वास्तु पूसा को बच्चे नहीं होता मुकल लग रहे हैं आपको किसको रे बच्चे नहीं होता मेरे को बच्चा भाले फायदा हो गए रे बाबा హలో దాని పండగని ముంపుట్టు నిగొంದು ಬೈದರದಾನಿ ಸತ್ಯವಂತೆ ಎನ್ನ ಜನಮೋಡಿ ಈತು ಖುಷಿ ಆಗ್ತದೆ ತೊಜಪಾವು ಸಿ ಮೇರೆ ಇಂಚಿನ ಮರಳು ಪಟ್ಟಿರ್ಲು ಇಂಚಿನ ತೊಜಪಾವು ಅತ್ಯ ಎಣ್ಣೆನಿ ಯಾಂತು ಅಂದ ఒక ఊరియా ಕುಲ್ತುவோಡು ಅಂದ ತೊಜಪಾವ್ಯಾ ದೇ ಕಂಡನಿ ಬಂದು ಬುಜಿ ಕಪ್ಪನ್ ದರ್ಪು ಇಂಚಿನ ಮರಳು ಪಟ್ಟಿರ್ಲು ಕಾಂಡುತ್ತದು ಪಚ್ಚ ಬಾಳೆ ಬೆದ್ದದಲ್ಲ ತಟ್ಟಿದ್ದು ವೈದತ್ತ ಒಂದು ವೇಳೆ ಕುದಿಕೆ ಕೊಂಡು ನಾನು ಏಡಕ್ಕೆ ನೋಡಿ ನಾನು ಅವ್ರಕ ಬಾಳೆ ಆನ ಪೊನ್ನ ಅಯ್ಯೋ ದೇ ಏರಿತ್ತೆ ಬೆದ್ದದಿನೇರು ಈ ಬೆದ್ದದಿನಿ ಎನ್ನ ಬಾಳೆ ಆನ ಪೊನ್ನ ಇದಕ್ಕೆ ಫೋನ್ ಸರಿ ಕೇಂದ್ರ ಸನ್ನೆ ಇದಕ್ಕೆ ಅದೇ ಯಾನ್ ಬೆದ್ದದಿ ಜಂಕ ಮೂಜಿ ತಿಂಗಳು ಹಾಕಿನ ಮೂಜಿ ತಿಂಗುಲಿ ಓ ದೇವರೇ ಇದು ಬೆದ್ದದ ಜನ ಒಂದು ಧರ್ಮಗೂ ಪುತ್ತಾರ್ದ ಸಂಕಪನ್ನಾಗ ಸ್ವಲ್ಪ ಎತ್ತುಗೋರ್ನಿ ಮೂಜಿ ಅತ್ಯ ಮೂಜಿ ತಿಂಗಳು ಕೂಡ ಬೆದ್ದರ ಖಾತು ನೋಡ್ರೆ ಒಂದು 2 ವಾರ ಬೆದ್ದರ ಸನ್ನಿ ಅನಿಗಳಿಗೆ ಇಂಪ್ಲಾನ್ಸ್ ಅಂತ ಬೇಗ ಬೆದ್ದರ ಸನ್ನಿಯ ಇಂಪ್ಲಾನ್ಸ್ ಅಂತ ಬೇಗ ಬೆದ್ದರ ಸನ್ನಿ ಅಂತ ಓಲೆ ದೇವರಿಗಳ ಭೂತಗಳಂತ ಲಂಚ ಕೊಟ್ಟು ಬನ್ನಿ ಲಂಚ ಕೊಡ್ನಾ ಕೂಡ ನೀವು ಇಂಪ್ಲಾನ್ಸ್ ಹಾಕ ಬಂದು ಗೊತ್ತಿತ್ತು ಹಿರಿಯನ್ ಕಾತ್ಕೊಳ್ಬೇನೆ ಒಂದು ನಿನ್ನ ಕಟಂಬ ಗೊತ್ತಾಯ್ತಾ ನಮಕ್ ದೇವದ ತೀರ್ಥಾಂಡಲ ಉಂಡು ನಿರಕರ್ತ ಕಮಲ ಪಾಪ ಮುರನಿ ಎಂದ ಬುಲಿಪುನು ಕಂಡದು 5 ವರ್ಷ ನನ್ನ ಮದುವೆ ಅದು ಒಂಜಿ ಬಾಲೆಜ್ಜಿ ನಮ್ಮದಾವದು ಎಪ್ಪತ್ತರ ಆಪನ ಎಂಚಿನ ದಾದ ಪಂಡದ ಕೇಂದ್ರಕ್ಕೆ ಒಟ್ಟಾರೆ ಮೇಲಿದಾಗಿಲ್ಲ ಧರ್ಮ ಯಾನ್ ಎಂಜಿನ ಬಂದ್ರೆ ಬಿದ್ದಾಡ್ನಿ ಒಂದು ಒಳ್ಳೆ ಆಯುರ್ವೇದಿಕ್ ಡಾಕ್ಟರ್ ಇತ್ತು ಅಕ್ಕನ ಬಗ್ಗೆ ಮಾಹಿತಿ ಕೊಡ್ತಾನೆ ಬಂದ್ರೆ ಬಿದ್ದಾಡ್ನಿ ಆತ ಮಕ್ಕ ಮೇಲಿಗಳಾಗ್ವ ಓಲೇರಿ ಆಲೆಯ ಕಮಲ 5 ವರ್ಷ ಮದುವೆ ಅದು 70 ಒಂದು ಕಣ್ಣನ್ನು ಬಿಟ್ಟು ಮೋಕೆ ತೋರು 70 ಲೆಪ್ಪನು ಹಿಂದೆ ಪಂಡ ಐಜ್ಜೆ ಹೋಗ್ಕೊಂಡ್ರೆ ಐಕೆ ಹಣ ಹೋಗ್ಕೊಂಡು ನಾತಿ ಈ ಹೋಗ್ಕೊಂಡ್ರಿ ಅಲ್ಲ ಕಂಡನಿ ನಿನಗಂಟು ಒಂದು ಅಡ್ಜಸ್ಟ್ಮೆಂಟ್ ಮಾಡ್ತಿರಬಹುದು ಇಲ್ಲ ಅಡ್ಜಸ್ಟ್ಮೆಂಟ್ ಉಂಟವೆ ಏನು ಓಲ್ಲ ಈ ಓಲ್ಲ ಅಂದು ಕುಂತಲೆಂತಲಿ ಇದ್ದು ಬತ್ತೆ ಅಲ್ಲಿ ಅಲ್ಲ ಕಂಡನಿ ನಲ್ಲೆ ತೊಂದುಲ್ಲಿ ಒಂಚೂರು
ನಿನಗೆ ಅಡ್ಜಸ್ಟ್ಮೆಂಟ್ ಕೊಡ್ಸಿ ಅಯ್ಯನೇ ನಿನಗೆ ಸೈಕೇ ಮಾಡು ಈ ಟೈಮ್ ಬರೋಣ ಸೈಟ್ ಹೋಗ್ತೀನಿ ಆತೆ ಕಾತುಂಡತಿ ಎಂಕಲಿಲ್ಲದ ಕುಳಿತ ಕಾರ್ಬಾರ ಹಿಂಗ್ ಗೊತ್ತಿಚ್ಚು ಅಂಚಿಕೊಲ್ಲ ಚಡ್ಡಿದು ಹೇಳಿದ್ರೆ ಹಿಂಗ ಒಂದು ಕರ್ಮ ಎಲ್ಲ ಚಿಕ್ಕುಲ್ಲ ಹಲೋ ಏನಿಗೆ ಪಾತೇರ್ನು ದಾನೆ ಎರುಕು ಲೂಸ್ ಮೋಸನ ಐದು ಕೋಮನ ದುತ್ತಾಲೆ ಹುಚ್ಚೆಗಲ್ಲ ವಸೀಕ ಹುಚ್ಚೆಗ ಮಾತ್ರ ಚಿನ್ನ ಬಾತಾಲೆ ಏರಿಯ ಗೋಡಾಕ್ರು ತೀರ್ವತಿ ಯಾನು ವಾಸ್ತು ಪೂಜೆ ತೀರೇಬೋದು ಈಗ ರಾಂಗ್ ನಂಬರ್ ಏರಿಯ ಇದ ಫೋನ್ ನೆಲಕ್ಕಾಕುವೇನು ಮನಿ ಬಿಟ್ಟು ಹಲೋ ಏನ್ ಮಾಡ್ತೇನೆ ಅನ್ನ ಅದನ್ನ ಪಡಿಗೆಯ ಕಲ್ಲಿ ಆಯ್ನ ಅದು ಕಲ್ಲು ದಾಚಿನ ಜಾಗ ಹರಿಕೆ ಹಂಗೆ ಅವನು ಕಲ್ಲ ಏನ್ ಸಮಯ ಶುರು ಅದು ಇಂಚು ಶುರುವಾಗಿ ಒಂದು ಕೆಲಸ ಹಾಕಲಿ ಇರುವ ವರ್ಷ ಊಟ ಕಾಪಲಿ ಮಂತ್ರಿಯಲ್ಲಿ ಇರುವ ವರ್ಷ ಊಟ ಕಾಪಲಿ ಕಲ್ಲು ಮಲ್ಲ ಪ್ರತಿ 5 ಲಕ್ಷ ಜಾಗ ತಿರ್ತೀವಿ ಇರುವ ಕುಟುಂಬ ಹುಟ್ಟಾಡ್ತಾರೆ ಫೋನ್ ಮತ್ತೆ ಸೈಡ್ ಯಾನೆ ಕಡ್ದಿಂಚಿ ಬತ್ತಿ ಸತಿ ಕೇಳೋಡು ಬಂದಿತ್ತೀನಿ ಗೊತ್ತಿಲ್ಲ ಹಂಚ್ಕೊಲಿಗೆ ವಾಟ್ಸಪ್ ಅಂತೀನಿ ಇಲ್ಲದಾನೆ ಬಂದು ಅತ್ತೆ ನಿಕ್ಕೆ ಅಕಾಲ ಉಂಡೈತೆ ಅವನಿಗೆ ಈ ವಟಾರಡು ಉಲ್ಲಾನ ಇದ್ದಾನೆ ಆತ್ಮಲ್ಲ ಕೂಡ ಲೇಸಾತ ನಿಕ್ಕೆ ಗೊತ್ತುಜೆ ವಾಟ್ಸಪ್ ವಸಂತಿ ನಮ್ಮೇರು ಒಕ್ಕನು ಲೋಮನ್ನ ಕೂಡ ಮದಿಬೇಕು ಆತ್ಮಲ್ಲ ಪೊನ್ನು ಮಗಳು ಪುನಗ ಆ ಜನ ಮದಿಮೆಯಾಗ ತಿದಾರ್ದಿನತ್ತ ಪರಬಿ ಸೊರಂಬ ಜನ ಅಲ್ಲಿ ಗೋಲ್ಡ್ ಬತ್ತದ ಪಲ್ಲಿ ಅಂಟದ ಕುಲ್ಲುಡಿ ಪಲ್ಲಿ ಹತ್ತು ಸಮತುಲಗೆ ಅರನೆ ನಾಟಿ 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 ಈಗ ನಾಟಿಟ್ಟು ಒಂದು ದಾದನ ಬಾಬುಲ್ ನೆಟ್ಟಿತ್ತು ನಡಿಗೆ ಈಗ ಉಂಟೆ ಹೋಗಣ್ಣ ಹನಿ ಮುಳುಗಿ ಯಾನ್ ಲೈಕೆ ಬನ್ನಿಯ ಮದುವೆಗೆ ಈ ಬತ್ತು ಜೊತೆ 2 ಜನ ಯಾನು ಬತ್ತ ಜಿಂದ ದಾನೆ ಹಿಡಿದು ಮದುವೆಗೆ ಬೊರ್ಲು ದಾನತಿ ಹನಿ ಮುಳುಗು ದೂರ ಬಯರಿ ಎಂಚ ಹನಿ ಮುಳುಗು ದೂರ ಬಯರು ಒಡೆಗಂಡಲ ಪೋಪಿನ ಅತ್ತ ಅವ ಪೋಪಿನಿ ಅಂಚ ಮುಳು ಮುಟ್ಟಡೆ ಹೋಯ್ನಿಯ ಅಲೆ ಮುಟ್ಟೋಡು ಹೋಯ್ನಿಗೆ ಅದೇನೆ ಎಂಚೆತ್ತಡು ಎಂಚ ಹನಿ ಮುಳು ಎಂಚೆತ್ತಡು ಅಪ್ಪ ತೂಪಲ ಕೈಚಿ ಮಾರಿದೆ ಬಾರಿ ಮಲ್ಲ ದಾದೆ ದಾದೆ ಮದುವೆದ ಹಾಲಿ ಹಾಲಿಗೆ ಹಾಲು ಏನು ಬಡಿದಿ ಮರ ಕಾಡದ ಕೈಗಿದೆ ಜನಬಾರಿ ಕಮ್ಮಿಗೆ ನಂಜಿದು ಒಂಜಿನ ಇಲ್ಲ ಬೈಜ ಓ ನಂಜಿದು ಒಂಜಿನ ಇಲ್ಲ ಬೈಜ ಬೊಕ ನಾಯಿಲಿಗೆ ಕಾಕಡಿ ಹೋಗ್ತೀನಿ ನಾಯಿಲ್ದಾನೆ ಸಾಲೆ ಗೋಪನೆ ಬರ ಉಂಡ ಐಕು ಲಂಚ ಅದು ಬೈ ಜಾತಿ ಯಾನ್ ಅಂಚತ್ತು ಬನ್ನಿಯ ಯಾನ್ ಇಂಡೈರೆಕ್ಟ್ ಅದು ಜನಕಲೆ ಬನ್ನಿಯ ಕೂಸ ಅಪ್ಪಲ ಡೈರೆಕ್ಟ್ ಮಾಡಿ ಹೋಗಲು ಲೋಮೆನ್ನ ಒಬ್ರು ಸೈಯಡ್ ಎನ್ನ ಬಡಿದಿ ಭಾರತಿ ಗುರ್ತೊಂಡ ಆತ ಕಂಚಿ ಹೋಗಿನ ಪೀಸನಿ ಅನ್ನ ಜನ್ಮೂರು ದೂತುಜೆ ತುಕ ಹಾಕಲಿಗೆ ವಿಶ್ವಲ್ ಪ್ಲೇ ಬಾಬಾ ಹಾಯ್ ಅಯ್ಯೋ ಬಟಾಟೆ ತಿಂತದ್ದು ಭಾರಿ ವಾಯಿ ಹಾಕೋದು ನೋಡಿ ವಾಯಿಗೆ ಇದಕ್ಕೆ ವಿಶ್ವಲ್ತಿನ ಹಾಯ್ ಬಂಡಿ ಅಂದ ಮಲ್ಲ ಮಲ್ಲ ಕಂದೋಡಿ ಸುಂತಿಲೆ ಗಾಡಿಯ ನಿಕ್ಕೇನ ಗೊತ್ತಜ್ಜಿ ಅಂದು ಅನ್ನೆಲ್ಲ ಕೊಪ್ಪೆ ಬರಬರಂತೆ ತಾಯಿ ತಾಯಿ ಪಾತೆ ಪಾತೆನಗೆ ಪಾತೆ ಏನು ಬಡದಿ ಮರ ಕಡದ ಕೈದು ಕರ್ಮ ಕೊಂಚವೇ ಹನಿಮೂರಿಗೆ ದೂರಲ್ಲೇ ತಂದು ಪೋಯಿರಿ ಫಸ್ಟ್ ಮೇಲ್ ಬಂದಿದ್ಯಾ ಒಡೆಲ್ಲ ಬಂದು ಬರ್ ತಿನ್ನೋಡೇನಿ ಅದೇ ಮನುಷ್ಯ ಪಂಚ ಮನುಷ್ಯ ಎರಡು ನಾಯಿಲು ಬರುತ್ತಿಲ್ಲ ಕಾಯಿಜ ಮನುಷ್ಯ ಆಪಣ್ಣ ಬಣ್ಣ ನಂಬಿ ಜೀವೋಡಿಲ್ಲ ಬಡತರು ಇಲ್ಲ ನಿವಾಯಿ ಕಲಿಬರ್ದು ಮನಸ್ಸಲ್ಲ ಬಿರಿಯಾನಿಯ ಮನಸ್ಸಲ್ಲ ಅವರಕ್ಕಿಂತ ಈತ ನಾಚಿಗೆಟ್ಟಿನ ಡ್ಯಾನ್ಸ್ ನನ್ನ ಜನ್ಮೋಡ್ ದೂತುಜೆ ಪರ ಏರ್ಮೆಗೆ ಪಚಡಿಗೆ ಮುಟ್ಟಿಲ್ಲ ಕಾತನತಿ ನಿನ್ನ ಕಾಮಿಡಿ ಅಲ್ಲ ನಿನ್ನ ಕಾಮಿಡಿ ನಡೆದಾಗಲ್ಲ ಕುಂತುಲ ಐಟ್ ಪಕ್ಕ ದಾದ ಐಟ್ ಪಕ್ಕ ದಾದ ಇಡಿ ಐಟ್ ಪಕ್ಕ ದಾದ ದಾದ ಒಕ್ಕೇನ ಚೆಲಕ್ಕೆ ಬೇರೆ ಪಣಮೂರು ಬೀಚಿ ತುಂಬೇರಿಯಾ ಪಣಮೂರು ಬೀಚಿಗೆ ತುಂಬೇರಿಗೆ ತುಂಬೇರಿ ನನ್ನ ಬಂಗ ನೊಂದು ಬೇಜಾಕಿರ ತುಂಬಿಲೆ ಕತ್ತ ಅಲ್ಲೇ ತುಂಬೇರಿ ಅಂತಿಗೆ ಏಡೆ ತುಂಬಲೆ ಹೋಗ್ತವ ಮೇರ ಮಕ್ಕಳು ಮೇನ ಬಂದು ನೀವು ಹೆಂಗಿನಂತ ಕೊರು ಕೊರು ಕೊರು
ಎಲ್ಲ ಮಾತಾಡಿದ್ರ ಯಾರು ಕೊರ್ಪುಜಿ ಅರ್ಗಂಟ ಅಂತೆ ರಾಜ್ಯ ಅಂದ್ರೆ ಒಂದು ಕಡೆಗೆ ತಡೆ ಕೊರಿಯ ಕೊರ್ಜಿನ ಬಿಡುವರ ಅಂತೆ ರಾಜ್ಯ ತಿಂದ ದಾದೆ ತಿಂದಿನಿ ಬಚ್ಚಿರೆ ಬಕ್ಕಿರುವೆಲ್ಲ ತಿಂದ ಬಕ ಕೂಸ ನಿನ್ನ ಬಜ್ಜೆ ಉಂಡ ಏನು ಮಜ್ಜೆ ಬಚ್ಚಿರದ ಮಾರಾಯ ಆ ಪುಗರದ 2 ಸಲ ಕುಡ್ತು ತಿಂದ ಆ ಕೂಸ ತಿಂದರತ್ತ ಅವ ಖುಷಿ ಎಂಕೊಂದು ಖುಷಿಯಾಗಿಂದ ಈ ಕುತ್ತಾರ ನಿಖಿಲ ನಡಿತಾರ ಮದುವೆ ಕುತ್ತಾರ ತುಂಬ ಖಂಡಿತ ಒಂದೇ ಮಾರ ಖಂಡಿತ ಒಂದೇ ಗೊತ್ತಾಯ್ತ ಈ ಒಂದು ಪ್ಲೇಸ್ ನಿಖಿಲ ತೂನಾಗ ಮದುವೆ ಭಾರಿ ಖುಷಿ ಆಗಿ ಎಂಚಿನ ಈ ಕೋಟು ಒಂದು ರಾಜಕುಮಾರ್ ಲೆಕ್ಕ ಹೋಗುವಾರ ಈ ಕೋಟು ಇಟ್ಲಾಗಿದ್ದ ಕೋಟುಗೂ ಈ ಲಿಂಬೆ ಪುಲಿನ ಮುಂಚಿನ ಗಾಯ ಕಟ್ಟೋದಿನಿ ಇತ್ತ ಲಿಂಬೆ ಪುಲಿನ ಗಾಯ ಮುಂಚಿನ ಗಾಯ ಕಟ್ಟೋನಿಂದ ಕಂದ ಜಾತಿ ಕೂಸ ಎಂಕುಲು ಹೊಸ ಮದುವೆ ಅಂಚನಮ್ಮ ದೀಕ್ಷಿತಕ್ಕ ಬಂಡೆ ಪಂಡಿತ ಔಷಧ ಜನಕಲ ಕಣ್ಣು ಬರುವುದೇನು ಕಟ್ಟೋನ್ಲೇಂದು ಅಂತ ಅವ್ರು ಬಂಡೇರು ಕಟ್ಟೋನಿಯ ದೀಕ್ಷಿತಕ್ಕ ಬಂಡೇರಿಗೆ ಪಂಡಿತ ಔಷಧ ಜನಕಲ ಕಣ್ಣು ಬರುವುದು ಐದು ಅವೇನು ಕಟ್ಟೋನಿ ಇತ್ತ ಇರಕ್ಕೆ ಕಣ್ಣು ಬರಲ್ಲ ಅವನ್ನ ಕಟ್ಟೋನರತ್ತ 5 ಊರ್ನ ಐಕಲ ವ್ಯವಸ್ಥೆ ಆತನಿಯ ಕೂಸ ಐಕಲ ವ್ಯವಸ್ಥೆ ಕಂದ ಜಾಯ ಕೈ ಉಂತಿತ್ತದುಲ ಉಗ ಟರ್ನಾಲೆ ಬಾಬಾ ನಿನ್ನಾತ ಇಂಗ್ಲಿಷ್ ಎಲ್ಲ ಕಲ್ತಿಜಿ ದಾನಡ ಬಲ್ಲದಾನ ಹೋಗ್ಯ ಅವು ನೆಹರು ನಿಧಾನ ಅಮಸರ ಮನ್ ಬರಬಲ್ಲಿ ಇತ್ತದುಲ ತಮಿಳುನಾಡದ NP ಲಾರಿದು ಇಲ್ಲ ಈಗ ಈ ಪಂಚರಾಪಿನ ಕೂರ ಕಟ್ಟೋನು ಅವೇನು ನಾಳೆ ಬಿಡೋ ಕಟ್ಟೋದು ಬಿದ್ದಲಿಗೆ ಬಣ್ಣನೆ ಗೊತ್ತಿದ್ದ ನಾ ಕೊಂಚ ಪಿರಾಟಾಲ ಉಂಟು ದಂಗೆರ ಕಾರಣ ಉಂಟು ಆ ಕಪರೊಟ್ಟಿದ ಓಡುಗು ಬೈದು ಕೊಡ್ತೀನಂತೆ ಅವ ಕೊಂಜ ದುನ್ನೊಂದು ಬಕ ತಂಗ ಅಂದೆ ಕೊಂಜುವ ಸರಿ ಯಾವ ಎಂಕ್ಲೆ ಗೋಂಗಿ ಕಟ್ಟಿನ ಯಾರು ನಿಕಾಲ ಅವು ಎಂಚಾಯ್ಡಿಂದ ಬಂಡ್ರೋಲಿಯಾ ಎನ್ನ ಇಲ್ಲದ ಗ್ರೈಂಡರ್ ಎಂಕ ಮಾಡೋಣಾಗ ತಿರುಗುಜವು ಅವ ಹಾಲಾದ ಮೂಲೆ ಮಾತು ದುಡ್ಕೊಂಡು ಬರ್ತಾನೆ ಟೈಮ್ ಏಪಲ ಶಾರ್ಟ್ ಸಪ್ಲೈ ತಿರ್ಗೊಂಡೆ ಓ ನಮ್ಮ ಲವ್ ಎಂತ ಸ್ಟಾರ್ಟ್ ಆಗಿದೆ ಕೇಳಿ ಅಜ್ಜಿ ಪಂಪೆ ಒಂದ್ ಸಪೋರ್ಟ್ ಬಸ್ ಸ್ಟ್ಯಾಂಡ್ ಅಲ್ಪ ಜೋರು ರಡ್ಡು ಅತ್ತಿ ಜೋರು ನನ್ನ ಅವ್ವೇತ ಆಮೇಲೆ ಮೇಗುತ್ತುಯೇ ರಡ್ಡು ಎಂದು ತೋಗಿದೆ ಎಂಜಿನಿ ರಡ್ಡು ಕೋಣೆ ಒಂಜಿ ಕೋಣೆಗಳೇ ಉಲ್ಕ ಹೋಗುದು 5 ನಿಮಿಷ ಆಗ್ತಿತ್ತು ಒಲ್ತ ಒಂಜಿ 5 ಜನ ಸ್ತ್ರೀಶಕ್ತಿ ಬೈದಿನಿ ಪಿದೇಕುಲ್ನ ಪೊಂಜೋಲ್ ಗೊತ್ತದಾಗಿ ಹಾಕೋದು ರಡ್ಡು ಕೋನ್ ಎತ್ತರತ್ತಿ ಆಯ್ತಾ ಒಂಜೆಟ್ಟು ಎದುರು ಬರ್ತಾರೆ ಗಂಡ ಸರಿಗೆ ಒಂಜೆಟ್ಟು ಬರ್ತೀರಿ ಹೆಂಗ ಸರಿಗೆ ಅರ್ಜೆಂಟ್ ಹೋಗ್ತೀನಿ ಹೆಂಗ ಸರಿಗೆ ಹುಡುಗರ ಪೊಂಜೋಲು ಸಮಾಪೇಟು ಪಾರ್ದು ಅಂಗಿ ಕುಂಟು ಪೂರ ಬರ್ತದೆ ನನ್ನ ಚಡ್ಡಿನ ಕೈ ಪಾರ್ದು ಪರ್ಪು ಕಾದ ಪನ್ನಾಗ ಚಡ್ಡಿನ ಉಂಟುಲಿ ಜಾತಿ ಜಮಸಾರ್ದಾನೆ ಪೂರ ಚಟ್ಟಿ ಜಾರನೇ ಹಾಕೋಣ ತನ್ನ ಮಿತುವನ್ನ ಬಿಜಾರ್ಲಜ್ಜಿ ನನ್ನ ಚಡ್ಡಿನ ಕೈ ಪಾರ್ದು ಪರ್ಪು ಕಾದ ಪನ್ನಾಗ ಉಂಟಾಲಿ ಪಂಚಿನ ಕೋಮಲ ಸ್ವರ ಅಡಿಗೆ ಹಾಕಲು ಉಂಟಿಯರು ಇನ್ನು ಏರಿಯನ್ನ ಮಾನ ಕಾಪಾಡಿನಿಂದ ತೂಪೆ ಮೋಲತ್ತ ಆನಿ ಶುರುವಾತನು ಅನ್ನ ಪಂಡ್ರೆ ಗೊತ್ತು ಹುಟ್ಟಿಗಾರ್ತ ಮುಟ್ಟುಂಡು ಒಂದು ವೇಳೆ ಶೆಡ್ಡಿ ಅಲ್ಲ ನನ್ನ ಈತು ಮಲ್ಲ ಮೂರೇ ಬಾರು ಮಾಡಲ್ಲ ಓ ಕುಸ ನಿನ್ನಂಚಿನ ಜವನೇರು ತಪ್ಪು ಮಲ್ಪುನೆ ನೆಟ್ಟನೆ ಐಕ್ಯ ಬಂಪಿನಿ ನಿಕುಲ್ಲೊಂಚೂರು ಪ್ರಾಯದಕ್ಕೆಲ್ಲ ತೆರೆಯ ನೋಡುದು ನೆಕ್ಕೆ ಬಂಪಿನಿಯ ಕುಸ ಯಾಪಲ ಲವಮಲ್ದಿನ ವಿಚಾರವನ್ನು ಪೊನ್ನೊಳ್ಳ ಸಾಧು ಬೀದಿನ ಬಂಡ್ರೆಬಲ್ಲಿ ಕುಸ ಅಪಕಾರದ ಮುಟ್ಟು ಪೂಜ ತುಕ ದೇವಸ್ಥಾನ ನೋಡೋರ ಬನ್ನಿ ಅಪಕಾರದ ಮುಟ್ಟು ಪಾಡು ಅಂದ ಮುಚ್ಚಿನ ಮಂಗ ಮಾರೆಯ ನಿಜವಾದ ಎಂಕ ಮಂಡನೆ ತಾರಾಯಿ ಪೂಜೆ ಅನ್ನಗಾದ ತಾರಾಯಿ ಪೂಜೆ ಒಂದು ವೇಳೆ ಮಣ್ಣೆ ಮಾಡಲ್ಲ ಮುಟ್ಟಾಡಲ್ಲ ತಾರೇ ಆಗ್ತಾವೆ 5 ವರ್ಷ ಏನು ಎನ್ನ ಉಡಾಲ್ದಿಕ್ಕಿನ ಆಸೆಯನ್ನು ಮೊಳ್ಳ ಏಪನ ಬಂಡೆ ಮೋಲ್ ಒಡೆಗೆ ಒಂದು ಚೊಂಬು ಹತ್ತೊಂದು ಬಿದೇವಿಲ್ಲರಪ್ಪ ಉಯ್ಕ ಪೇರು ಅಂತಲ್ಲ ಅಪ್ಪಗೆ ಏನು ಉಂಟಾದ ಬಂಡೆ ಐ ಲವ್ ಯು ಅಲ್ಲ ರೆಡಿ ಆದಿತ್ತಲ್ಲ ಏಪನಿಗೆ ನೆಟ್ಟಿತ್ತಲ್ಲ ಅಲ್ಲ ಐ ಲವ್ ಯು ಬಂಡಲ್ಲ 5 ವರ್ಷ ಅಲ್ಲ ಅಂದ್ರೆ ಕಂಟೆಲ್ಗೆ ಕೋರಿ ಕಟ್ಟಿ ತಾಲಿ ಕಟ್ಟಿ ಮದಿಮೆ ಆತಂದು ಇಜುವಲ್ಲ ಮದಿಮೆ ಆತಂದು ಇನ್ನಿ ಮುಟ್ಟಲ್ಲ ಎನ್ನ ಹೊಡೆದಿದ್ದು ಒಂಜಿ ಪೆಟ್ಟು ಮಾಡ್ತೀನಿ ಯಾನ ಅಲ್ಲ ಇಂಬೆ ಅಂಡ ಒಂಜಿ ನಿಜವಾಯಿನ ಗಂಡನಿ ಬೇಕು ಪುರಸ್ಕಾರ ಅವರಿ ಬೇಕು ಮಾತ್ರ ಸಂಗೀತ 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 ಎಂಗಿನ ಜೀವ ನೆರ್ತು ಮಾಡಲ ಜೀವನ ನಿಕ
ಅಂಚಿನ ಒಂಜಿ ಜೀವಲೆಗಳ ಕುಟುಂಬಡಿಚ್ಚಿ ಅಪುರ ಸೈಯಡ್ ಒಂದು ಪೊರ್ಲ ಕಂಟುಲ್ಲ ಪೊರ್ಲ ಕಂಟು ಪರ ಒರ್ಮ ಬಾಟ್ಲಿ ಪೌಡರ್ ವಾಡ್ವೆ ಸೆಕೆಟ್ ಹನಿಯ ಅಂದದೆ ನಿಕ್ ಅಪ್ಪ ಉಂಟಾಗಿ ನೀವು ಮಾಡಿ ಆಗ ಇರೋದಾಗೆ ಕೆಲವು ಅಮ್ಮೇರ ನನಗೆ ನಿನ್ನ ಅಮ್ಮೀರು ಒಳ್ಳೆದೆ ಎನ್ನ ಅಮ್ಮಿರುಂಡತಿ ಒಂಜಿ ಟೈಮ್ ಫಾಸ್ಟ್ ಇತ್ತೀರಿ ಇತ್ತು ಲಾಸ್ ಆಗ್ತೀರಾ ಒಳ್ಳೆ ಲಾಸ್ ಆಯ್ನಿ ಆರು ಫಾರಿನ್ ಫೈನಾನ್ಸ್ ಮಾಡಿದ್ದೀರಿ ಫಾರಿನ್ ಫೈನಾನ್ಸ್ ಪಂಡ ಲಾಸ್ ಎಂಚಾಪುನಿ ಫಾರಿನ್ ಫಂಡ್ ಓಲ್ ಅಜ್ಜರಿ ಓಲು ಜಪಾನ್ಡಿ ಜಪಾನಲ್ಲ ನಾನು ಫಾರಿನ್ ಫೈನಾನ್ಸ್ ಓ ಪಂಜವೆ ಜಪಾನ್ ಫಾರಿನ್ ಸಮ ಮೊಲ್ಲ ಅಮ್ಮೇರಿಗೆ ಮೂರು ಪಂಡಿತ ಅವಸರು ಫೈನಾನ್ಸ್ ಮಾಡ್ರೆ ಸನ್ನಿಯ ಓದ್ಬೋದು ಜಪಾನ್ ಫೈನಾನ್ಸ್ ಮಾಡ್ತೀನಿ ಒರಿಯಾ ಕಾಸು ಮಾಡ್ತೀನಿ ಮಗನ ಗೊಬ್ಬರ ಗಟ್ಟಿಗೆ ಸಲ ಮಾಡ್ತೀರಿ ಬೆಟ್ಟಿ ಗೊತ್ತು ಒರಿಯಾ ಕಾಸು ಕೊಡ್ತು ಬೊಕ್ಕರ ಎತ್ತಕ್ಕೆ ಅಂಡಿ ಮೊಲ್ಲ ಮೇಲೆ ಮರಳುಂಡೆ ಮೊಲ್ಲ ಅಮ್ಮೇರಿಗೆ ಅಷ್ಟು ಮೊಲೆಗಿ ಜಪಾನ್ ಕಡಪುಡ್ತಾಳತ್ತ ಅವಳು ಮೋನೆ ಒಂದೇ ಒರಿಯಾ ಕಾಸು ಬರ್ತೀನಿ ಗೊಬ್ಬರ ಗಂಟೆ ಕೋಟೆ ಕಾಸು ಕೊಡ್ತಾ ಸಮ ಮಾಡ್ತೀರಿ ಕೂಸ ಇತ್ತ ಮಲ್ಲಮ್ಮೆ ದಾದ ಅಂತೊಂದು ಇತ್ತ ಮಲ್ಲಮ್ಮೆ ದಾದ ಅಂತೊಂದು ಮುಡಿಪುಡು ಕಲಿ ಮೂರೊಂದು ಕಲಿ ಬಂದಲ್ಲಿ ಅಂತ ದುಮ್ಮದ ನೆನಪಾಂಡು ಅಯ್ಯೋ ಈತ ರಿಂಗ್ ಟೋನ್ ಬರ್ತೀನಿ ಈಗ ಮೊಬೈಲ್ ಬರ್ತೀನಿ ಬಾರಿ ಸೊಪ್ಪ ಅಲ್ಲ ಇನಿ ಮುಟ್ಟ ಈತಲಾಗಿದೊಂದು ನಾಗಸ್ವರನಿಗೆ ಎಂದು ಜಪ್ಪ ಶೋಗಿ ಬ್ಯಾಂಡಲ್ ಅಜ್ಜಿ ಧಾಲಗಿ ಏತು ಬೋರ್ಲದೊಂದು ರಾಗ ಈ ಬ್ಲೂಟೂತ್ ಆನ್ ಏನು ಆಗಲ್ಲ ಅಜ್ಜೆ ಬಾರಿ ಸೊಪ್ಪದೊಂದು ರಿಂಗಿಗೆ ಎಂದು ಬರ್ತಾನೆ ಎನ್ನ ಜನ್ಮೋಡಿಗೆ ಎಂದು ಎಂಚಿನ ಇನುಪು ಎಂಚಿನ ಸಂಪು ಎನ್ನ ಬಡಿದೀಗ ಆಸೆ ಆಗ್ತದೆ ಅಯ್ಯ ಒಂದು ಸೆಂಡು ಹಾಪುಲೇ ಆನ್ ಮಾಡ್ದಾನೆ ಕೂಸ ಅವು ಎನ್ನ ಮೊಬೈಲ್ ಇರ್ತಲ್ಲ ಬೈದಿನ ಹತ್ತು ಇದು ಕಡಪಡಿ ಬ್ಲೂಟೂತ್ ಆನ್ ಮಾಡಿ ಸೈತೇ ಪಯತ ಅಕುಲ್ಕೇನೊಂದು ಲೆರ್ದಾನ್ನು ನನ್ನ ಗಂಬಜ್ಜಿ ಆಂಡ ಮುಗಿ ಸೈತಾನ ಆಗ ಬ್ಲೂಟೂತ್ ಬಂದಾತನಿಗೆ ಆ ಪುಂಜೆನ ಬ್ಲೂಟೂತ್ ಬಂದಾತನಿಗೆ ನಿನ್ನ ಬ್ಲೂಟೂತ್ ಬಂದು ಮಲ್ಪ ಬಕ ಆ ನಮ್ಮನೆ ಶಬ್ದ ಬಾಡೋದಂಡ ರಿಂಗ್ ಬಾಡೋದ ಮಲ್ಲ ಶಬ್ದ ಬಾಡೋದಂಡ ಅವು ಚೈನಾ ಸಟ್ಟೆ ಅದು ಬ್ಲೂಟೂತ್ ಬಂದು ಐತೆ ಬಂದಿನಿ ಆನಂದ ಜುಟ್ಟು ಆಗಲ್ಲ ಪೊನ್ನನ ರೇಟ್ ಕೊಡು ಅಂಡ ಇರಗೆ ಜುಟ್ಟು ಇಜ್ಜತ್ತ ಅವನ ಪರಕೆ ಬಂದಿಪ್ಪುಡಿ ಹೊರಗೆ ಬಂದಿನ ಅವ ಅಮ್ಮೆ ತಿಂದಿನಲ್ಲ ಅತ್ಯ ಕೂಸ ಎಷ್ಟು ಬಾರಿ ಮಲ್ಲ ಒಂದು ವಿಚಾರ ಉಂಡು ದಯ ಎಂಕ ಮೊಲೇನು ಪೊದು ಮಂತಿನ ಭಾರತಕ್ಕ ಅಂಚ ಮೊಲೇನು ತುಮನಾನಿ ತೂಡು ಬಂದಿನ ಒಂದು ಇಂಟ್ರೆಸ್ಟ್ ಮೊಲೇನು ಅಂಚ ಮೊಲ್ಲೆಲ್ಲಡೆ ಬಾರ್ಕೋ ಕೂಸ ದೂರೋಡು ತೂಪೆ ಕೂಸ ಮೊಲೇನೊಂದು ಶೃಂಗಾರ ಮಲ್ದು ಕುರ್ಸು ನಿಂಚ ಬುಲ್ಲದಿರ ದಯ ಬಾರಿಗೆ ರಪ್ಪ ಜೀವ ಬಂಡ ಕುರ್ಸು ತೊಟ್ಟಿಗೆ ಕಂಪ ಕುರ್ಸುದಟ್ಟು ಗೊಂಬರತ್ತು ಮದುಮೇಲೆ ಶೃಂಗಾರ ಬಂದಿನಿ ದೂರೋಡು ತೂಪೆ ಕೂಸ ಮೊಲ್ಲ ಮಂಡಡು ಮಲ್ಲಿಗೆದೋ ಜಲ್ಲಿ ಮಲ್ಲಿಗೆದ ಜಲ್ಲಿ ಮುಟ್ಟುದು ತುನಗ ಒರಿಜಿನಲ್ ಜಲ್ಲಿ ಹೆಂಗಿನ ಒರಿಜಿನಲ್ ಜಲ್ಲಿ ಹತ್ತು ಮುಟ್ಟಬತ್ತು ತೂಪಿಂದ ಅದೇ ಕೂಸ ಮಂಡೆ ನಿಲ್ಕೆ ಬೋಲ್ದು ಕುಜಾಲ ಎಂಕ್ ಅಂದಾಜ ಐತೆ ಕೂಸ ಗರ್ವಡ್ ದಾಳಬಲ್ಲಿ ಆ ರೋಡ್ ಸೈಡ್ ಬಂದಿದೆ ಪುನಃ ಮಿಷನ್ ಮುಂದೆ ಹೋಗ್ಬೇರತ್ತ ಆಯ್ತು ಅಡಿಕೆ ಮಲ್ಲ ಮಂಡೆ ಮಾಡಿ ಎಲ್ಲ ಮೋದಿ ಕಮಿಷನ್ ನೆನಪಿದ್ದೇವೆ ಆತ ಪಕ್ಕಲ್ಲಿ ನಿನ್ನ ಎದುರು ಊದು ದಾಂಡಿ ನಾನೇ ಸಸ್ಪೆನ್ಸ್ ದಿಕ್ಬಿಟ್ಟಿ ಕೂಸ ಮೊಲ್ಲ ಮದುವೆ ತುಮನಾನಿ ಮೂಜಿ ಪ್ರಶ್ನೆಗೆ ಮದುವೆದ ಮೊನದಾನಿ ನಾವಿಂದ ನಡಬಾರದು ಕೊರಡಿಗೆ ಕೂಸ ಎಂಚಿನ ಪ್ರಶ್ನೆ ಇದೆ ಕೇಂದ್ರ ಮದುವೆ ತುಮನಾನಿ ಕಾವಡಿ ಈಗ ನಾನು ಬುಡುಪುಜಿ ಒಂದು ಪ್ರಶ್ನೆ ಗಾದೌದು ಪರಡು ಇಜಿಂದ ಎಂಕುಲು ಕೋಪ ಒಂದಿನ ಪ್ರಶ್ನೆ ಎಂಕು ಕಾಣಲಕ್ಕೆ ಕೂಡ್ಲೆ ಅರ್ಥಂಗಿ ಎಂಚಿನ ಜರ್ಸಿ ಬೆತ್ತ ನಾವು ಮರ್ರೇಚ ಹರಜಾನ ಪ್ರಶ್ನೆ ಗಾದೌದು ಪರಡು ಇಜಿಂದ ಎಂಕುಲು ಕೋಪ ರೊಟ್ಟಿನ ಪ್ರಶ್ನೆ ಮಧ್ಯಾಹ್ನ 12 ಗಂಟೆಗೆ ಎಲ್ಲರಿಗೆ ಮೂರು ಸೈಯೋಡು ನಿನ್ನ ಬಾತೆರಡು ಪೂರ ಪೋಪಿನ ನೆಪ್ಪುನ ಓಲ ಬರ್ಕತ್ತಿಜ್ಜ ಗಂಜಿಲ ಚಟ್ಟಿಲ್ಲ ಮರ ಉಣಿಯರ ಎಂಚಿನ ಪರ ಎರ್ಮೆ ನಮ್ಮ ಪ್ರಶ್ನೆ ಇಜಿಂದ ಎಂಕುಲು ಕೋಪ ಪ್ರಶ್ನೆ ಎಂಟು ರಾತ್ರಿ చెప్పనగా ఎంచి సాగు ఇంట్రెస్ట్ లెగ్గి పద్య బందు చెప్పుడా ఒడియ సాగు ಒಂದಿನ ಗಂಟೆ ಬೀರಿಯ ಬೂರುದಿ ಎಂಚಿನ ಪೀರಿಯ ಬೂರುನು ಅಜ್ಜಿಪ್ಪ ಕೊಡ್ದು చెప్పుడా కిన్నిన పెన్ని పర్లక కబ్బే బూరు ಹಲೋ ಏನ್ ಮಾತಾಡಿ
ರೋಮನ್ ಇವ್ರನ್ನ ಮಗಳು ಸಂಸದ ಕೇಶವನೊಟ್ಟಿಗೆ ಬಲ್ತಾರೆ ಇದಕ್ಕೆ ಸೊಯಂಡಿ ಒಮ್ಮನ್ನ ಈ ಪ್ರಾಯೋಡಿ ಮದುವೆ ಆದ ಬೈದರತ್ತಿ ಏರ್ಲ ದಾದ ಬಂತೇರಿ ಎಂಕುಳು ಕುಸಲ್ ವಾತಿರ ಒಂದು ಕುಸಲ್ ದರ್ಶೇನಿ ಅಲ್ಲಿ ತನೊಟ್ಟಿಗೆ ಪೋಯಲತಿ ಆ ಪೊನ್ನನಗೈತಿ ಎಲ್ಲಿ ಪುನಗನಿ ಮೊಬೈಲ್ ಒಂದು ಪುರ ಕೊರಿಯಾರ ಮೊಬೈಲ್ ಎಟ್ಟದರ ಬರ್ಪುಡು ಹೊಟ್ಟೆ ನೀನು ಪಕ್ಕದೇ ಜೋಕುಲು ಕಲ್ಪುಡು ಇದನೊಟ್ಟಿಗೆ ಪೋಯಲ್ ಯಾಕದನ್ನು ಪರ್ಮನೆಂಟ್ ಬೇಲೆ ಬಡದುಂಡ ಐ ಸ್ಟಾರ್ ರೋಪಿನಿ ಆನ ಬೇಲೆ ಕೊಡ್ಲಿ ಪೊನ್ನನ್ನು ಮುಟ್ಟಿ ನಮ್ಮೊಬ್ಬರಿಗೆ ಬಂದು ಒಂದು ಎಟ್ಟೆ ಅತ್ತಂಡ ಇಲ್ಲ ಸಕ್ಲಾ ಬಾಲ್ ಬಂದಾಳು ನಿಖಿಲ ಹೋಗ್ಬಿಡುತ್ತೆ ಬರ್ತೀನಿ ಅಲ್ಲಿ ಹೋಗಲ್ಲ ಬಂದೆ ಬಂದು ಸಹಿತ ಬಂದು ಕೊಡೋದು ಕೊಟ್ಟಿರಲಿಲ್ಲ ಹಾಗೆ ನೋಡ್ತಾನೆ ನಿರಪರಾಧ ಇದಕ್ಕೆ ಮಾತ್ರ ಕಾರಣ ಇದೆ ಹಣದಾಗ ಒಪ್ಪರಿ ಒಪ್ಪರಿ ಕುಸ ಈ ಒಂದು ಉಪಕಾರ ಮಾಡ್ಕೊಡಿ ಕುಸ ಹಿಂಗೆ ಉಪಕಾರ ಮಾಡ್ಕೊಡಿ ಈಗ ಎಲ್ಲ ಪೇಪರ್ ಯಾರು ಮಾಡ್ಕೊಡೋ ಆಡ್ ಬಂದ ಗೊತ್ತಾ ನನಗೆ ಗೊತ್ತೇಳಿ ಶ್ರದ್ಧಾಂಜಲಿ ಆಡ್ ಆಕೆ ಏತು ರೇಟು ಮೇರೆ ಗೊತ್ತು ಏರಡನ್ನು ಡೊನೇಷನ್ ಕೇಂದ್ರ ಏನಕ್ಕೆ ಪಾಡುವಾನೆ ಆಕೆ ಮ್ಯಾಟ್ರ್ ದಾದ ಬಾರದು ವಿಷಯದಾದ ಬಾರದು 50ಕ್ಕಿಂತ ಮೇಲ್ಪಟ್ಟ ಯುವಕರಿಗೆ ಸಂಪರ್ಕಿಸಿ ಫೋನ್ ನಂಬರ್ ಕಮಿಷನ್ ఈతల కాలి బట్ట ఎత్తుండే మనుష్య దాల వచ్చి అండ బొడకి ఓడుతున్నా యానికి ఏంటి పన్నాక పండిత వస్తాకులు సేర్ది మాతేర సేర్ది మధ్యలో అవుతారు ఇక బొడకి బండినాలు బొడుతున్నాను మాట బండినాలుంద దయదీవారు పంజి ఆది దయదీవాళ్ళిస్తుంది బండినాలుంద దీకేది లేకుంటే ఏమో మిస్సింగ్ గారు పద్దే అనిపినాయి మొలేని ఏపల పుల్యకాండ మానదే పోపినాను ఇకిన్నకేను చాలు పుల్యకాండ ఇది పద్దే అంతే ಈ ನಮ್ಮನೆ ಪುರ ಮಾನದು ಪದ್ಯ ನೋಡು ಈಗಿಂದಕ್ಕೇನು ಜಲ ಆತ್ತು ಕೋಟ ಇದೆ ಬಂದು ಇತ್ತೆ ಯಾರು ಬಂತ ಡಾಕ್ಟರ್ ನಡೆ ಟೆಸ್ಟ್ಗೆ ಹೋಗಿಂದು ಯಾರು ಬಂದಾಗ ಲೇಟ್ ಆತಲು ಇತ್ತೆ ಬೆಚ್ಚ ಆಗ್ತಿರುವಲ್ಲ ತುಲಿ ಓ ಲಕ್ಷ್ಮಿ ಬರ್ಮಾವತಿ ಹಾ ಇಮೇಟ್ ಬರ್ತಾರ ಟೆಸ್ಟ್ ಲೇಟ್ ಆಗ ಅತ್ತ ಕನಕ ಲೋಡ ಟೆಂಪ ಮಿಲ್ಲಿರ್ದು ಬಿದಾಡ್ ಬೋಡಿತ್ತು ನಾನು ಆತ ದಾದಿ ದಾದಿ ಪಂಡಿನಿ ಕನಕ ಲೋಡ ಟೆಂಪ ಮಿಲ್ಲಿರ್ದು ಬಿದಾಡ್ ನಿಂದು ಕನಕ ಲೋಡ ಕೆಂಚಿನ ಮಲ್ಲನಿ ದೇವರ ಮುಂದೆ ಬತ್ತಲೆ ಕರ್ಬಿನಿ ಒಂದು ಮಲ್ಲ ಸಂಗತಿ ಈ ಒತ್ತಿಯ ಗಡ್ಡಾಲ ಕೊಂಚಲ ಮಂಗ ನಿಕ್ಲಿದ ಗೊತ್ತ ಅಂಜುಲೆ ಅನ್ ಪೆದ್ದನ ಬಾಕಿದ ಬಂಜೋಲೆ ಅವರ ಪೆದ್ದಿದ್ಯಾ ಈ ಒತ್ತಿಯ ಬೆದ್ದನ ಪೆದ್ದಂಜನ ಹಾಕೊಂಡು ಹೊಡೆಯನ ಏರಿ ಜಯಲಾಲ್ ತಲೆ ಮಮತಾ ಬೇನಾರ್ಜಿ పెద్దిని ఇరేగుతాను ఈత పడింది పెద్దోళ్ళది అవన్నీ మళ్ళీ అన్నత లెక్క పడతాను ఇట్లా అవి సంగతి ఎత్తావు ಒಂದು పుచ్చటకి నీ సమత పెద్దలు పోతుందా మళ్ళీ సంగతి ఎత్తాయి ఇట్లా ఎంట్లే ఆమ్లెట్ మీ బంద్ పోయేదాడిగే పారిపోదు లేడీ కోసం అంటే పెద్దిది బుల్లెట్ పడిపోతాయి బాకి దానిలోకి ఊరేస్తున్నా పెద్దది వచ్చినావా పెద్దది వచ్చింది ಬಳ್ಳಾರಿ ಕಬಡ್ಡಿ ಉಂಟಾ ಬರ್ತಾವಾ ಬರ್ಬೆ ಅಂದ ಇಂಚ ವಿಶ್ವಾಸ ಬರ್ಬಾರೆ ಆತ್ತು ಕೆಪಾಸಿಟಿ ಹಲೋ ಆಸ್ಪತ್ರೆ ಬಾಲ ನೀರು ಆಮೇಲೆ ತಂದು ಬರ್ಬೇನಾ ಎಂಕ ನೆನಪೇಜ್ವಾರೆ ಯಾನು ಪೆದ್ದುಲು ಬರ್ಬಿ ಒಬ್ಬನು ಬೇಕಿಂತೀನಿ ಆ ಬಾಲದ ನೆನಪೇಜಿ ಬಾಲ ಬರ್ಬಿಡು ಹೆಚ್ಚ ಡಾಕ್ಟರ್ ವಾಟ್ಸಾಪ್ ತರಪಡು ಓಡುತ್ತಲ್ಲ ದೀಪಿನಿ ಇದನ್ನ ಡಿಲೀಟ್ ಮಾಡಬಹುದು ಇದನ್ನ ಗ್ರೂಪ್ ಜಾಸ್ತಿ ಹಾಕೊಂಡು ಜಾಸ್ತಿ ಉಂಡ ತಗೊಂಡು ಗೊಬ್ಬೊಂದು ಬೇರೆ ಹೆಚ್ಚಿನ ಮರಳು ಹಾಕ್ತೇವೆ ಈ ಹೆಚ್ಚಿನ ಅಂತ ತಿನ್ಬೇಕ ಮಾಲೆ ಅಂದೆ ಮತ್ತೆ ಭದ್ರಾಡ ಇಲ್ಲಡೆ ಕ್ರಮಕ್ಕೆ ₹90 ಇಪ್ಪಾಡು ಕಣಕ್ಕದು ₹100 ಒಂದು ಏರಿಯಾವು ತಪ್ಪದು ಲೆಕ್ಕ ಕೊಡೆತ್ತು ಈ ಹೆಚ್ಚಿನ ಪೊಯ್ಯಲು ನನ್ನ ಏಪಲ್ ಅಂಜ ಮಾಡಿ ಬಂದ್ರೆ ಅಲ್ಲಿ ಗೊತ್ತಾಗ ಅವ 2 ಜನ ಬೆಡ್ಡುಗ ಈ ಒರ್ತಿ ಬೆಡ್ಡು ಆಡತ ಆಯ್ತು ಟೆನ್ಷನ್ ತಂದ್ರೆ ಕೀಪಿಟ ದಾದಿ ಗೊತ್ತಂಡಿ ಆ ಗುಡಿದಿನ ಆಸೆ ನುಡತಿ ಕಂಡನ ನಡಪೋಡು ಕೊಡ್ಚಾ ಯಾನ್ ನಿನ್ನ ಮಾತಾ ಕಂಡನರ್ಲಿ ಯಾನು ಪ್ರತಿಯೊಂದು ಕಂಡನರ್ಲಿಗೆ ಏನಿನವಂತ ವನಗ ಅತನಗಳ ಬುಡದಿಗದ ಆಸೆ ತುಂಡ ನಡಪಾಲಿ ಅವು ನಿಖಿಲ ಕರ್ತವ್ಯ ಇತ ನಿಕ್ಕೆ ಆಸೆ ಇತ್ತಲ್ಲ ಈಗ ಸುರುಪ್ತೆ ಕೊಂಡ್ರೆ ಸಣ್ಣ ನಿಕ್ಕಿ ಯಾರು ನಡಪೋದೇನ ಅವು ಭಾರಿ ಸುಲಭ ಅವು ನಡಪವರ ನಮ್ಮ ಆಸೆ ನಡಪೋ
ಆಸೆ ಹೋದು ಮುಡಿಪು ಎತ್ತುದ ಇಂದು ಸುಲಭ ಉಪಾಯ ನಡಪವನ ಅಂಡ ತಾಸೆ ಜೊತೆ ಮನಕೊಂಡ ಹೆಚ್ಚಿಗೆ ಇರಂಜಿ ಅಂಚನವು ಅಂಚತ್ತಿ ಬಂಗಿನ ಹಾಕ್ಲಿಕ್ಕೆ ಒಂದು ತಿಂಪಿನ ಆಸೆ ಇಪ್ಪುಂಡು ಒಂದು ತೂಪಿನ ಆಸೆ ಇಪ್ಪುಂಡು ಒಂದು ಕೇಳಿನ ಆಸೆ ಇಪ್ಪುಂಡು ನಾನು ಅವೇ ಪಂಡಿನಿ ಈ ಸಂದರ್ಭ ನಿಕ್ಕೊಂದು ಆಸೆ ಬಿಟ್ಟುಂಡು ಏರ್ಟೆಲ್ ಟವರ್ದ ಮಿತ್ತಬಹುದು ಸಮುದ್ರ ತೋದು ಯಾನ್ ಕಡಪುಂಡು ನಂದ ಯಾನ್ ಅವೇ ಮತ್ತೆ ಕೇನು ಜಗ ಬೇಕಾಗಿನ ಈ ರಾಕೇಶ್ವರ ಪದ್ಯ ಪಂಪನಾರತಿ ಅಂದು ಎಂಕಿನ ಬಾಯಿ ಪದ್ಯ ಕೇನು ಪಂಪಿನ ಆಸೆ ಎತ್ತುಂಡಿ ಬಾಯಿ ದತ್ತಂದ ಬೇಟಗರಿಟ್ಟು ಬಂತೇನೆ ಹೆಂಕಿ ನಿಮೂಟ ಗೊತ್ತಿದ್ಯೋ ನಾ ಏಪ್ಪನ ನಿಕ್ಕು ಯಾರು ಪದ್ಯ ಮಾಡಿದ ಮಾನದ ಹೋಗಿ ನಿನಗೆ ನೆನಪಿದ್ಯ ಜೆತ್ತಿಪ್ಪು ಧರ್ಮದ ಪದ್ಯ ಅಲ್ಲೇ ಕಾಡು ಈ ಸಂಗೀತ ಪನ್ನಗೆ ಎಂಚಮನಿಕೆ ಹೊಂದು ಬರ್ಪೆ ಸಂಗೀತ ಒಂದು ತಲಕಟ್ಟು ಬಂದೊಂದು ಗೊತ್ತಾಯ್ತ ಆ ಸಂಗೀತ ಆ ತಲಕಟ್ಟು ಬೊಕ್ಕ ಮಿತ್ತು 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 ಬಂದು ಪುಡು ಸಂಗೀತದ ಒಂದು ಮಜಲ್ಲಿ ನಾನು ಪಂಪೆ ತುಳ ಕೇಳಿ ನಾವು ಮೈಕ ಇನ್ನೇನು ಇಂಚ ವಾಮ ಕೊಡು 5 ಚೆಕ್ 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 ಇಂಚ ಚೆಕ್ ಮಾಡ್ಬೋದು ಅಂದ ತಾವು ಸತ್ವ 5 ಒಕ್ಕ ತುಲ ಸಂಗೀತ ಇಂಚ ಸುಲ ಒಂದು ಆಗುಂಬೆ ಒಂದು ಚಾರ್ ಮಾಡಿ ಗೊತ್ತಿಚ್ಚಿ ಒಂದು ತಲಗಟ್ಟ ನಾನು ಅರಿಬಾರ್ದು 5 ನಿಮಿಷ ಸಲಾತಜಿ ಪ್ರತಿಭಾತದ ಉರ್ಕರ್ರೆ ಅನ್ನಗ ಕವಿಡಿಯ ಐಕ್ಯ ಪಂಪಿನ ಅವನು ಸಂಗೀತ ಪಂಪಗೆಂದು ನಾ ಯಾನೇ ಪಂಪಿನ ಒಂದು ಲಿರಿಕ್ಸ್ ತಂಗಿ ಸಂಗೀತ ಒಂದು ಕೇಳಿ ತಲಪತಿ ಕೂತಿರಲು ಬಟಾಣಿ ತಿನ್ನುತ್ತ ಟ್ಯಾಂಕು ಎನ್ನುತ್ತಿರಲು ಅಂಕಲ್ ಅಂಕಲ್ ಲಿಕ್ಕ ಸರ್ ಮನದಲ್ಲಿ ಓಡಿ ಬರ್ತೇನೆ ಈ ಬಜ್ಜಿ ಮಾಡ್ರೆ ಇಪ್ಪು ನೀ ರವಿ ಯಾಕೆ ಬೊಡೆದಾರಲ ನೆಗರು ಯಾಪಲ್ಲ ನಮ್ಮ ಕಾಲಿನ ತೊಡೆಬಾರವಲ್ಲ ಯಾಕೆ ಅದ್ರ ದೇವ್ರ ಪೂಜೆಯ ಕಷ್ಟ ದಾದಿ ಗೊತ್ತುಂಡಿ ಇಂಕೆಲ್ಲ ಗೂಡಿ ಅಲ್ಲ ಗೂಡು ಏರ ಗೀಟದ ಚಡ್ಡಿಯಾಗಿರ್ದು ಬಾರ್ದು ಅದೇನು ಬೋರ್ಡ್ ಪಂದು ಕೇಳುವುದಕ್ಕ ಸ್ವಯಂ ಕುಕ್ಕು ಕುಕ್ಕು ಯಾನ ಮರಕ್ಕ ಕುಕ್ಕುನು ಕೊಯ್ದು ಬೋರ್ಡು ಟೆಸ್ಟ್ ಬೋದು ಬರ್ತದೆ ಆ ಮರಕ್ಕೆ ಬೋದು ಕುಕ್ಕು ಕೊಯ್ದು ಬರ್ತಾರೆ ಇಲ್ಲಿ ಕೊಯ್ ಟೆಸ್ಟ್ ದಾದಿ ಗೊತ್ತುಂಡಿ ಬಾಯ್ಕಿಗೆ ದಿನ ಆಗ್ತನತಿ ದಿನ ಚೇಂಜ್ ಮಾಡ್ಬೋ ದಳ ಕೋಲೋಗ ದಿನ ದೀತಿನತ್ತ ಜಾತ್ರೆಗೆ ದಿನ ದೀತಿನತ್ತ ನಮ್ಮ ಬಾಯ್ಕೆಗೆ ತವನ್ ಚೇಂಜ್ ಮಾಡ್ಬೋ ನಮ್ಮನ ದೀತಿನ ದಿನ ಒಂದು ಚೇಂಜ್ ಮಾಡ್ಕೊಳ್ಳಿ ಯಾನು ಒಂಗಿ ಸತ್ಯ ಉಂಟೆ ನಿಕ್ಕಲು ಬಾಯ್ಕೆ ಅಂತ ಬಂದ್ಬರತ್ತ ಪುಟ್ಟಿನ ಬಾಲೆ ಆ ಪುಟ್ಟಿನ ನಮ್ಮ ಬಾಲೆ ಆ ಇನ್ನು ಮುಟ್ಟಲ್ಲ ಅಪ್ಪನ ಬಾಯ್ಕೆ ಅಂತ ಪೂಜೆ ಬಂದಾಗ ಬಾಯ್ಕೆ ತುಂಬಿ ಅದು ಪುನು ಈ ಕಟ್ಟು ನಮ್ಮ ಚೇಂಜ್ ಮಾಡ್ಕೊಡು ಅವು ಖಂಡಿತವಾದ ಆ ಕಟ್ಟು ಸರಿ ಆಗ್ತದೆ ಬಾಲೆ ಬಾಯ್ಕೆ ತೂಪಿಲೆಕ್ಕ ಅವ್ರು ಹೆಂಗೆ ಬಂದಾಗ ನೀ ಕಿಚ್ಚ ಬಾಯ್ಕೆ ಈ ಖಾಲಿ ಬಾಲೆ ಬೆದ್ದು ಬಾಲೆ ಬೆದ್ದು ಬಾಲೆ ಮಲ್ಲ ಜನಾಪಿ ಬಾಲದ ಮಲ್ಲ ಜನ ಸಾಲೆ ಗೋಪಿ ಮಿಟ್ಟಿಡು ದಸರಾಜ ಬಳದಿಕ್ಕುಡು ಆ ಟೈಮ್ ಮುಡು ಬಾಯ್ಕೆ ಹಾಕುದ ಅವಾಗ ನಮ್ಮ ಬಾಲೆಲ್ಲಪ್ಪು ಗೊತ್ತಾಯ್ತಾ ನಿಕ್ಕೊಂದು ನೆಟ್ಟು ಫಾಯ್ದರಾದನು ಅಂತ ಇದಕ್ಕೆ ದುಂಬೆ ಬಾಯ್ಕೆ ಹಾಕುದು ನಿಕ್ಕೊಂದು ರಟ್ಟು ಮೂಜಿ ಟಿಪ್ಪ ಎರಡು ಕೊಡ್ತೊಂಡೆ ಚಕ್ಕಲಿ ಬಳಸುದು ಆತ ಸಮಾ ತಿಂಪ ಊರಿದಿನ ಏರೆ ತಿಂತೀನಿ ನಿರಕರ ಚಕ್ಲಿ ಪಟ್ಟು ಅಲ್ಲ ಅಮ್ಮೆ ನಾನು ನನ್ನ ಕಾಸು ತಿನ್ನ ಸಾದಿ ಬೇರೆ ನಿರಕರದಾಗ ಅವೇ ಬೊಕ್ಕ ಬಾಯ್ಕೆ ಅಂಡ ನಿಕ್ಕೋರಿ ತಿಂತೀನಿ ನಮ್ಮ ಬಾಲೆ ಬಾಲೆ ಎನ್ನ ಮಗಿ ಆಯ್ತು ನೆಟ್ಟು ದಾಳ ತೊಂದ್ರೆ ನಮ್ಮ ಕಾಸು ನಮ್ಮ ಬಾಲೆಗೆ ಹೋಗ್ಬೋದು ಕಂಚಿನ ಮಲ್ಪರಿ ಆಯ್ತು ಮದ್ನ ಮಲ್ತದು ಆಯ್ನ ಬುಡಿದಿಗ್ಲ ಇಂಕ್ಲ ಒಟ್ಟಿಗೆ ಬಾಯ್ಕೆ ಪಡ್ಡ ಇತ್ತ ನಿಕ್ ಮಂಡೆ ಅದೇ ಬಾಯ್ ಕೇಪಿನಿ ಏಪಿ ಬಂಜಿದ ಬಾಯ್ಲೆಪ್ಪನ ಮಾತ್ರ ಬಾಯ್ ಕೇಪಿನಿ ಬಾಳೆ ತಿರ್ತಪ್ಪನ ಗಟ್ಟ ಸರಿ 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 ಓಕೆ ಓಕೆ ನಿಕ್ ಬಾಯ್ಕೆ ಬಾಯ್ಕೆ ತಾನೆ ತಾನೆ ಅಂದಿ ದಾದಿ ಗೊತ್ತಿಲ್ಲ ಎನ್ನ ಬಾಯ್ಕೆ ಗುಂಡತಿ ಎನ್ನ ಮಹಿಳಾ ಮಂಡದ ಮಾತ ಪಂಜನ ಕುಲ ಬರ್ಪೇರಿ ಬರ್ಬೇರಾ ಅಟ್ಲೇನ್ ಪೂರ ಎಲ್ಲಿ ಪಾಸನ ಪಾರ್ದು ಕೆರ್ದು ಇರುಕದು ಕೇಳ್ಪೆ ಸೈಟ್ ನಮ್ಮ ಕಾರ್ಬಟ್ಟು ಇರುಕದು ಕೇಳ್ಪೆ ಮಹಿಳಾ ಮಂಡಲ ಹಾಕೋನು ಅಕಲು ನಾಗ ಮಂಡಲ ಬಾರು ಅವ್ರು ಧರ್ಮ ಹೊತ್ತಿಕೊಂಡು ನೀವು ನಮ್ಮನ್ನೇ ನಟಕ ಸೇರಿದ ಜೀವ ಹಾಕೋನಿಗೆ ಮಹಿಳಾ ಮಂಡಲ ಲೆಕ್ಕ ಬಿಡಾಡ್ತಾರೆ ಅಪ್ಪ ಎನ್ನ ಗಂಡು ಮಂಡಲ ಏಕೊಂಡು ಗೊತ್ತು ನನಗೆ
ಇರ್ ಕಂಜ ಸ್ವಲ್ಪ ಬಚ್ಚಿ ಅಕ್ಕಲ್ ಬರ್ಪಿನಿ ನಮ್ಮ ಇಲ್ಲಿ ಅಂದು ಈರೆನ್ನ ಬಾಯ್ಕೆ ಓಲ್ದಿಪಾರ್ ಬಲ್ಲೆ ಎನ್ನ ಬಾಯ್ಕೆ ಓಲ್ದಿಪಾರ್ ಈರು ನಿನ್ನ ಬಾಯ್ಕೆಯನ್ನು ಮಂಗಳೂರು ನೆಹರು ಮೈದಾನದಲ್ಲಿ ಇಡಲಾಗಿದೆ. ಇಲ್ಲಿಂದ ನಿನ್ನ ಪಂಡಿತ ಹೊಸಲಿಂದ ಮೆರವಣಿಗೆ ಹೋಗಿ 7 ಟ್ಯಾಬ್ಲೆಗಳ ಜೊತೆ ನಿನ್ನನ್ನು ಸರ್ವಾಲಂಕಾರ ಭೂಷಿತಳಾಗಿ ಸರ್ವಾಭರಣ ಸುಂದರಿಯಾಗಿ ನಿನ್ನನ್ನು ಟಿಪ್ಪರ್ನ ಬಾಣೆಟ್ನ ಮೇಲೆ ಕೂತುಕೊಳ್ಳಿಸುವುದು. ಇಲ್ಲಿ ಕಿರೀಟ, ಇಲ್ಲಿ 4 ಕೈ, ಇಲ್ಲಿ 4 ಕೈ ಎಕ್ಸ್ಟ್ರಾ. ಆ ಕೈಯಲ್ಲಿ ಕತ್ತಿ ಕೊಟ್ಟು ಉರುವಣೆ ಬರ್ಚನೆ ಪಿಕ್ಕಸ್ಗಳನ್ನ ಕೊಡಲಾಗುವುದು. 25 ಟ್ಯಾಬ್ಲೆಗಳ ಜೊತೆ ನಿನ್ನ ಮೆರವಣಿಗೆ ಅಲ್ಲಿಗೆ ನೆಹರು ಮೈದಾನಕ್ಕೆ ಸಾಗಿ ಅಲ್ಲಿ ನಿನ್ನನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ. ಅದರ ಮುಂಚೆ ಒಂದು ದೂರವಾಣಿಗೆ ಒಂದು ಪೇಪರ್ನಲ್ಲಿ ಆ್ಯಡ್ ಹಾಕುದು. ಇದೇ ಬರುವ ತಾರೀಕು 7ರಂದು ಶ್ರೀ 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 ಪದ್ಮಾವತಿಯವರಿಗೆ ಬಾಹ್ಯ ಕಾರ್ಯಕ್ರಮ, ಸೀಮಂತ ಕಾರ್ಯಕ್ರಮ ಇರುವುದರಿಂದ ತಾವೆಲ್ಲರೂ ಮಕ್ಕಳು ಮೈ ಜೋಕುಳು ಬಾಳೆನು ಕಂದಿರು ಕೈಕಂದಿಗಳೊಂದಿಗೆ ಬಂದು ಶ್ರೀಗುಡಿ ಗಂಧ ಪ್ರಸಾದವನ್ನು ಸ್ವೀಕರಿಸಿ ಬಾಯ್ಕೆಯ ಸೃಷ್ಟಿಕರ್ತನಾದಂತಹ ಬಾಳೆಯ ಅನ್ನವನ್ನು ಕವರ್ ಕೊಟ್ಟು ಸನ್ಮಾನಿಸಬೇಕಾಗಿ ನಮ್ಮೆಲ್ಲರಲ್ಲಿ ಕೇಳಿಕೊಳ್ಳುವ. ಅಷ್ಟೇ ಅಲ್ಲದೆ ಬಂಧುಗಳೇ, ಕವರ್ ಕೊಟ್ಟು ಕುಯ್ಯನ ಹಾಗೆ ಮನೆಗೆ ಹೋಗ್ಬೇಕೆನ್ನುವಂತಹ ಫೀಲಿಂಗ್ ನಮಗೆ ಬರಬಾರ್ದಲ್ಲ. ಅದಕ್ಕೆ ಬೇಕಾಗಿ ಇವಳ ಅಪ್ಪೆ ಅಂದ್ರೆ ನನ್ನ ಮಾನಿಯಿಂದ ಕೂಚಿಪುಡಿ ನೃತ್ಯ, ಖಾಲಿ ಅಪ್ಪೆನಲ್ಲಿ ಬಂದು ನಾಚಬೇಕು ಅಂತ ಹೇಳ್ಬಾರ್ದಲ್ಲ. ಅದಕ್ಕೆ ಬೇಕಾಗಿ ಇವಳ ಅಮ್ಮೇರಿ ಅಂದ್ರೆ ನನ್ನ ಮಾಮು ಅವರಿಂದ ಚಾತಪುಡಿ ನೃತ್ಯ. ಇದನ್ನೆಲ್ಲ ಧರ್ಮಾರ್ಥವಾಗಿ ವೀಕ್ಷಿಸಬಹುದು ಬಂಧುಗಳು. ಎನ್ನ ಕುಟುಂಬ ಎಟ್ಟ ಕುಟುಂಬ, ನಿನ್ನ ಕುಟುಂಬ ಚಲ್ಲ ಕುಟುಂಬ ಈಗ ನಲ್ಲಿ ಅವಳು ಮೂಲ ಮಕ್ಕಳನ್ನು ನಿರಾಕರಿಸಿದಾಗ ನೀರಿಗೆಲ್ಲ ಬಾಯ್ಕೆಲ್ಲ ಪೆರೆಚ್ ಒಂದು ಕೋಡಿ ಮೂಲ ನಿನ್ನ ಕುಲ್ಲವು ಒಂದು ರೆಚ್ಚೋದಿರೆ 2 ಪುಂಡಿ ಒಂದು ದೊಂದಿ ಕುಟ್ಟಿಲ ದೊಂದಿಲ ಈರೆಲ್ಲ ಗೊತ್ತಕ್ಕ ಬರತಿ ಅಂದು ಆನಿ ಉಲೈಲೆಪ್ಪು ನಾವೆಲ್ಲ ಕುಟ್ಟಿ ಬರ್ತೀವಿ ಇತ ಯಾನು ಗೊತ್ತಾಕಾನಾಗ ಈ ಓಡಿ ಒಂದೆಣ್ಣ ದಿನ ಇನ್ನ ಕಂಡನಿ ಸುನಾಮಿದೆ ಸಿಂಗಲ್ ಹೋಗುದು ಕೊಂಡ ಒಟ್ಟಿಗೆ ಪೂಜೆ ಅವು ನೆನೆ ಪೂಜಿಲ್ಲ ಎಂಜಿನ ನಮಕ್ ಬಾಯಿಗೆ ಈ ಟೈಮ್ ಬಂಗಾರ ಪಾಡ್ನ ಕ್ರಮ ಉಂಡುಗೆ ಏರೇ ಮೂಜಿ ಜಾಸ್ತಿ ಮಲ್ದಿನಪ್ಪ ಬಂಗಾರ ಒಂದು ಸೈಕಲ್ದ ಚೈನ್ ಕೊಡ್ತೆ ಮಂಜಲ್ ಪೈಂಟ್ ಹಾಕೊಂಡು ತಿರುಗು 8 ಕಿಲೋ ಬಂಗಾರ ಬರ್ದೇವ ಕಂಡ ನಿನ್ನೆ ನೀರ ಅಂಬಕನಿಗೆ 8 ಕಿಲೋ ಬಂಗಾರ ಬರ್ತಾನೆ ಲೀಸ್ಟ್ ಮಲ್ಪುಲಿ ಇಂಕ ಕೊತ್ತಂಬರಿ ಸರ ಜೀರಿಗೆ ಸರ ಬೆಳ್ಳುಳ್ಳಿ ನೀರುಳ್ಳಿ ಇದನ್ನು ಚೆನ್ನಾಗಿ ಕೊಚ್ಚಿ ಅಲ್ಲಿ ಗುಜು ಗುಜು ಕೊದಿಯುತ್ತಿರುವಂತಹ ಕುದುಕೆಗೆ ಪುಲ್ಕ ಹಾಕಿ ಸ್ವಲ್ಪ ಮೂಕದ ಪೊಡಿ ಸ್ವಲ್ಪ ಗರ್ಗಸ್ದ ಪೊಡಿಯನ್ನು ಹಾಕಿ ಕಲಸಿ ಆಗ ಬೊಂಬಾಟ್ ಭೋಜನ ಸೀಕಾಯಿ ಚಂದ್ರ ಅಂದ್ರೆ ಮರಳು ಹಾಕಿರುವಳು ಎನ್ನ ಅಜ್ಜಿಯರು ತುಳಸಿ ಹಾಕಿರೋ ಈಚೆಲ್ಲ ಬಂಗಾರ ಕೌಂತದಕ್ಕೆ ಅವನ್ JCB ಒಪ್ಪುದು ನಿನ್ನ ಕೆಟ್ಟಿಗೆ ದಿಕ್ಕ ಆಡತ್ತ ಬಂಗಾರ ಅಮರ್ ಜೋಕುಲು ಬೆತ್ತ ಬೆಟ್ಟ ಹಾಕೊಂಡು ತಾರೆ ಗಟ್ಲೆ ಕಾಪಿಡ್ಕೊಂಡ ನನ್ ಕಲ್ಕೆತ್ತಿದೆ ಕರ್ಮೋಗ ಜೋಕುಲು ನೋಡು ಜೋಕುಲ ಮತ್ತೆ ಕ್ಯಾರ್ ಬೋರ್ಡ್ ಇತ್ತೇನೆ ಗೊತ್ತಾ ಈಗ ಬಗ ಅನ್ಕೊಂಡು ವಿದ್ಯಾವತ್ತು ಬೆಂಕಿ ಹಾಕೊಂಡು ಬಾಳೆ ಪುನು ಉಳೆ ಪುನಗನೆ ಆಯ್ತಾ ಬಗ್ಗೆ ಕ್ಯಾರ್ ಬೋರ್ಡ್ ನಂಗೆ ನೆನಪಿಲ್ಲ ಬೆಂಕಿ ಕಾಲ ಬೆಟ್ಟಾಗ್ತದೆ ಸರಿ ಇಲ್ಲ ವಾ ನಚ್ಚೇರು ಇತ್ತ ನಮ್ಮ ಟೆಸ್ಟ್ ಹೋಗ್ತೀನಿ ಟೆಸ್ಟ್ ಹೋದು ಪಂಡಿತ ಹೊಸದ ದೇವನರು ಕೂಡ ಒಂದು ಆಟ ಬಂದಿಲ್ಲ ಕಟೀಲು ಮೇಲದ ಆಟ ದೇವಿ ಮಾತ್ಮೆ ಅದನ್ನು ತೂರ ರಾತ್ರಿ ಓಕೆ ದೇವಿ ಮಾತ್ಮೆ ಪಂಚೆ ನಾಕು ತೂರ ಬಂದಿ ಬೇರೆ ಬಂತೀನಿ ಅಜ್ಜಿ ಅಜ್ಜಿ ಇತ್ತಲೆಪ್ಪು ನಕ್ಕ ತೊರ್ಪರೆ ದಯದೇವು ಅದಕ್ಕೆ ಕಾರಣ ಉಂಟು ದೇವಿ ಮಾತ್ಮೆ ಪಂಜಿನ ತೂಯಡುಂಡತಿ ಪಂಜಿಡಿ ಎರು ಪುಟ್ಟು ಏನು ಪುಟ್ಟನು ಪಂಜಿಡಿ ಎರು ಪುಟ್ಟು ಕೊಂಬುದ ಅಂದ ಐಟು ಮೈಸಾಸುರ ಅದೇ ನೀ ತುಯನ್ನ ಏರು ಬಿಟ್ಟರು ಅಪಗಂಡ ನಮ್ಮ ಇಲ್ಲಾಡು ಏರು ಬಿಟ್ಟರು ಒಂದು ಎತ್ತರ ಅಡ್ಡಿ ಏರು ಬಿಟ್ಟರು ಆ ಅಡ್ಡಿ ಏರ್ಮೇಲೆ ಕುಡುಪಾರ್ದು ಹೌಪಾರ್ದು ಉಳುಪಾರ್ದು ಬಿಳೆಪಾರ್ದು ಬಲ್ಲ ಮಲ್ಪಾರು ಬಲ್ಲ ಬರ್ತದೆ ಕೊಳತ್ತ ಮಗಲ ಕಂಬುಲ ಗಿರಪರು ಕೊಳತ್ತ ಮಗಲ ಕಂಬುಲ ಗಿರಪರು ನಮ್ಮ ಎಲ್ಲ ಜೋಪು ಮೆಟ್ಲಾಕರು ಆ ನಿನ್ನ ಅಪ್ಪೆಗೆ ತೆಗ್ಲಾಕರು ಆ ಮೆಟ್ಲು ಮತ್ತೊಂದು ಕುಂಬು ಹೋಗ್ತ ಕನ್ನಡ ಇಲ್ಲಡವರು ಮೋಕೆಡಂಜಿ ಮುತ್ತಕೊರು ಐದು ಲಕ್ಕ ಆ ಮೆಟ್ಲಾಕಿನ ಎನ್ನ ಜೋಕುಲೇನು ಆ ರಡ್ಡು ಏರ್ಲೇನು ಕೊಲ್ಲುಡು ಲೆಕ್ಕೊಡು ಓ ಎನ್ನ ಜೋಕುಲೇ ಅಪಗಾಕಲು ಅಮ್ಮ ಅವನ ಇನ್ನ ನಾಳೆ ಹೆಚ್ಚಿನ ಬರೋದುಂಟು ಎನ್ನ ಪಂಚಿಡ್ತೀನಿ ಹೆಚ್ಚಿನ ಪುಟ್ಟೋಡು ಈ ಸಂದರ್ಭ ಅಂತೂ ಒಂದು ನಿನ್ನ ಕೆತ್ತಂಡೆ ಕೊರ್ಪೆ ಅನ್ ಗೊತ್ತಾ ಈಗ ಆಯ ಬಂಡೇರಿ ಹಿಂದೆ ಬಂಡೇರಿ ಆಯ ಬಂಡೇರಿ ಹೆಂಗೆ ಒಂದು ದೇವೇರ್ ಮಂದಿ ಯಾವ ಆಪ ಹಾಕಿದ ಆಪ ಒಂದು ತೂಪಿನ ಭಾಗ್ಯನಕ್ಕೆ ಬೈದೇನೆ ಮೂಢನಂಬಿಕೆ ಬಲಿಯ ಪೈ ಊರಿಯಕ್ಕೂ ಬಂಪೇರ್ ಬಂದ
ತುಳ ಎಲ್ಲ ನಂಕದಲ್ಲಿ ಹೆಚ್ಚಿಗೆ ನಿಕ್ಕಿ ಯಾನಿ ಎಂಕಿ ಮಾತ್ರ ಒಪ್ಪನು ಅಕಲು ಪನ್ನಿ ಮಕ್ಕಳು ಏರ್ಲ ಬರ್ಪುಜೇರಿ ಅಂತ ಅದು ಕಣ್ಣನ್ನ ಬಾತ್ರ ನೇಪಾಳಕ್ಕೆ ಒಂದು ಗೊತ್ತಾಯ್ತಾ ಇಟ್ಟ ಕಷ್ಟಕ್ಕೆ ಹೋಯ್ ಅವ ಯಾನ್ ಪಣ್ಣಿನ ಬಾತ್ರಗೆ ಏನು ಎಂಕ ಈ ನಿಕ್ಕಿ ರೆಡಿ ಆತ ರೆಡಿ ಪುಲೆ ಪುನೆ ಪಾಪ ಕುಲ್ಮಾಲಿ ಪುಂಡೆ